ಧರ್ಮದ ಕಾರ್ಯ ಮಂತ್ರ ಪ್ರತಿಯೊಂದು ಧರ್ಮ ಉಯರ ಉರಿನಕ್ಕಾಗಲು ಅಂಚಿನ ಕುರುಕು ಗೊತ್ತಾಗಕ್ಕಾಗಲು ಅಂಚಿನ ಕಾರ್ಯವು ಇಡೀ ಪ್ರವೃತ್ತಿ ಏತೋ ಬಂದಿದೆ ಅವು ನನ್ನಾದ ಆ ದೀಪ ಒತ್ತಾಂಡ ಆಗಾಗ್ಗೆ ಎಣ್ಣೆ ಒಯ್ತು ಮಾತ್ರ ದೀಪ ಅವು ಸರಿಯಾದ ಪ್ರಜ್ವಲನ ಆವರ ಸಾಧ್ಯ ಆಗಲಿ ರೈತಾರರು ಕತ್ತಲೆ ದೂರ ಅವರ ಆಗಲಿ ಅಂಚ ಆ ದೀಪ ಒತ್ತಾದಲ್ಲಿ ಬಾಲಕೃಷ್ಣ ಮಂದಿರಗಳು ಧರ್ಮದ ದೀಪ ಒತ್ತಾದಲ್ಲಿ ಅವು ಮಾತ ಭಕ್ತರನ್ನಾಗಲು ದಾಪದ ಬೆಳೆಯನ್ನು ನನ್ನಾದ ಬೆಳೆದು ನಮ್ಮ ಒಂದು ಧರ್ಮ ಇಷ್ಟದೇವರು ಸ್ವಯಂ ಆದ ಆ ಎಂಥ ಕಾಲಡೆ ಧರ್ಮನ ಉಳಿಸಾವರ ಆದರೆ ಪಡೆದೊಡ್ಡಿದ್ದಾರೆ ಅಂಜಿನೋ ಆ ದೇವರ ಧರ್ಮ ಕೆಲಸ ನಿರಂತರವಾದ ಫಲವಂತ ಆ ಭಗವಂತರು ಇಂಥ ಕಾರ್ಯಕ್ರಮ ಇಲ್ಲಿ ಮಾತಾ ಸಜ್ಜನ ಬಂಧುಗಳು ಒಟ್ಟಿಗೆ ಸೇರಿದು ಮಕ್ಕಳು ದೇವರ ಕಾರ್ಯಕ್ರಮ ಯಶಸ್ವಿ ಸಾಧು ಮಾತರುವ ಧರ್ಮಾತ್ಮರಾದ ಮೂಲಕ ಕೃಷ್ಣದೇವರ ಅನುಗ್ರಹ ಮಾಡಿಕೊಂಡು ಆ ಭಗವಂತನ ಮಲ್ಪಿನ ಪ್ರಾರ್ಥನೆ ಛಾಯೇತ ಹರಿಹಿಮನೇವಂ ಜಗದೇವಂ ಜಗಸೌಂದರ್ಯಾನಿ ವರ್ಧೃತಕಾರಪಠಿತಂ ಸರಸಿಂಚ ವಿಷ್ಣೇ ಸತ್ಯಾ ಸಮೇತಂ ಅಖಿಲ ಪ್ರದಂ ಇಂದಿರೇಶಂ ಸಮರ್ಪಯಾಮಿ. ಮಾತೆರ್ಲ ಸೇರೊಂದ ಮಾತೆರ್ಲ ಮುಲ್ಪ ವೇದಿಕೆದ ದುಂಬತ್ತ ಬತ್ತದ ಆಸೇನ್ ರಾವುಡು ಇದು ಈ ಕಾರ್ಯಕ್ರಮದ ಮುಖ್ಯ ನಮಕ್ ಮಾತೆರೆಗಳ ಆಶೀರ್ವಚನದ ಮದಿಪ್ ಮಲ್ಪರೆ ಪರಮ ಪೂಜ್ಯ ಶ್ರೀ ಕ್ಷೇತ್ರ ಕಟೀಲುದ ಆನುವಂಶಿಕ ಅರ್ಚಕರ ನಂಜನ ಪರಮ ಪೂಜನೀಯ ಶ್ರೀ ಅನಂತ ಪದ್ಮನಾಭ ಅಸ್ರಣ್ಯರು ಅಂಚನೆ ಕಾರ್ಯಕ್ರಮದ ಶುಭಾಂಶನ ಮಲ್ಪರೆ ನಮ್ಮೊಟ್ಟಿಗೂ ಹಿರಿಯ ಪತ್ರಕರ್ತರ ಮೂಲಕ ಈ ಮಹಗಡ್ ಒಂದು ಪೆರ್ಮೆದ ಧಾರ್ಮಿಕ ಸಂಸ್ಥೆಯಾದ ಉಪ್ಪುನಂಚನ ಶ್ರೀ ಬಾಲಕೃಷ್ಣ ಮಂದಿರ ಶ್ರೀ ಬಾಲಕೃಷ್ಣ ದೇವರನ ಅನನ್ಯ ಆರಾಧನೆದ ಒಟ್ಟಿಗೂ ಸಾಂಸ್ಕೃತಿಕವಾದ ಈ ಮನ್ನಿಡು ವಿಶೇಷವಾಯಿನಂಚನ ಗುರುತಿಸುನಂಚನ ಕೆಲಸನ ನಮ್ಮ ನಿತ್ಯ ನಿರಂತರ ಮಲ್ತೊಂದು ಬತ್ತ ಈ ಜೊತೆ ಪ್ರತಿ ವರ್ಷಲ ನಮ್ಮ ಉಳ್ಳಾಲ ಬಾಗಡ್ ರಾಣಿ ಹಬ್ಬಕ್ಕನ ಶೌರ್ಯ ಭೂಮಿಡು ವಿಶೇಷವಾಯಿನಂಚನ ಸೇವೆ ಮಲ್ತದ್ದು ಅಕ್ಲೆಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತವಾಯಿನಂಚನ ಒಂದು ಸಂದರ್ಭಡು ಅಕ್ಲೆನು ಈ ಬಾಲಕೃಷ್ಣ ಮಂದಿರದ ಶ್ರೀ ಕೃಷ್ಣಾನುಗ್ರಹ ಪ್ರಶಸ್ತಿನ ಕೊರ್ಪನ ಮೂಲಕ ಈ ಕಾರ್ಯಕ್ರಮನ ಅಟ್ಟನೆ ಮಲ್ತ ಇನಿಕ್ ಉಳ್ಳಾಲ ಭಾಗಡು ಈ ವರ್ಷದ 2023 ಸಾಲದ ಪ್ರಶಸ್ತಿ ಗೆಂದಿನಂಚಿನ ಕೆಲವೊಂಚಿ ಜನಕ್ಲೆಗ್ ಅವೆಲ್ಲಕನೆ ನಮ್ಮ ಸಂಸ್ಥೆಲೆಗ್ ಗೌರವ ಮಲ್ಪನಂಚಿನ ಕಾರ್ಯಕ್ರಮದ ಎಗ್ಗೆಗೆ ಹಂಚಿ ಪೋನುಲ್ಲ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ತಸ್ಮೈ ಶ್ರೀ ಗುರವೇ ನಮಃ. ಇನಿ ಪಂಚಮಂ ಕಾರ್ಯಸಿದ್ಧಿ ಮಲ್ಲಕನೆ ಐನು ಅತಿಥಿನಕಲ ಸೇರಿಗೆಡು ನಮ್ಮ ರಾಜಕೀಯ ಕ್ಷೇತ್ರ ಅಂಚನೆ ಸಾಮಾಜಿಕ ಕ್ಷೇತ್ರ ಅಂಚನೆ ಬೇತೆ ಬೇತೆ ಮರ್ಗಿಲ್ಡ್ ಕೆಲಸ ಮಲ್ಪನಚನ ವಜ್ಜಿ ಗೌರವಾನ್ವಿತ ಅತಿಥಿನಕಲ ಸೇರಿಗೆಡು ಇಜಿ ರಾಜ ಮರ್ಯಾದೆ ಕೊರ್ಪನಚನ ಸಾಧಕ ಬುಳ್ಳಿಲು ಗೌರವಾಭಿನಂದನೆ ಕಾರ್ಯಕ್ರಮದ ಈ ಸಂದರ್ಭ ನಮ್ಮ ಮಾತೆರ್ಲ ಸೇರೊಂದ ಬತ್ತಿ ಬಿನ್ನಗ್ ಪೇರನ್ನು ಪೊಂದಾಂಡ ಇತ್ತಿ ಇಲ್ಲದಾಗ ತಿಳಿಯ ಗಂಜಿಗೆ ಈ ನೆನಟು ಬತ್ತಿ ಬಿನ್ನಿರೆ ಗ್ರಾಮದ ಸೋಮನಾಥ ದೇವರನ್ನು ಶ್ರೀಕೃಷ್ಣ ಪರಮಾತ್ಮನನ್ನು ಭಕ್ತಿಪೂರ್ವಕ ಪ್ರಾರ್ಥನೆ ಮಾಡಿ ಬಾಲಕೃಷ್ಣ ಮಂದಿರದ ಮುಖಾಂತರ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ವರ್ಷದ ಪ್ರತಿ ಹಂತದಲ್ಲಿ ನಾವು ಬೇರೆ ಬೇರೆ ರೀತಿಯ ಸಾರ್ವಜನಿಕ ಕೆಲಸಗಳನ್ನು ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದ್ದೇವೆ. ಇದೇ ಸಂದರ್ಭದಲ್ಲಿ ವರ್ಷಂಪ್ರತಿ ನಮ್ಮ ರಾಜ್ಯ ಮತ್ತು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿರುವಂಥ ನಮ್ಮ ಊರಿನ ಅತ್ಯಂತ ಪ್ರೀತಿಯ ಸಂಘ ಸಂಸ್ಥೆ ಮತ್ತು
ನಮ್ಮೊಟ್ಟಿಗೆ ನಿರಂತರವಾಗಿ ಕಲಾವಿದರಾಗಿ ಬೇರೆ ಬೇರೆ ಸೇವೆಯನ್ನು ಸಲ್ಲಿಸಿರುವಂಥ ಅವರಿಗೆ ಜಿಲ್ಲೆಯ ಸರ್ಕಾರದ ಆಧೀನದಲ್ಲಿ ಒಂದು ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕುವಾಗ ಖಂಡಿತವಾಗಿ ನಮಗೆಲ್ಲರಿಗೂ ಅತ್ಯಂತ ಸಂತೋಷ ಆಗ್ತದೆ. ಈ ಸಂದರ್ಭದಲ್ಲಿ ಅವರಿಗೆ ನಮ್ಮ ಕೇಂದ್ರ ಮೈದಾನದಲ್ಲಿ ಅವರಿಗೆ ಗಣ್ಯರ ಮಂತ್ರಿಗಳ ಜಿಲ್ಲೆಯ ಅಧಿಕಾರಿಗಳ ಮಧ್ಯೆ ಅವರಿಗೆ ಸನ್ಮಾನ ಮಾಡ್ತಾರೆ. ನಮ್ಮ ವೇದಿಕೆಯಲ್ಲಿರುವಂಥ ಸಚಿವರ ಕೈಯಲ್ಲಿ ಕೂಡ ಸಾಕಷ್ಟು ಜನರಿಗೆ ಅಭಿನಂದನೆಯನ್ನು ಮಾಡಿದ್ದಾರೆ. ಅದೇ ರೀತಿ ನಮ್ಮ ಆಸೆ ಇರುವಂಥದ್ದು ನಮ್ಮ ಹುಟ್ಟೂರಿನ ನಮ್ಮ ಮನೆಯ ಒಂದು ಅವರಿಗೆ ಗೌರವವನ್ನು ಸಲ್ಲಿಸಬೇಕು ಎನ್ನುವ ಹಿನ್ನೆಲೆಯಲ್ಲಿ ನಿರಂತರವಾಗಿ ಕಳೆದ ಸುಮಾರು ವರ್ಷಗಳಿಂದ ಈ ರೀತಿಯ ಕೆಲಸ ಕಾರ್ಯಗಳನ್ನು ನಿರಂತರವಾಗಿ ಮಾಡಿಕೊಂಡು ಬಂದಿದ್ದೇವೆ. ಈ ಸಲ 25 ವರ್ಷ ಕಳೆದು 26ನೇ ಉತ್ಸವ ಕೂಡ ಆಚರಣೆ ಮಾಡಿದಂಥ ಸಂದರ್ಭದಲ್ಲಿ ಈ ಒಂದು ಬಾಲಕೃಷ್ಣ ಮಂದಿರ ಸಮಾಜಮುಖಿಯಾಗಿ ಬೇರೆ ಬೇರೆ ರೀತಿಯ ಕೆಲಸಗಳನ್ನು ಮಾಡಲಿಕ್ಕೆ ದೇವರು ಈ ಒಂದು ಮಂದಿರವನ್ನು ಅನುಗ್ರಹವಾಗಿ ನಮಗೆ ಎಲ್ಲ ರೀತಿಯ ದೇವರ ಆಶೀರ್ವಾದದಿಂದ ನಮಗೆ ಸಿಕ್ಕಿದೆ. ಇಂಥ ಸಂದರ್ಭದಲ್ಲಿ ಈ ಊರಿನ ಎಲ್ಲರನ್ನ ಜೋಡಿಸಿ ಈ ರೀತಿ ಕಾರ್ಯಕ್ರಮ ಮಾಡುವಾಗ ಎಲ್ಲರೂ ಅತ್ಯಂತ ಪ್ರೀತಿಯಿಂದ ಬಂದಿದ್ದಾರೆ. ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಸಂಘ ಸಂಸ್ಥೆಯರನ್ನು ಪ್ರಥಮತವಾಗಿ ನಾನು ಸ್ವಾಗತ ಮಾಡ್ತೇನೆ. ಯಾಕೆಂದರೆ ಇಲ್ಲಿ ಅತಿರಥ ಮಹಾರಥರು ವೇದಿಕೆಯಲ್ಲಿ ನಿಜವಾಗಿ ಒಂದು ಅರ್ಥಪೂರ್ಣವಾದ ಹಿರಿಯರು ವೇದಿಕೆಯಲ್ಲಿ ಕೂತಿದ್ದಾರೆ. ಆದರೆ ಸಮಾಜದಲ್ಲಿ ಬೇರೆ ಬೇರೆ ರೀತಿಯ ಕೆಲಸಗಳನ್ನು ಮಾಡಿರುವಂಥ ವೇದಿಕೆಯ ಮುಂಭಾಗದಲ್ಲಿ ಇವತ್ತು ಈ ಒಂದು ಅಭಿನಂದನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ನೀವು ಬಂದಿದ್ದೀರಿ. ನಾನು ನಮ್ಮ ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಸನ್ಮಾನ್ಯ ಕೃಷ್ಣ ಶೆಟ್ಟಿ ಕೊಂಡಾನಗುತ್ತು ಅವರ ನೇತೃತ್ವದಲ್ಲಿ ಅತ್ಯಂತ ಒಳ್ಳೆಯ ರೀತಿಯ ಕೆಲಸವನ್ನು ಈ ಒಂದು ಆ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ನ ಮುಖಾಂತರ ಮಾಡ್ತಾ ಇದ್ದಾರೆ. ನಾನು ಅವರನ್ನು ಅತ್ಯಂತ ಪ್ರೀತಿಯಿಂದ ಈ ಸಲ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿರುವಂಥದ್ದು ನಿಜವಾಗಿ ಅರ್ಥಪೂರ್ಣ ಮತ್ತು ತುಂಬ ಸಂತೋಷ ಆಗಿದೆ. ಯಾಕೆಂದರೆ ನಮ್ಮ ಸುತ್ತಮುತ್ತ ಬೇರೆ ಬೇರೆ ರೀತಿಯ ಸಹಾಯ ಸಹಕಾರಗಳನ್ನು ನಿರಂತರವಾಗಿ ಮಾಡಿದ್ದಾರೆ. ಅವರು ಬಂದ ನಂತರ ಒಂದು ದೊಡ್ಡ ಕಟ್ಟಡ ನಿರ್ಮಾಣ ಮಾಡೋದರ ಮುಖಾಂತರ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಅರ್ಥಪೂರ್ಣವಾಗಿ ಅವರಿಗೆ ಇವತ್ತು ಈ ಸಲ ಈ ಒಂದು ಪ್ರಶಸ್ತಿ ಸಿಕ್ಕಿದೆ. ಸಹಕಾರಿ ಕ್ಷೇತ್ರದಲ್ಲಿ ಕೂಡ ಈ ಒಂದು ವ್ಯವಸಾಯ ಸಹಕಾರಿ ಸಂಘಕ್ಕೆ ಈ ಸಲ ಪ್ರಶಸ್ತಿ ಸಿಕ್ಕಿದೆ. ಅವರನ್ನು ಮೊದಲದಾಗಿ ನಾನು ಈ ಒಂದು ಸಂದರ್ಭದಲ್ಲಿ ಸ್ವಾಗತ ಮಾಡ್ತೇನೆ. ಜೊತೆಗೆ ನಮ್ಮ ಕೊಲ್ಲಿಯ ಬಿಲ್ಲವ ಸಂಘ, ಈ ಬಿಲ್ಲವ ಸಂಘದ ಮುಖಾಂತರ ಇಲ್ಲಿ ಯಾವುದೇ ಸಮಾಜ ಇರ್ಬೋದು, ಎಲ್ಲ ಸಮಾಜದ ಜನರ ಜೊತೆಗೆ ನಿರಂತರವಾಗಿ ಕೆಲಸ ಕಾರ್ಯಗಳನ್ನು ಮಾಡುವುದರ ಜೊತೆಗೆ ಇವತ್ತು ಕೊಲ್ಲಿಯ ಬಿಲ್ಲವ ಸಂಘ ನೂತನವಾಗಿ ಒಂದು ಯೋಜನೆ ಹಾಕಿಕೊಂಡಂಥ ಸಂದರ್ಭದಲ್ಲಿ ಕೂಡ ನಮ್ಮ ಮಂದಿರಕ್ಕೆ ಕೂಡ ವಿಶೇಷವಾದ ಸಹಕಾರವನ್ನು ವರ್ಷಂಪ್ರತಿ ಕೊಡುವಂಥ ಕೊಲ್ಲಿಯ ಬಿಲ್ಲವ ಸಂಘ ಇವತ್ತು ಹರೀಶ್ ಮುಂಡೋಲಿ, ನಮ್ಮ ಈಶ್ವರನ್ನ, ಎಲ್ಲ ವೇಣುಗೋಪಾಲ್ ಇವರೆಲ್ಲ ಇದ್ದಾರೆ. ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಈ ಸಂದರ್ಭದಲ್ಲಿ ಸ್ವಾಗತ ಮಾಡ್ತೇನೆ. ಜೊತೆಗೆ ಈ ಒಂದು ನಮ್ಮ ಉಳ್ಳಾಲ ಬ್ರದರ್ಸ್ ಸಾಕಷ್ಟು ವರ್ಷಗಳಿಂದ ಈ ಊರಿನಲ್ಲಿ ಯಾರಿಗೂ ಕೂಡ ತೊಂದರೆ ಆದಂಥ ಸಂದರ್ಭದಲ್ಲಿ ನಮ್ಮ ಸಮಾಜಕ್ಕೆ ಶಕ್ತಿಯಾಗಿ ನಿಂತಿರುವಂಥ ಉಳ್ಳಾಲ ಬ್ರದರ್ಸ್ಗೆ ಕೂಡ ಈ ಸಲ ಈ ಒಂದು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ. ಅದರ ರಾಜೇಶ್ ಪುತ್ರನ್ ಅವರ ಇಡೀ ತಂಡಕ್ಕೆ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಮಾರುತಿ ಯುವಕ ಮಂಡಲ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ. ಅವರು ಕೂಡ ಈಗ ಬಂದು ಸೇರ್ತಾರೆ. ಅವರಿಗೆ ರಾಜ್ಯದ ಒಂದು ಅತ್ಯುನ್ನತ ಈ ಒಂದು ಪ್ರಶಸ್ತಿ ಸಿಕ್ಕಿದೆ. ಅವರನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತೇನೆ. ಜೊತೆಗೆ ಆ ಪರಿಸರದಲ್ಲಿ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಗ್ರಾಮೀಣ ಯುವಕ ಸಂಘವನ್ನು ಕಟ್ಟಿ ಒಳ್ಳೆ ರೀತಿಯ ಚಟುವಟಿಕೆ ಮಾಡುವುದರ ಮುಖಾಂತರ ಆ ಪರಿಸರದಲ್ಲಿ, ಮುಡಿಪು ಪರಿಸರದಲ್ಲಿ ಎಲ್ಲ ಜನಸಾಮಾನ್ಯರ ಜೊತೆಗೆ ನಿರಂತರ ಕೆಲಸ ಮಾಡುವಂಥ ಯುವಕ ಮಂಡಲದ ಗಣೇಶನ್ನ ಮತ್ತು ಇಡೀ ತಂಡ ಇಲ್ಲಿ ಬಂದಿದ್ದೀರಿ. ನಿಮಗೂ ಕೂಡ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಮಾಡ್ತೇನೆ. ಜೊತೆಗೆ ನಮ್ಮ ನೇಮು ಪೂಜಾರಿ ಅವರು ಚುಟುಕು ಸಾಹಿತಿಯಾಗಿ ಜಿಲ್ಲೆಯ ಅಧ್ಯಕ್ಷರಾಗಿ ಬೇರೆ ಬೇರೆ ಉಳ್ಳಾಲಿದ್ದಾರೆ. ಅವರು ಈ ಒಂದು ಸಂದರ್ಭದಲ್ಲಿ ಅವರಿಗೆ ಕೂಡ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ. ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಈ ಒಂದು ಸ್ವಾಗತ ಮಾಡ್ತಾ ಇದ್ದೇನೆ. ಅದರ ಜೊತೆಗೆ ಈ ಒಂದು ಸಂದರ್ಭದಲ್ಲಿ ನಮಗೆ ತುಂಬ ಸಂತಸ ತಂದಿರುವಂಥ ಒಂದು ಸಂಗತಿ ಅಂದರೆ ಉಳ್ಳಾಲ ಭಾಗದಲ್ಲಿ ಬೇರೆ ಬೇರೆ ತಂಡಗಳ ಈ ಉಳಿವೇಷ ಹಾಕಿಕೊಂಡು ಈ ರೀತಿಯ ನೃತ್ಯ ಮಾಡೋದ್ರ ಮುಖಾಂತರ, ಸ್ಪರ್ಧೆಯನ್ನು ಮಾಡೋದ್ರ ಮುಖಾಂತರ
ಮಾಡುವುದರ ಮುಖಾಂತರ ಈ ಭಾಗದಲ್ಲಿ ಅವರಿಗೆ ಒಳ್ಳೆಯ ಒಂದು ಸೇವೆ, ಒಂದು ಒಳ್ಳೆಯ ರೀತಿಯ ಸಂಘಟನೆಯ ಜೊತೆಗೆ, ಸಂಘಟನಾತ್ಮಕ ಕೆಲಸದ ಜೊತೆಗೆ ಒಂದು ಒಳ್ಳೆಯ ಯುವಕರ ತಂಡವನ್ನು ರಚನೆ ಮಾಡಿಕೊಂಡು ಸೋಮೇಶ್ವರದಲ್ಲಿ SFC ಎನ್ನುವ ಒಂದು ತಂಡದ ಮುಖಾಂತರ ಇಡೀ ಜಿಲ್ಲೆಯಲ್ಲಿ ನಮ್ಮ ಸೋಮೇಶ್ವರ ತಲೆ ಎತ್ತಿ ನಿಲ್ಲುವ ರೀತಿಯಲ್ಲಿ ಮಾಡಿದಂಥ SFC ಸೋಮೇಶ್ವರ ಈ ಸಲ ನಮ್ಮ ಪಿಲಿನಲಿಕೆ ಇದರಲ್ಲಿ ಪ್ರಥಮ ಸ್ಥಾನ ಗಳಿಸುವುದರ ಮುಖಾಂತರ ಇಡೀ ಸೋಮೇಶ್ವರ ನಮಗೆ ಎಲ್ರಿಗೂ ಉಳ್ಳಾಲಕ್ಕೆ ಗೌರವ ತಂದು ಕೊಡುವಂಥ ಕೆಲಸವನ್ನು ನಿವೇಶ್ ಸೋಮೇಶ್ವರ ಮತ್ತು ಅವರು ಇಡೀ ರವಿಶಂಕರ್ ಅವರೆಲ್ಲ ಸೇರಿ ಈ ಒಂದು ನಮ್ಮ ಗೌರವ ತರುವಂಥ ಕೆಲಸ ಮಾಡಿದ್ದಾರೆ. ಅವರಿಗೂ ಕೂಡ ಅಭಿನಂದನಾ ಕೆಲಸವನ್ನು ಈ ಸಂದರ್ಭದಲ್ಲಿ ಮಾಡ್ತೇವೆ. ಜೊತೆಗೆ ನಮ್ಮದೇ ಈ ಮಂದಿರದ ಉತ್ಸವದಲ್ಲಿ SKB ಎನ್ನುವ ಒಂದು ಉಳಿ ವೇಷದ ಮುಖಾಂತರ ಅವರದೇ ಆದ ರೀತಿಯಲ್ಲಿ ತಂಡ ಕಟ್ಟಿಕೊಂಡು ಈ ಮಂದಿರದ ಸಹಕಾರವನ್ನು ನಿರಂತರ ತಗೊಂಡು ಈ ಊರಿನ ಜನರ ಹೆಸರನ್ನು, ಈ ಕುಂಪಲದ ಹೆಸರನ್ನು ಎತ್ತರಕ್ಕೆ ತರಬೇಕು ಎನ್ನುವ ರೀತಿಯಲ್ಲಿ ಶರತ್ ಅವರ ನೇತೃತ್ವದಲ್ಲಿ ಪುತ್ತೂರು ಮತ್ತು ಮಂಗಳೂರಲ್ಲಿ ತಂಡ ಕೊಟ್ಟು ಎರಡು ಕಡೆ ಕೂಡ ಸಣ್ಣ ಪುಟ್ಟದಾದರೂ ತೊಂದರೆ ಇಲ್ಲ, ಅತ್ಯಂತ ಒಳ್ಳೆಯ ನೃತ್ಯವನ್ನು ಪುತ್ತೂರಲ್ಲಿ ನಾನು ಸಾಧಾರಣ 2 ಗಂಟೆ ತನಕ ಅವರೊಟ್ಟಿಗೆ ಅಲ್ಲಿ ಕೂತಿದ್ದೆ. ಯಾಕೆಂದರೆ ನಮ್ಮ ಕುಂಪಲ ನಮ್ಮ ತಂಡ ಎನ್ನುವ ಕಾರಣಕ್ಕೋಸ್ಕರ ಭಾರಿ ಒಳ್ಳೆಯ ನೃತ್ಯವನ್ನು ಮಾಡೋದರ ಮುಖಾಂತರ ತುಂಬ ಅವರಿಗೆ ಪಾಪ ಖರ್ಚು ವೆಚ್ಚ ತುಂಬ ಆಗಿರ್ಬೋದು, ಆದರೆ ಕುಂಪಲದ ಮರ್ಯಾದೆ ಎನ್ನುವ ರೀತಿಯಲ್ಲಿ ಶರತ್ ಅವರು ಆ ಒಂದು ತಂಡವನ್ನು ಕಟ್ಟುವಂಥ ಪ್ರಯತ್ನ ಮಾಡಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಮಾಡುವಂಥ ಕೆಲಸ ಮಾಡಿದೆ ಶರತ್, ನಮ್ಮ ಚಿತ್ರಾಂಜಲಿ ನಗರ. ಜೊತೆಗೆ ಆತ್ಮಶಕ್ತಿ ವಿವಿಧೋದ್ದೇಶ ಸಂಘದ ಚಿತ್ತರಂಜನ್ ಬೋಳಾರ ಅವರಿದ್ದಾರೆ. ಅವರಿಗೆ ರಾಜ್ಯ ಮಟ್ಟದ್ದು, ಜಿಲ್ಲಾ ಮಟ್ಟದ್ದು ಬೇರೆ ಬೇರೆ ರೀತಿಯ ಸಹಕಾರ ರತ್ನ, ಬೇರೆ ಬೇರೆ ರೀತಿಯ ಪ್ರಶಸ್ತಿಗಳು ಸಿಕ್ಕಿದೆ. ಚಿತ್ತಣ್ಣನನ್ನು ಯಾಕೆ ಕರೆದದಂದರೆ, ನಮಗೆ ತುಂಬ ಜನ ಇಲ್ಲಿ ಆತ್ಮಶಕ್ತಿಯಲ್ಲಿ ಏನಾದರೂ ಲೋನ್ ಬೇಕಿದ್ದರೆ, ಅಲ್ಲಿ ಬಡ್ಡಿ ಕಡಿಮೆ ಮಾಡಬೇಕಿದ್ರೆ, ಅಥವಾ ಅಲ್ಲಿ ಎಲ್ಲಿಯಾದರೂ ಕೆಲಸಕ್ಕೆ ಸೇರಿಸಬೇಕಿದ್ರೆ ಎಲ್ಲ ನಮಗೆ ಫೋನ್ ಮಾಡಿದ್ದಾರೆ. ಅವರು ಮಂಗಳೂರಾದರೂ ಕೂಡ ಚಿತ್ತಣ್ಣನಿಗೆ ಇಲ್ಲಿ ಸನ್ಮಾನ ಮಾಡು, ಚಿತ್ತಣ್ಣ ಮುಂದಕ್ಕೆ ನಮ್ಮ ಉಳ್ಳಾಲ ಭಾಗದವರಿಗೆ ಏನಾದರೂ ಸಹಕಾರ ಆಗಬಹುದು ಮತ್ತು ಅವರಿಗೆ ಈ ರೀತಿಯ ಒಂದು ಸನ್ಮಾನ ಸಿಕ್ಕಿದಾಗ ನಾವು ಖಂಡಿತ ನಮ್ಮ ಭಾರಿ ಆತ್ಮೀಯರು, ಅವರಿಗೆ ಸಂತೋಷ ಆಗಿರುವಂಥ ಸಂದರ್ಭದಲ್ಲಿ ಅವರನ್ನು ಕೂಡ ಗೌರವಿಸಬೇಕೆನ್ನೋ ಹಿನ್ನೆಲೆಯಲ್ಲಿ ಚಿತ್ತರಂಜನ್ ಬೋಳಾರ್ ಅವರಿದ್ದಾರೆ, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತ ಮಾಡ್ತೇನೆ. ಈ ಸಂದರ್ಭದಲ್ಲಿ ನಾನು 6:15 ಅಂತ ಹೇಳಿದೆ, ನಾವೊಂದು ವ್ಯವಸ್ಥೆ ಮಾಡಿದ್ದೆ. 6:15ಕ್ಕೆ ನಮ್ಮ ಪೂಜ್ಯ ಹಸರಣ್ಣನನ್ನು ಒಳಗೆ ಕರ್ಕೊಂಡು ಬರಬೇಕು ಅಂತ. 5:15ಕ್ಕೆ ಅವರು ಪಾಪ ಬಂದಿರೋದು, 1 ಗಂಟೆ ನನ್ನಿಂದ ತಪ್ಪಾಗಿ ವ್ಯತ್ಯಾಸ ಆಗಿ 1 ಗಂಟೆ ಮುಂಚಿತವಾಗಿ ಬಂದಿದ್ದಾರೆ. ನಮ್ಮ ದುರ್ಗಾ ಪರಮೇಶ್ವರ ದೇವಸ್ಥಾನಕ್ಕೆ ಕೂಡ ಅಲ್ಲಿ ಸಂಪರ್ಕ ಮಾಡಿ ಅಲ್ಲಿ ದೇವರಿಗೆ ಪ್ರಾರ್ಥನೆ ಮಾಡಿ ಬಂದಿದ್ದಾರೆ. ನನ್ನ ಅತ್ಯಂತ ಪ್ರೀತಿಯ ಕಟೀಲಿನ ವೇದಮೂರ್ತಿ ಹಸರಣ್ಣ ಅವರು ಕಟೀಲಲ್ಲಿ ಒಂದು ತೊಂದರೆ ಆದಂಥ ಸಂದರ್ಭದಲ್ಲಿ ನಾನು ಒಂದು ಸಣ್ಣ ಪ್ರಯತ್ನವನ್ನು ಮಾಡುವಂಥ ಪ್ರಯತ್ನ ಮಾಡಿದಾಗಲೇ ಅವರು ಇಲ್ಲಿ ಬಂದು ನಮಗೆ ನಿಜವಾಗಿ ಆನಂತರ ನಮಗೆ ಅವರ ಒಡನಾಟ, ಅವರ ಮೇಲೆ ಇರುವಂಥ ಪ್ರೀತಿ ವಿಶ್ವಾಸ ಇದೆಲ್ಲ ಜಾಸ್ತಿ ಆಯಿತು. ಅವರು ಯಾವಾಗಲೂ ಕಟೀಲಿನ ದೇವಿಯ ಹೆಸರಿನಲ್ಲಿ ನಮ್ಮ ತುಂಬ ಆಶೀರ್ವಾದವನ್ನು ಮಾಡಿದ್ದಾರೆ. ವೇದಮೂರ್ತಿ ಅನಂತ ಹಸರಣ್ಣ ಅವರನ್ನು ನಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ. ಶ್ರೀ ಕ್ಷೇತ್ರ ಕಟೀಲಿನ ಪರಮ ಪೂಜನೀಯ ಅನಂತ ಪದ್ಮನಾಭ ಶರಣ, ವೇದಮೂರ್ತಿ ಅನಂತ ಪದ್ಮನಾಭ ಶರಣರಿಗೆ ಬಾಲಕೃಷ್ಣ ಮಂದಿರದ ವತಿಯಿಂದ ಗೌರವದ ಶಾಲು ಮತ್ತು ಫಲವಸ್ತ್ರದ ಕಾಣಿಕೆ. ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಅತ್ಯಂತ ಪ್ರೀತಿಯ, ವೈಯಕ್ತಿಕವಾಗಿ ನನ್ನ ಅತ್ಯಂತ ಪ್ರೀತಿಯ ಮಾರ್ಗದರ್ಶಕರು, ಈ ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವರಾಗಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಎಲ್ಲ ನರನಾಡಿಗಳನ್ನು ತಿಳ್ಕೊಂಡು ಸಮಾಜದ ಈ ಭಾಗದಲ್ಲಿ ಅವರು ಮಂತ್ರಿ ಆಗಿದ್ದಾಗ ಹೆಚ್ಚು ಕಡಿಮೆ ಎಲ್ಲ ಸಮುದಾಯ ಭವನಗಳಿಗೆ ಹಣ ಬಿಡುಗಡೆ ಮಾಡುವುದರ ಮುಖಾಂತರ ಇಲ್ಲಿ ಯಾವುದೇ ಸಮಾಜದ ಮಧ್ಯೆ ವ್ಯತ್ಯಾಸ ಇಲ್ಲದೆ ಎಲ್ಲ ಸಮುದಾಯಕ್ಕೂ ನನ್ನ ಒಂದು ಕಾಣಿಕೆ ರಾಜ್ಯ ಸರ್ಕಾರದಲ್ಲಿ ಇರಲಿ ಎನ್ನುವ ರೀತಿಯಲ್ಲಿ ಇಲ್ಲಿ ಎಲ್ಲಿ ಯಾವ ಜನಾಂಗ ಇದೆ ಎಲ್ಲ ಜನಾಂಗಕ್ಕೂ ಮುಟ್ಟುವಂಥ ರೀತಿಯಲ್ಲಿ ಒಂದು ಅನುದಾನವನ್ನು ಬಿಡುಗಡೆ ಮಾಡಿದಂಥವರು ಸನ್ಮಾನ್ಯ ಕೋಟ ಶ್ರೀನಿವಾಸ್ ಪೂಜಾರು. ಈ ಭಾಗದಲ್ಲಿ ಅಭಿವೃದ್ಧಿ ಕೆಲಸಕ್ಕೆ ಕೂಡ ಮತ್ತು ಈ ಮಂದಿರಕ್ಕೆ ಕೂಡ ನಿರಂತರವಾಗಿ ಸಹಕಾರವನ್ನು ಮಾಡುವುದರ ಮುಖಾಂತರ ಈ ಭಾಗದಲ್ಲಿ ಒಂದು ಇಡೀ ಇಡೀ ಕರ್ನಾಟಕದಲ್ಲಿ ಒಬ್ಬ ಸರಳ ಸಜ್ಜನಿಕೆಯ ಒಬ್ಬ ಸಚಿವರಾಗಿ ಇವತ್ತಿಗೂ ಎಲ್ಲರ ಮಧ್ಯದಲ್ಲಿ ಸರಳತೆಯಿಂದ ಕೆಲಸ ಮಾಡುವುದರ ಮುಖಾಂತರ ನಮ್ಮ ಅತ್ಯಂತ ಪ್ರೀತಿಯ ನಮ್ಮ ಜನನಾಯಕನಾಗಿ ಈ ಭಾಗದಲ್ಲಿ ಗುರುತಿಸಿಕೊಂಡು ಅವರು ಸನ್ಮಾನ್ಯ ಕೋಟ ಶ್ರೀನಿವಾಸ್ ಪೂಜಾರು ಅವರು ಕೂಡ ಅತ್ಯಂತ ಪ್ರೀತಿಯಿಂದ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಅವರು ನಿಜವಾಗಿ 2-3 ಗಂಟೆಗೆ ತೀರ್ಥ ಅಲ್ಲಿದ್ದರು. ಅಲ್ಲಿಂದ ಪಾಪ ಈ ಕಾರ್ಯಕ್ರಮಕ್ಕೋಸ್ಕರ ನನ್ನ ಆಸೆ ಅಂದರೆ ನಮ್ಮ ಊರಿನ ಸಂಘ ಸಂಸ್ಥೆಗಳಿಗೆ ಹಿರಿಯರಿಗೆ ಸನ್ಮಾನ ಮಾಡುವಾಗ ಈ 4 ಜನ ಬೇಕು ಎನ್ನುವ ರೀತಿಯಲ್ಲಿ ನಾನು ಮೊದಲೇ ಆಲೋಚನೆ ಮಾಡಿ ಕರೆದದ್ದು. ಸನ್ಮಾನ್ಯ ಕೋಟ ಶ್ರೀನಿವಾಸ್ ಪೂಜಾರು ಈ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ, ಅವರಿಗೆ ನಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಮಾಡ್ತೇನೆ. ಕರ್ನಾಟಕ ಸರ್ಕಾರದ ಘನ ಸಚಿವರಾಗಿ ಅದೆಷ್ಟೋ ಹಲವು ಕಾರ್ಯಕ್ರಮಗಳನ್ನು
ರಾಜ್ಯಕ್ಕೆ ನೀಡಿದಂಥ ಹೆಮ್ಮೆಯ ಸಚಿವರು ಮತ್ತು ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂಥ ಮಾಜಿ ಸಚಿವರಾಗಿರುವಂಥ ಸನ್ಮಾನ್ಯ ಕೋಟ ಶ್ರೀನಿವಾಸ ಪೂಜಾರಿ ಅವರಿಗೆ ಗೌರವದ ಶಾಲು ಮತ್ತು ನೆನಪಿನ ಕಾಣಿಕೆಯ ಗೌರವ ಅರ್ಪಣೆ ಬಾಲಕೃಷ್ಣ ಮಂದಿರದ ವತಿಯಿಂದ. ಹೇಳ್ಬೋದು ಯಾರು ಅಂತ? ಮನೋಹರ್ ಪ್ರಸಾದರ ಬಗ್ಗೆ ಗೊತ್ತಿಲ್ಲದವರಿಲ್ಲ. ನಾನು ನಿಜವಾಗಿ ಅವರೊಂದು ಈ ಕಾರ್ಯಕ್ರಮಕ್ಕೆ ಬರ್ತಾರಂತ ಎಣಿಸಲೇ ಇಲ್ಲ. ಅವರು ಬರ್ತಾನೆ ಅಂತ ಹೇಳುವಾಗ ನನಗೆ ತುಂಬ ಸಂತೋಷ, ಎದೆ ತುಂಬಿ ಬಂತು. ಯಾಕೆಂದರೆ ಮನೋಹರ್ ಪ್ರಸಾದರನ್ನು ನಾವು ಇಡೀ ಪತ್ರಿಕೆಯಲ್ಲೇ ನೋಡಿದ್ದು. ಅವರು ಒಂದು ಸಲ ಅವರು ವೇದಿಕೆಯ ಮೇಲೆ ಬಂದು ಮಾತಾಡೋದಂದರೆ ಅಲ್ಲಿ ಪ್ರಧಾನಮಂತ್ರಿ, ಮುಖ್ಯಮಂತ್ರಿ, ರಾಷ್ಟ್ರಪತಿ, ಎಂತೆಂಥ ಅತಿರಥ ಈ ರಾಷ್ಟ್ರ ಕಂಡ ಎಂತೆಂಥ ಜನರ ಮಧ್ಯದಲ್ಲಿ ವೇದಿಕೆಯಲ್ಲಿ ನಿಂತು ಮಾತಾಡಿದಂಥವರು ಮನೋಹರ್ ಪ್ರಸಾದ್ ಅವರು. ನಮ್ಮ ಅಂಕಣಕಾರರಾಗಿ ಉದಯವಾಣಿಯ ಪತ್ರಿಕೆಯಲ್ಲಿ ಆ ಪತ್ರಿಕೆಯನ್ನು ಇವತ್ತು ಅತ್ಯಂತ ಎತ್ತರಕ್ಕೆ ಬೆಳೆಸುವಲ್ಲಿ, ಸನ್ಮಾನ್ಯ ಉದಯವಾಣಿಯನ್ನು ಬೆಳೆಸುವಲ್ಲಿ ಮನೋಹರ್ ಪ್ರಸಾದರ ಪಾತ್ರ ಕೂಡ ಅತ್ಯಂತ ದೊಡ್ಡದು ಇದೆ ಅನ್ನೋದಕ್ಕೆ ನಾನು ಅತ್ಯಂತ ಸಂತೋಷ ಪಡ್ತೇನೆ. ನಿಜವಾಗಿ ಅವರು ಇಲ್ಲಿ ಬರೋದು ಅಂದರೆ ನಮಗೆ ನಮ್ಮ ಸಣ್ಣ ಕಾರ್ಯಕ್ರಮ ಆಗಿರ್ಬೋದು ಸರ್, ಆದರೆ ನಿಮ್ಮ 4 ಮಾತುಗಳು ನಮಗೆ ತುಂಬ ಅಮೂಲ್ಯವಾದಂಥ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅವರ ಆರೋಗ್ಯ ತೊಂದರೆ ಇದ್ದರೂ ಕೂಡ ತೊಂದರೆ ಇಲ್ಲ, ನಾನು ಬರ್ತೇನಂತ ಒಪ್ಪಿಕೊಂಡು ಸಮಯಕ್ಕೆ ಸರಿಯಾಗಿ ಬಂದು ಅತ್ಯಂತ ಪ್ರೀತಿಯಿಂದ ನಮ್ಮನ್ನು ಪ್ರೋತ್ಸಾಹಿಸಿದ್ದಾರೆ. ನಿಮ್ಮ ಈ ಒಂದು ನಮ್ಮ ಬಂಧುದಕ್ಕೆ ಯಾವತ್ತೂ ಮರೆಯಲಿಕ್ಕಿಲ್ಲ. ಸನ್ಮಾನ್ಯ ಮನೋಹರ್ ಪ್ರಸಾದ್ ಅವರನ್ನು ನಮ್ಮೆಲ್ಲ ಊರಿನ ಪರವಾಗಿ ಅತ್ಯಂತ ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ. ಉದಯವಾಣಿ ದಿನಪತ್ರಿಕೆದ ಸುದ್ದಿ ವಿಭಾಗದ ಮುಖ್ಯಸ್ಥರ ನೆಚ್ಚಿನ ಸನ್ಮಾನ್ಯ ಮನೋಹರ್ ಪ್ರಸಾದರಿಗೆ ಗೌರವದ ಶಾಲು ಮತ್ತು ನೆಪದ ಕಾಣಿಕೆದ ಗೌರವ ಅರ್ಪಣೆ ಬಾಲಕೃಷ್ಣ ಮಂದಿರದ ವತಿಯಿಂದ. ಹರೀಶ್ ರೈ ಅವರು ಮೂಲತಃ ಸುಳ್ಯದವರು. ನಾನು ಜಿಲ್ಲಾ ಪಂಚಾಯತಲ್ಲಿದ್ದಾಗ, ನಾನು ಜಿಲ್ಲಾ ಪಂಚಾಯತ್ನಲ್ಲಿ ಕೆಲಸ ಕಾರ್ಯ ಮಾಡುವಾಗ ಅವ್ರದ್ದು ಬೇರೆ ಬೇರೆ ರೀತಿಯ ಅವರ ಯೋಚನೆ, ಅವರಿಗೆ ಈ ಜಿಲ್ಲೆಯಲ್ಲಿ ಆಗಬೇಕಾಗಿರುವಂಥ ಯೋಚನೆ, ಕೆಲಸ ಕಾರ್ಯಗಳು, ಬೇರೆ ಬೇರೆ ರೀತಿಯ ಅವರದೇ ಆದ ಜ್ಞಾನ ಇರುವಂಥ ಒಬ್ಬ ಹಿರಿಯ ಪತ್ರಕರ್ತರು ಸನ್ಮಾನ್ಯ ಹರೀಶ್ ರೈ ಅವರು. ವಿಜಯವಾಣಿ ಪತ್ರಿಕೆಯ ಮುಖ್ಯ ಈ ಜಿಲ್ಲೆಯ ಮುಖ್ಯ ಒಂದು ರೂವಾರಿಯಾಗಿ, ಹರೀಶ್ ರೈ ಅವರು ಪ್ರೆಸ್ ಕ್ಲಬ್ಬಿನ ಮಂಗಳೂರಿನ ಅಧ್ಯಕ್ಷರಾಗಿ, ವಿಶೇಷವಾಗಿ ಅವರಿಗೆ ಎಲ್ಲರ ಹತ್ತಿರ ಕೂಡ ಅತ್ಯಂತ ಒಳ್ಳೆಯ ಒಡನಾಟ ಇದೆ. ಅದು ರಾಜಕೀಯ ಯಾವುದೇ ಇರಲಿ, ರಾಜಕೀಯ ಬಿಟ್ಟು ಅವರಿಗೆ ಅತ್ಯಂತ ಒಳ್ಳೆಯ ಒಡನಾಟ ಇದೆ. ಮತ್ತು ಅವರಿಗೆ ತುಂಬ ಒಳ್ಳೆಯ ಜ್ಞಾನ ಇದೆ, ನಮ್ಮನ್ನೆಲ್ಲ ಬೆಳೆಸುವಂಥ ಶಕ್ತಿ ಇದೆ ಅವರಿಗೆ. ನಾನು ತುಂಬ ಸಲ ಅವರ ಹತ್ರ ಬೇರೆ ಬೇರೆ ಸಂಗತಿಯ ಬಗ್ಗೆ ಅವರ ಹತ್ರ ಮಾಹಿತಿ ನಾನು ತಗೊಂಡು ಮಾತಾಡಿದುಂಟು. ಕೆಲಸ ಮಾಡುವಾಗ ಅವರಂಥ ಹಿರಿಯರ ಮಾರ್ಗದರ್ಶನ ತಗೊಂಡು ಕೆಲಸ ಮಾಡುವಾಗ ನಮಗೂ ಕೂಡ ಒಂದಷ್ಟು ಜ್ಞಾನ ಬರ್ತದೆ, ಅದರಿಂದ ಲಾಭ ಆಗ್ತದೆ. ಈ ಹಿನ್ನೆಲೆಯಲ್ಲಿ ಹರೀಶ್ ರೈ ಅವರು ಕೂಡ ಒಂದು ಅಪರೂಪವಾಗಿ ಕರೆದಾಗ ಅತ್ಯಂತ ಪ್ರೀತಿಯಿಂದ ಅವರ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಬಂದಿದ್ದಾರೆ. ಸನ್ಮಾನ್ಯ ಹರೀಶ್ ರೈ ಅವರನ್ನು ಕೂಡ ಪ್ರೆಸ್ ಕ್ಲಬ್ನ ಮಂಗಳೂರಿನ ಅಧ್ಯಕ್ಷರಾಗಿದ್ದುಕೊಂಡು ಬಂದಿದ್ದಾರೆ. ಅವರಿಗೆ ಅತ್ಯಂತ ಪ್ರೀತಿಯ ಸ್ವಾಗತ. ಶ್ರೀಯುತ PB ಹರೀಶ್ ರೈ ಇವರಿಗೂ ಕೂಡ ಬಾಲಕೃಷ್ಣ ಮಂದಿರದ ಪರವಾಗಿ ಭಕ್ತಿಯ ಶಾಲು ಮತ್ತು ನೆನಪಿನ ಕಾಣಿಕೆಯ ಗೌರವ ಅರ್ಪಣೆಯನ್ನು ಮಾಡಬೇಕಾಗಿ ವಿನಂತಿ. ಈ ಕಾರ್ಯಕ್ರಮದಲ್ಲಿ ನನ್ನ ಆತ್ಮೀಯ, ನನ್ನ ಒಳ್ಳೆಯ ಮಿತ್ರರು ಮತ್ತು ನನ್ನ ಮಾರ್ಗದರ್ಶಕರು, ನನ್ನ ರಾಜಕೀಯ ಸಾರ್ವಜನಿಕ ಜೀವನದಲ್ಲಿ ಎಲ್ಲದಕ್ಕೆ ನನಗೆ ಪ್ರೋತ್ಸಾಹಕರಾಗಿ, ಬೆನ್ನೆಲುಬಾಗಿ, ನನ್ನ ಮನಸ್ಸು ನೋವಾದಾಗ ಸರಿ ಮಾಡಿಕೊಂಡು ತಿದ್ದಿಕೊಂಡು ನನ್ನನ್ನು, ಅವರು ಪ್ರಾಯ ನನಗಿಂತ ಸಣ್ಣದಿರ್ಬೋದು ಆದರೂ ನನ್ನ ಮನಸ್ಸಿಗೆ ಆತ್ಮಸ್ಥೈರ್ಯ ತುಂಬಿಸಿದವರು ಸನ್ಮಾನ್ಯ ಭಾಸ್ಕರ್ ದೇವಸ್ಯ ಅವರು. ಮೂಲತಃ ಬೆಳ್ತಂಗಡಿಯವರಾದರೂ ಕೂಡ ತೊಕೋಟಲ್ಲಿದ್ದು ಈಗ ಕಟೀಲಿನ ನಿಡ್ಡೋಡಿಯಲ್ಲಿ ಜ್ಞಾನರತ್ನ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾಗಿ ಮತ್ತು ಬೇರೆ ಬೇರೆ ಕಂಪೆನಿಗಳ ದೊಡ್ಡ ಒಡನಾಟ ಇದ್ದು ಅವರಿಗೆ ಎಲ್ಲೆಲ್ಲಿ ಎಂತೆಂಥ ಸಂಪರ್ಕ ಉಂಟು ಅಂತ ಅವರಿಗೆ ಗೊತ್ತು. ಆದರೆ ಒಳ್ಳೆಯ ಹೃದಯವಂತರು, ಒಳ್ಳೆಯ ಜನ. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಭಾಸ್ಕರ್ ದೇವಸ್ಯ ಬಂದಿದ್ದಾರೆ. ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯಿಂದ ಸ್ವಾಗತ. ಶ್ರೀಯುತ ಜ್ಞಾನರತ್ನ ಎಜುಕೇಷನ್ ಟ್ರಸ್ಟ್ದ ಗುರುಕಾರ್ಯಂಚನ ಸನ್ಮಾನ್ಯ ಭಾಸ್ಕರ್ ದೇವಸ್ಯರಿಗಳ ಬಾಲಕೃಷ್ಣ ಮಂದಿರದ ಪರದ ಗೌರವ ಅರ್ಪಣೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಮಂದಿರದ
ಕ್ರಿಯಾಶೀಲ ಅಧ್ಯಕ್ಷರಾದ ಪ್ರಹ್ಲಾದ್ ಇಂದಾಜೆ ಇದ್ದಾರೆ, ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ. ಅದೇ ರೀತಿ ನಮ್ಮ ಸಾರ್ವಜನಿಕ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವ ಸಮಿತಿಯ ಅಧ್ಯಕ್ಷರಾದ ಗಣೇಶ್ ಅಂಚನ್ ಇದ್ದಾರೆ, ಅವರನ್ನು ಕೂಡ ಸ್ವಾಗತ ಮಾಡ್ತೇನೆ. ಮಹಿಳಾ ಸಮಿತಿಯ ಅಧ್ಯಕ್ಷೆ ಶ್ರೀಮತಿ ಮಮತಾ ಇದ್ದಾರೆ, ಅವರನ್ನು ಕೂಡ ಸ್ವಾಗತ ಮಾಡ್ತೇನೆ. ವೇದಿಕೆ ಈಗಾಗಲೇ ಬಂದಿರುವಂಥ ನಮ್ಮ ರಾಜ್ಯ ಮಟ್ಟದಲ್ಲಿ ಇಡೀ ಉಳ್ಳಾಲ ಭಾಗದಲ್ಲಿ ಶೈಕ್ಷಣಿಕವಾಗಿ ಸಾರ್ವಜನಿಕವಾಗಿ ಕ್ರೀಡೆಯಿಂದ ನಿಜವಾಗಿ ಇವತ್ತು ನಿನ್ನೆ ಕ್ರಿಕೆಟ್ನಲ್ಲಿ ನಾವು ಸೋತಿರ್ಬೋದು, ಆದರೆ ಕ್ರಿಕೆಟಿಗೆ ಉಳ್ಳಾಲದಿಂದ ಕ್ರಿಕೆಟನ್ನು ತೋರಿಸಿದವರು ಮಾರುತಿ ಯುವಕ ಮಂಡಲ ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಸಂತೋಷ ಪಡ್ತೇನೆ. ಅದರಲ್ಲಿ ದಿನೇಶ್ ಕರ್ಕೇರ ಇರ್ಬೋದು, ಸುಧೀರ್ ಇರ್ಬೋದು, ಅಶ್ವಥ್ ಇರ್ಬೋದು, ತುಂಬ ಜನ ನನಗೆ ಗೊತ್ತಿಲ್ಲ, ತುಂಬ ಜನ ಇದ್ದಾರೆ. ಅವರು ಎಲ್ಲ ಕ್ರೀಡಾ ಸ್ಫೂರ್ತಿಯ ಮುಖಾಂತರ ಸಾರ್ವಜನಿಕ ಸೇವೆಯನ್ನು ಮಾಡಿ ಇವತ್ತು ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ. ಅದರ ಅಧ್ಯಕ್ಷರು ವರದರಾಜರ ಒಟ್ಟಿಗೆ ಎಲ್ಲರೂ ಬಂದಿದ್ದಾರೆ. ಅವರನ್ನೆಲ್ಲ ಅತ್ಯಂತ ಹೃದಯಪೂರ್ವಕವಾಗಿ ನಾನು ಈ ಸಂದರ್ಭದಲ್ಲಿ ಸ್ವಾಗತ ಮಾಡ್ತಾ ಇದ್ದೇನೆ. ಅದರ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಬೈದಿನ ಊರದ ಆತ್ಮೀಯ ಸಂಘ ಸಂಸ್ಥೆದಾಗಲು ಆತ್ಮೀಯರೆಗಳ ಈ ಸಂದರ್ಭ ಮಾಧ್ಯಮದ ಮಿತ್ರರೇ ನಿಕ್ಲೆ ಮಾತರೆಗಳ ಅತ್ಯಂತ ಪ್ರೀತಿದ ಸ್ವಾಗತ ಪನ್ನೊಂದು ಎನ್ನ ಪಾತ್ರನಂತವೇ. ಜೈ ಹಿಂದ್, ಜೈ ಕನ್ನಡ. ಭಾಸುರತ್ನಾವಣವಸನಾಲಂಕೃತೆ ಚಾರುಹಸ್ತೈಃ ಶಂಖಂ ಚಕ್ರಂ ವರದಮಭಯಂ ಸಂವಹಂತಿ ತ್ರಿನೇತ್ರೆ ಹಿಮಪ್ರಖ್ಯೆ ಪಣತವರದೆ ಧಾತೃಪದ್ಮಾಸನಸ್ಥೆ ಕಾರುಣ್ಯಾಬ್ಧೆ ಭಗವತಿ ಮಹಾಲಕ್ಷ್ಮೀಂ ರಕ್ಷ ನಿತ್ಯಂ. ಕೃಷ್ಣಾಯ ಯಾದವೇಂದ್ರಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ನಮ್ಮ ಆರಾಧ್ಯ ಮೂರ್ತಿಯಾದಂತಹ ಕಟೀಲು ದುರ್ಗಾ ಪರಮೇಶ್ವರಿಗೆ ನಮಸ್ಕರಿಸುತ್ತಾ, ಈ ಕ್ಷೇತ್ರದ ಬಾಲಕೃಷ್ಣ ದೇವರಿಗೆ ನಮಸ್ಕರಿಸುತ್ತಾ, ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಮಾಜಿ ಸಚಿವರಾಗಿರ್ತಕ್ಕಂತಹ ಶ್ರೀನಿವಾಸ ಪೂಜಾರಿ ಅವರೇ, ಪತ್ರಕರ್ತರ ನೇತಾರರಾಗಿರ್ತಕ್ಕಂತಹ ಮನೋಹರ್ ಪ್ರಸಾದ್ ಅವರೇ, ಹಾಗೆ ಹರೀಶ್ ರೈ ಅವರೇ, ನಮ್ಮ ಕಟೀಲಿನ ಪರಮಭಕ್ತರಾಗಿರ್ತಕ್ಕಂತಹ ವಿದ್ಯಾಕ್ಷೇತ್ರವನ್ನು ಬೆಳೆಸಿರತಕ್ಕಂತಹ ಭಾಸ್ಕರ ದೇವಸ್ಯ ಅವರೇ, ಹಾಗೆ ಸತೀಶ್ ಅಣ್ಣನ ಧರ್ಮಪತ್ನಿ ಮಹಾಲಕ್ಷ್ಮಿ ಅವರು ಅಲ್ಲಿದ್ದಾರೆ, ಹಾಗೆ ಸಮಿತಿಯ ಸರ್ವ ಇಲ್ಲಿಯ ಪದಾಧಿಕಾರಿಗಳೇ, ಹಾಗೆ ನೆರೆದ ಭಗವದ್ಭಕ್ತರೇ, ಬಹಳ ಇಲ್ಲಿ ಬರುವಾಗ ಬಹಳ ಸಂತೋಷ ಆಗಿದೆ ನನಗೆ. ಆ ಕೃಷ್ಣದೇವರ ಮೂರ್ತಿ ನೋಡಿದಾಗ ಮತ್ತಷ್ಟು ನಮಗೆ ಸಂತಸ ತಂದಿದೆ. ಕೃಷ್ಣದೇವರನ್ನು ಕೊಂಡಾಡೋದುಂಟು. ಆ ಕೃಷ್ಣ ಅನ್ನೋದು ಪ್ರಿಯ ಆಗದವರು ಯಾರೂ ಇಲ್ಲ ಅಂತ. ಸಣ್ಣ ಮಗುವಿಗೂ ಪ್ರಿಯ ಆಗ್ತಾನೆ ಅವ, ದೊಡ್ಡವರಿಗೂ ಪ್ರಿಯ ಆಗ್ತಾನೆ, ಎಲ್ಲ ಹೆಂಗಳೆಯರಿಗೂ ಪ್ರಿಯ ಆಗ್ತಾನೆ, ಋಷಿಮುನಿಗಳಿಗೂ ಪ್ರಿಯ ಆಗ್ತಾನೆ, ಎಲ್ಲರಿಗೂ ಪ್ರಿಯನಾಗಿರತಕ್ಕಂತಹ ದೇವರು ಅಂತಿದ್ದರೆ ಅದು ಕೃಷ್ಣ ಪರಮಾತ್ಮ. ಅಂಥ ಕೃಷ್ಣ ಪರಮಾತ್ಮ ಧರ್ಮ ಸಂದೇಶವನ್ನು ಲೋಕಮುಖಕ್ಕೆ ಕೊಟ್ಟಂತಹ ಭಗವದ್ಗೀತೆ ಎಂಬಂತಹ ಒಂದು ಉಪಾಧಿಯಲ್ಲಿ ಅದಕ್ಕೆ ಅರ್ಜುನನ ಮುಖಾಂತರ ಅರ್ಜುನನನ್ನು ಸಾಕ್ಷಿಯಾಗಿಟ್ಟುಕೊಂಡು ಹೇಗೆ ಯಾವುದು ಧರ್ಮ ಯಾವುದು ಅಧರ್ಮ ಅದರ ಬಗ್ಗೆ ತಿಳುವಳಿಕೆಯನ್ನು ಕೊಡುವುದರ ಮುಖಾಂತರ ಇಡೀ
ಹಿಂದೂ ಧರ್ಮದ ಸಾರವನ್ನು ಕೊಟ್ಟಿರತಕ್ಕಂತಹ ಒಬ್ಬ ಮಹಾ ದೇವ ಯಾರು ಅಂತ ಕೇಳಿದರೆ ಕೃಷ್ಣ ಪರಮಾತ್ಮ. ನಾವು ಭಗವದ್ಗೀತೆಯನ್ನು ಅಧ್ಯಯನ ಮಾಡುವವರು ಬಹಳ ಕಡಿಮೆ ಆಗಿದೆ ಈಗ. ಭಗವದ್ಗೀತೆಯಲ್ಲಿ ಅತ್ಯಂತ ನಾವು ಹೇಗಿರಬೇಕು, ನಮ್ಮ ಜೀವನವನ್ನು ಹೇಗೆ ನಿರ್ವಹಿಸಬೇಕು, ಪ್ರತಿಯೊಂದು ಅದರಲ್ಲಿ ಹೇಳಲ್ಪಟ್ಟಿದೆ. ಯಾವುದು ಧರ್ಮ ಯಾವುದು ಅಧರ್ಮ ಅನ್ನತಕ್ಕಂತಹ ಎಲ್ಲ ವಿಚಾರವನ್ನು ತಿಳಿಸಿರತಕ್ಕಂತಹ ಒಂದು ಮಹದ್ಗ್ರಂಥ. ಅಂತಹ ಗ್ರಂಥವನ್ನು ಅರ್ಜುನ ಮುಖಾಂತರ ಲೋಕಕ್ಕೆ ಭಗವಂತ ಕೊಟ್ಟಿದ್ದಾನೆ. ಅಂತಹ ಅವನ ನಾವು ಕ್ಷೇತ್ರದಲ್ಲಿ ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ. ಕೃಷ್ಣದೇವರೇ ಸಂಘ ಕಟ್ಟಲಿಕ್ಕೆ ಕಲಿಸಿಕೊಟ್ಟವರೇ ಕೃಷ್ಣದೇವರು. ತಾನು ಬಾಲ್ಯದಲ್ಲಿ ಇರುವಾಗ ಗೋಪಾಲಕರನ್ನು ಎಲ್ಲ ಯಾರೂ ಬೇರೆಯವರಲ್ಲ, ನಾವೆಲ್ಲ ಒಂದು ಅಂತ ತೋರಿಸಿಕೊಟ್ಟವರು. ಆ ಜಾತಿ ಈ ಜಾತಿ ಹಾಗೆಲ್ಲ ಪಂಗಡವನ್ನೆಲ್ಲ ಬಿಟ್ಟು ಎಲ್ಲರೂ ನಮ್ಮವರು ಅಂತ ತೋರಿಸಿಕೊಟ್ಟು ಲೋಕಮೋಗಕ್ಕೆ ಎಲ್ಲರನ್ನು ಸರಿದಾರಿಗೆ ಆ ಹೊತ್ತಿನಲ್ಲೇ ಹಳ್ಳಿಯ ಜನರು ಹೇಗಿದ್ದರು ಅಂತಂದರೆ ಅವರಿಗೆ ಗೊತ್ತಿಲ್ಲ, ಹೇಗೋ ತಿನ್ನುತ್ತಾ ಇದ್ದರು. ಅವರಿಗೆ ಸರಿ ಪಾಠವನ್ನು ಹೀಗೆ ಒಂದು ಶುಚಿತ್ವದಲ್ಲಿ ನಾವು ಆಹಾರ ಇತ್ಯಾದಿಗಳನ್ನು ಸ್ವೀಕಾರ ಮಾಡಬೇಕು ಅಂತ ಆ ಗೋಪಾಲರ ಕೀಳಿಗೆ ಶುಚಿತ್ವದ ಬಗ್ಗೆ ಬೋಧನೆ ಮಾಡಿದರು. ಹೇಗೆ ಸಮಾಜದಲ್ಲಿ ಹೇಗಿರಬೇಕು ಅಂತ ಬೋಧನೆ ಮಾಡಿದರು. ನಾವೆಲ್ಲ ಒಂದು ಅಂತ ಅನ್ನತಕ್ಕಂಥದ್ದನ್ನು ಬೋಧನೆ ಮಾಡಿದರು. ಇದನ್ನು ಆರಂಭ ಕಾಲದಲ್ಲಿ ಒಂದು ಗೋಪಾಲಕರ ಸಂಘ ಭಗವಂತ ಕಟ್ಟಿದ. ಆಮೇಲೆ ಬೆಳೆದ ಯದುಕುಲದಲ್ಲಿ ಬೆಳೆದ ಕೃಷ್ಣದೇವರು ಅಲ್ಲಿ ಇಡೀ ಯದುವೀರರನ್ನು ತಯಾರು ಮಾಡಿ ಅಣ್ಣನಿಗೆ ಸರಿಯಾದ ತಮ್ಮನಾಗಿ ಧರ್ಮ ಸೂಕ್ಷ್ಮತೆಯನ್ನು ಎಲ್ಲ ಯದುವೀರರಿಗೆ ಬೋಧಿಸಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿಯಾಗಿ ಅಲ್ಲಿಯೂ ಮೂಡಿ ಬಂದ. ಅಷ್ಟು ಮಾತ್ರ ಅಲ್ಲದೆ ನಾವು ಕಂಡುಕೊಂಡಂತಹ ಧರ್ಮವನ್ನು ಉಳಿಸಲಿಕ್ಕೆ ಎಲ್ಲಿ ಭಗವಂತ ಇದ್ದದ್ದು ಕೇಳಿದರೆ ಎಲ್ಲಿ ಧರ್ಮ ಉಂಟೋ ಅಲ್ಲಿ ಭಗವಂತ ಇದ್ದಾನೆ ಅಂತ ಅನ್ನೋದನ್ನು ಸಾಕ್ಷಾತ್ಕರಿಸಲಿಕ್ಕೋಸ್ಕರ ಪಾಂಡವರೊಟ್ಟಿಗೆ ಭಗವಂತ ಇದ್ದ. ಯಾಕೆಂದರೆ ಅದಕ್ಕೆ ಒಂದು ಕಥೆ ಇದೆ. ಕೌರವ ಮತ್ತು ಅರ್ಜುನ ಇಬ್ಬರು ಯುದ್ಧಕ್ಕಿಂತ ಮೊದಲು ಹೋದರಂತೆ. ಅರ್ಜುನ ಸುರಿಗೆ ಹೋಗಿದ್ದ ಕೃಷ್ಣನಲ್ಲಿ ತಮಗೆ ನಮ್ಮ ಯುದ್ಧಕ್ಕೆ ಸಹಕಾರಿಯಾಗಿ ಬರಬೇಕು ಅಂತ ಕೇಳಲಿಕ್ಕೆ ಹೋದ. ಕೃಷ್ಣ ಮಲಗಿದ್ದ, ಅವನನ್ನು ಎಳಿಸಬಾರದು ಅಂತ ತಲೆಯ ಹತ್ತಿರ ಹೋಗಿ ಕೂತ್ಕೊಂಡ. ಈಚೆ ಮತ್ತೆ ಕೌರವ ಬಂದು ಅವನ ಪಾದಮೂಲದ ಹತ್ತಿರ ಕೂತ್ಕೊಂಡ. ಕೃಷ್ಣನಿಗೆ ಎಚ್ಚರಿಕೆ ಆಯಿತು. ಸೂರ್ಯ ಕಂಡದ್ದು ಯಾರು ಅಂತ ಕೇಳಿದರೆ ಕೌರವ. ಯಾಕೆಂದರೆ ಕೃಷ್ಣದೇವರಿಗೆ ಎಲ್ಲವೂ ಗೊತ್ತಿದೆ. ಅವರು ಸುರಿಗೆ ಕೌರವನ ಹತ್ರ ಯಾಕೆ ಬಂದಿದ್ದಿ ಅಂತ ಕೇಳಿದರು. ಯಾಕೆಂದರೆ ಎದುರಿಗೆ ಕಾಣೋದು ಪಾದಮೂಲ ಅಲ್ವಾ. ಹಾಗೆ ಕಂಡದ್ದು ಕೌರವ ಕಂಡ ಕೂಡಲೇ ಕೌರವನಲ್ಲಿ ಕೇಳಿದ್ದೀನಿ ಯಾಕೆ ಬಂದಿದ್ದಿ ಅಂತ. ಕೌರವ ಏನು ಕೇಳಿದ ಅಂತ ಕೇಳಿದರೆ, ನಮಗಿಡೀ ಯದುವೀರರನ್ನೆಲ್ಲ ನನಗೆ ಯುದ್ಧಕ್ಕಾಗಿ ಬಿಟ್ಟುಕೊಡಬೇಕು ಅಂತ. ಆಯಿತು ಅಂತ ಕೃಷ್ಣದೇವ ಹೇಳಿದರು. ಅರ್ಜುನ ಕೇಳಿದ್ದು ಯಾರನ್ನು ಕೇಳಿದರೆ ಕೃಷ್ಣದೇವರ ಒಬ್ಬನನ್ನೇ. ನೀವು ನಮ್ಮನೊಟ್ಟಿಗೆ ಇದ್ದರೆ ಅಂತಾದರೆ ನಮಗೆ ಯಾವ ಕಾಲಕ್ಕೂ ಜಯ ಅದು ಕಟ್ಟಿಟ್ಟ ಬುತ್ತಿ, ನೀನು ಮಾತ್ರ ಸಾಕು ಅಂತ ಅರ್ಜುನ ಕೃಷ್ಣದೇವರನ್ನು ಕೇಳಿಕೊಂಡ. ಆ ರೀತಿಯಲ್ಲಿ ಯುದ್ಧ ನಡೀಲಿಕ್ಕೆ ಅಲ್ಲಿ ಧರ್ಮ ಉಳಿಸಲಿಕ್ಕೆ ಭಗವಂತ ಏನು ಮಾಡಿದ ನೋಡಿ. ಪಾಂಡವರು 5 ಜನ ಇದ್ದದ್ದು, ಕೌರವರು 100 ಜನ ಇದ್ದರು. ಧರ್ಮಾತ್ಮರಾದಂತಹ 5 ಜನರನ್ನು ಕೃಷ್ಣ ಲೋಕಕ್ಷೇಮಕ್ಕಾಗಿ ಅವರ ಇಡೀ ಪ್ರಾಣದ ಒಂದು ನೇತಾರತ್ವವನ್ನು ತಾನು ಹಿಡಿದುಕೊಂಡ.
ತಾನು ಕೇವಲ ಕುದುರೆಯನ್ನು ಮಾತ್ರ ಹಿಡ್ಕೊಂಡದ್ದಲ್ಲ, ಆ 5 ಮಮ ಪ್ರಾಣಾಹಿ ಪಾಂಡವಾಹ ಅಂತ ಕುಂತಿದೇವಿಗೆ ಅಭಯ ಕೊಟ್ಟದ್ದು ಭಗವಂತ. ಮಮ ಪ್ರಾಣಾಹಿ ಪಾಂಡವ ಅಂತ ಆ ರೀತಿ 5 ಜನರನ್ನು ಉಳಿಸಿದ, ದುಷ್ಟರಾದಂತಹ 100 ಜನ ಕೌರವರನ್ನು ಅಳಿಸಿದ. ಹಾಗೆ ಈ ರೀತಿ ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನತಕ್ಕಂಥದ್ದನ್ನು ಲೋಕಮುಖಕ್ಕೆ ಸಾರಿದಂತಹ ಒಬ್ಬ ಕೃಷ್ಣದೇವರು, ಧರ್ಮವನ್ನು ಲೋಕಮುಖಕ್ಕೆ ಸಾರಿದಂತಹ ಕೃಷ್ಣದೇವರು. ನಾವೆಲ್ಲ ಇಂಥ ನಮಗೆ ಭಾರತ ದೇಶ ಒಂದು ಅನ್ನೋದು ಬೇರೆ ಬೇರೆ ದೇಶ ಎಲ್ಲ ಅದು ನಾವು ಜೀವನ ಇರತಕ್ಕಂತಹ ಕ್ಷೇತ್ರ. ಆದರೆ ಭಾರತ ಹಾಗಲ್ಲ, ಇದು ಧರ್ಮ ಕ್ಷೇತ್ರ. ಇದು ಅಂತಹ ಧರ್ಮ ಕ್ಷೇತ್ರದಲ್ಲಿ ನಾವು ಧರ್ಮಾತ್ಮರಾಗಿ ಬದುಕಬೇಕು. ನಮ್ಮ ಧರ್ಮ, ಹಿಂದೂ ಧರ್ಮ ಎಲ್ಲರನ್ನೂ ನಿಜವಾಗಿ ಎಲ್ಲಿಯೂ ಶಾಸ್ತ್ರದಲ್ಲಿಯೂ ಅವರು ಬೇರೆ ಇವರು ಬೇರೆ ಅಂತ ಎಲ್ಲಿ ಇಲ್ಲ. ಗುಣ ಸದೃಶದಲ್ಲಿ ಮಾತ್ರ ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣ ಕರ್ಮ ವಿಭಾಗಶ ಅಂತ ಭಗವಂತ ಹೇಳಿದ್ದು. 4 ವರ್ಣವನ್ನು ನಾನು ಸೃಷ್ಟಿ ಮಾಡಿದ್ದೇನೆ. ಹೇಗೆ ಕೇಳಿದರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರರನ್ನು ಹೇಗೆ ಅಂದರೆ ಬ್ರಾಹ್ಮಣ ವೃತ್ತಿಯನ್ನು, ಸರಿಯಾದ ವೃತ್ತಿಯನ್ನು ಯಾರು ಮಾಡ್ತಾರೋ ಅವರು ಮಾತ್ರ ಬ್ರಾಹ್ಮಣರು. ಅದು ಅಷ್ಟಕ್ಕೆ ಮಾತ್ರ ಸೀಮಿತವೋ? ಗುಣತ್ವೇನೋ ಬ್ರಾಹ್ಮಣತ್ವ ಬೇಕು. ಒಬ್ಬ ಅಹಂಕಾರಿಯಾಗಿ ಒಬ್ಬ ಬ್ರಾಹ್ಮಣನಾಗಿದ್ದರೆ ಅಂತಾದರೆ ಅವನು ಬ್ರಾಹ್ಮಣನಾಗುವುದಿಲ್ಲ. ಅವನು ನಿರಹಂಕಾರಿಯಾಗಿ ಸಮಾಜಕ್ಕಾಗಿ ತನ್ನನ್ನು ಅರ್ಪಿಸಿದರೆ ಮಾತ್ರ ಬ್ರಾಹ್ಮಣನಾಗಿರಲಿಕ್ಕೆ ಸಾಕ್ತದೆ. ಅದಕ್ಕೆ ಪುನಃ ಮುಂದೆ ಹೋದಾಗ ಸರಿಯಾದಂತಹ ಉತ್ತರ ಭಗವಂತನೇ ಕೊಡ್ತಾನೆ. ಬ್ರಾಹ್ಮಣಾ ನ್ಯೂನಗುಣಕಃ ಶೂದ್ರ ಏವ ನಿಶ್ಚಯ ಶೂದ್ರ ಅಧಿಕ ಗುಣ ಬ್ರಾಹ್ಮಣೇತಿ ಅಭಿಧೀಯತೆ ಅಂತ. ಬ್ರಾಹ್ಮಣನು ನ್ಯೂನಕ ಗುಣಕ ಆದರೂ ಅವ ಶೂದ್ರನಾಗ್ತಾನೆ. ಶೂದ್ರ ಅಧಿಕ ಗುಣ ಬಂದರೆ ಅವನು ಬ್ರಾಹ್ಮಣನಾಗ್ತಾನೆ ಅಂತ ಆ ಭಗವಂತ ತಾನು ಕ್ಷತ್ರಿಯನಾಗಿ ಹುಟ್ಟಿ ಲೋಕಮುಖಕ್ಕೆ ಆ ಸಂದೇಶ ಕೊಟ್ಟಂಥವನು. ಹಾಗೆ ಯಾವಾಗಲೂ ಅಲ್ಲಿಯೂ ಹಾಗಾದರೆ ಎಲ್ಲಿಯೂ 4 ವರ್ಣವನ್ನು ಹೇಳಿದರೂ ಗುಣಕರ್ಮದಲ್ಲಿ ಮಾತ್ರ ಬೇರೆ ಬೇರೆ ಅಂತ ಹೊರತು ಇದರಲ್ಲಿ ಅಲ್ವೇ ಅಲ್ಲ. ಜಾತಿ ನಾನು ಹುಟ್ಟಿದ ಕೂಡಲೇ ನಾವು ಆ ಜಾತಿಗೆ ಸೇರಿದ ಈ ಜಾತಿ ಸೇರಿದವ ಅಂತ ಇಲ್ಲ. ನಾವೆಲ್ಲ ಹಿಂದೂ ಧರ್ಮದ ಮಕ್ಕಳು. ನಾವೆಲ್ಲ ಒಂದಾಗಿದ್ದುಕೊಂಡು ನಮ್ಮ ಅತ್ಯಂತ ನಮ್ಮ ಹುಟ್ಟಿದ ಈ ಒಂದು ಧರ್ಮಕ್ಷೇತ್ರ ಭಾರತ ದೇಶವನ್ನು ಉಳಿಸುವಲ್ಲಿ ನೀವೆಲ್ಲ ಕಂಕಣಬದ್ಧರಾಗಬೇಕು. ಕೃಷ್ಣದೇವರು ಹೇಗೆ ಧರ್ಮಾತ್ಮರಾದಂತಹ ಧರ್ಮರಾಯಾದಿಗಳನ್ನು ಹೇಗೆ ಉಳಿಸಿದರೋ ಹಾಗೆ ನೀವೆಲ್ಲ ನಮ್ಮ ಹಿಂದೂ ಧರ್ಮನ ಉಳಿಸುವಲ್ಲಿ ಕಂಕಣಬದ್ಧರಾಗಿ ಇರಬೇಕು. ಯಾಕಂದರೆ ಅದಕ್ಕೆ ಇವತ್ತು ಈ ಯಾವ ಕಾಲದಲ್ಲಿ ಈ ಕಾರ್ಯಕ್ರಮ ಮಾಡಿದ್ದು ಅಂತ ಕೇಳಿದರೆ ದೀಪಾವಳಿಯ ಈ ಕಾರ್ತಿಕ ಮಾಸದಲ್ಲಿ. ಇಲ್ಲಿ ಯಾಕೆ ದೀಪಾವಳಿಗೆ ಮಹತ್ವತ ಕೇಳಿದರೆ ಒಂದು ದೀಪದಿಂದ ಎಷ್ಟು ದೀಪವನ್ನು ಹಚ್ಚಲಿಕ್ಕೆ ಆಗ್ತದೆ. ಅದು ಕತ್ತಲೆಯನ್ನು ನಾಶ ಮಾಡತಕ್ಕಂತಹದ್ದು ಒಂದು ದೀಪ. ಹಾಗೆ ನಾವು ಕತ್ತಲೆ ನಾಶ ಮಾಡತಕ್ಕಂತಹ ಅಧರ್ಮವನ್ನು ನಾಶ ಮಾಡತಕ್ಕಂತಹ ಧರ್ಮಾತ್ಮರಾದಂತಹ ದೀಪಗಳು ನಾವಾಗಿ ನಾವು ಧರ್ಮ ಉಳಿಸತಕ್ಕಂತಹ ದೀಪವಾಗಿ ಬೆಳಗಬೇಕು ಅಂತ ಎಲ್ಲರಿಗೂ ಅಂತಹ ಸದ್ಬುದ್ಧಿ ಚಿಂತನೆ ಅದು ದೇವರು ಜಾಗೃತಗೊಳಿಸಲಿ ಅಂತ ಕಟೀಲಮ್ಮನಲ್ಲಿ ಪ್ರಾರ್ಥನೆ ಮಾಡ್ತಾ, ಆ ಕೃಷ್ಣದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನ ಮಾತನ್ನು ಜಗದಂಬಾರ್ಪಣಮಸ್ತು. ಆತ್ಮೀಯರೇ, ನನ್ನ ಮೇಲೆ ಮಾಡಲಾಗಿರುವ ಆರೋಪಗಳಿಗೆಲ್ಲ ಪ್ರವೀಣ್ ಅವರೇ ಕಾರಣ ಅಂತ ನಲ್ಲಕ್ಕೆ ಏನ್ಗಂದ ಒಂದಿರ್ತೇನೆ ಸತ್ಯವನ್ನೊಡ್ಡ ಒಂದು ಮತ ಯಾನೆ ನಾನು. ಆತ್ಮೀಯರೇ, ವೇದಿಕೆಯಲ್ಲಿರುವಂತಹ ಪೂಜ್ಯರಾದ ಕಟೀಲು ಶ್ರೀ ಅನಂತ ಪದ್ಮನಾಭ ಆಸರಣ್ಣವರು ನಮ್ಮ ನಾಡು ಕಂಡ ಅಪ್ರತಿಮ ಪ್ರಾಮಾಣಿಕ ಅಪ್ಪಟ ಸರಳ ಸಜ್ಜನ ರಾಜಕಾರಣಿ, ಸಚಿವರಾಗಿದ್ದರು ಶ್ರೀಕೋಟ ಶ್ರೀನಿವಾಸ ಪೂಜಾರಿಯವರು. ಹಾಗೆಂತ ತುಂಬ ವರ್ಷದಿಂದ ಪರಿಚಯ, ಮಾತು ಕಡಿಮೆ ಆದರೂ ಅವ್ರ ಬಗ್ಗೆ ತುಂಬ ಕೇಳಿದ್ದೇನೆ, ಮೊದಲು ಮಾತಾಡಿದ್ದೇನೆ ಭಾಸ್ಕರಣ್ಣನವರು. ಆಮೇಲೆ ವಯಸ್ಸಲ್ಲಿ ನನಗಿಂತ ಚಿಕ್ಕವರಾದರೂ ಸಾಧನೆಯಲ್ಲಿ ಮತ್ತು ನನಗೆ ಸ್ಫೂರ್ತಿ ಕೊಡುವಲ್ಲಿ ಅಣ್ಣನಾಗಿರುವಂಥ ಹರೀಶ್ ಇವರು ಥರ ಅಣ್ಣನಾಗೆ ಬಹು ಸಂದರ್ಭದಲ್ಲಿ ನನ್ನ ಜೊತೆಗೆ ಅವರಿದ್ದರು. ಆಮೇಲೆ ವೇದಿಕೆಯಲ್ಲಿರುವವರ ಹೆಸರೆಲ್ಲ ಪುಣ್ಯವೇ ಬರ್ತದೆ. ಪ್ರಹ್ಲಾದರಿದ್ದಾರೆ, ಗಣೇಶರಿದ್ದಾರೆ, ಈಚಿಂದ ಮೊಹಮ್ಮದ್ ಇದ್ದಾರೆ. ಹಾಗೆಲ್ಲ ಅಷ್ಟೆಲ್ಲ ಮಾಡಿ ಇದಕ್ಕೆಲ್ಲ ಸೂತ್ರಧಾರ ಓಲಿ ಕೂತ್ಕೊಂಡಿದ್ದಾರೆ.
ಸತೀಶ್ ಕುಂಪಳ್ ಅವರು ಎದುರು ಬರ್ತಿಲ್ಲ. ಬಹಳ ನಾನು ಎಲ್ಲೂ ಕಂಡಿಲ್ಲ ಇಂಥ ಒಂದು. ಆ್ಯಕ್ಚುಲಿ ಕಾರ್ಯಕ್ರಮದ ದಿನ ಮಾತ್ರ ಬಂದು ಇಡೀ ಕಾರ್ಯಕ್ರಮ ಅವರು ಮಾಡಿದಂತೆ ಮಾಡಿದವರಿದ್ದಾರೆ ಕೆಲವರು. ನೋಡುವವರಿಗೆಲ್ಲ ಪೂರ ಆರೆ ಬಂತೀನಿ ಅಂತ ದೀಪಾಲಾರೆಗೆ ಅಂತೀನಿ, ನಿಜವಾಗಿ ಆಗ ಬಂದು ಕೂತದಷ್ಟೇ ಅವರು. ಆದರೆ ಇವರು ನೋಡಿ ಅಲ್ಲಿ ಹೋಗಿ ಕೂತಿದ್ದಾರೆ. ಅಣ್ಣ ಇದು ಎಲ್ರಿಗೂ ಆದರ್ಶ. ಇಂಥ ಒಂದು ಸರಳ ಸಜ್ಜನಿಕೆ ಎಲ್ರಿಗೂ ಬರೋದಿಲ್ಲ. ಹಾಗಾಗಿ ಭಾಳ ಸುಂದರವಾದಂಥ ವಾತಾವರಣ. ಹೆಚ್ಚು ಮಾತಾಡೋದಿಲ್ಲ, ಆದರೆ ಮಾತಾಡಬೇಕಂತ ಅನಿಸ್ತಾ ಇದೆ, ಅದೊಂದು ಬೇರೆ. ಯಾಕಂದರೆ ಇಷ್ಟು ಒಳ್ಳೆಯ, ನಾನು ಬರ್ತಾ ಇರುವಾಗ ನನ್ನನ್ನು ಕರ್ಕೊಂಡು ಬಂದ ನನ್ನ ಗೆಳೆಯರು ವಾಹನದಲ್ಲಿ ನಾನು ಇಳಿದಾಗ, ಅಲ್ಲಿಂದ ಇಲ್ಲಿವರೆಗೆ ನಾನು ಬಂದಾಗ, ನಾನು ಪೂರ್ವ ಬಾಗಿಲಿನಲ್ಲಿ ಪ್ರವೇಶ ಮಾಡಿ ಅಲ್ಲಿ ನನ್ನ ಅಸ್ತಿತ್ವವನ್ನು ಎಡೆಯಲ್ಲಿಟ್ಟು ಮತ್ತೆ ಬಂದಾಗ ನಿಮ್ಮ ಸದಸ್ಯರು ನನ್ನನ್ನು ನೋಡಿಕೊಂಡ ಪರಿ, ಈ ನನಗೆ ಸತ್ಯಕ್ಕಾದರೆ ಕಾಲು ನೋವು ಬಂದದ್ದು ಒಳ್ಳೆಯದಂತ ಆಯಿತು. ಇಷ್ಟೊಂದು ಪ್ರೀತಿ, ಇಷ್ಟೊಂದು ವಿಶ್ವಾಸ ಎಲ್ಲೂ ಸಿಗಲಿಕ್ಕಿಲ್ಲ. ನಿಮ್ಮನ್ನೆಲ್ಲ ನೋಡಿದರೆ ನನಗೆ ಇಷ್ಟು ಮಂದಿಯಲ್ಲಿ ಕೇವಲ 3 ಮಂದಿ ಮಾತ್ರ ಮೊಬೈಲ್ನಲ್ಲಿದ್ದಾರೆ, ಸೆಲ್ ಫೋನ್ನಲ್ಲಿ. ಇಷ್ಟು ಆಡಿಯನ್ಸಲ್ಲಿ ಕೇವಲ 3 ಮಂದಿ. ಬಹುಶಃ ನನ್ನ ಫೋಟೋ ತೆಗಿತಾ ಇದ್ದಾರೆ ಅನ್ನೋ, ಪರವಾಗಿಲ್ಲ. ಬೇರೆ ಕಡೆ ನೀವು ನೋಡಿದರೆ ಅವರಷ್ಟಕ್ಕೆ ಮೊಬೈಲ್, ಇವರ ಅತಿಥಿಗಳು ಅವರಷ್ಟಕ್ಕೆ. ಆದರೆ ಇವತ್ತು ಆ ಶಿಸ್ತು, ಆ ಒಂದು ವ್ಯವಸ್ಥೆ, ಇದಕ್ಕೆಲ್ಲ ನಾನು ತುಂಬ ಸಂತೋಷ ಪಡ್ತೇನೆ. ಮತ್ತು ನನಗೆ ಬಂದ ಕರೆಯನ್ನು ನಾನು ನೆನಪು ಮಾಡ್ತೇನೆ. ಒಂದು 10 ದಿನಗಳ ಮೊದಲೊಂದು ಕರೆ ಬಂತು. ನನ್ನ ಸಹೋದ್ಯೋಗಿಗಿದ್ದಂಥ ದಿನೇಶ್ ಶಿರಾ ಅವರನ್ನು ಕರೆ ಮಾಡಿದರು. ಸರ್ ಟೈಮ್ ಇದೆಯಾ? ನಾನು ಹೇಳಿದೆ ನೀವೆಲ್ಲ ಕರೆದಾಗ ಇಡೀ ದಿನ ಇದೆ. ಸತೀಶ್ ಅಣ್ಣ ನಿಮ್ಮ ಹತ್ರ ಮಾತಾಡ್ತಾರೆ, ಸತೀಶ್ ಕುಂಪಲ್ ಅವರು ಮಾತಾಡ್ತಾರೆ. ಆಮೇಲೆ ಸತೀಶ್ ಮಾತಾಡಿದ್ರು. ಒಂದು ಎಂಥ ಸರಳತೆಯಲ್ಲಿ ಮಾತಾಡಿದರೆ, ಸ್ವಾಮಿ ರಾತ್ ಸರಳ ಅವ್ರು ಈರ್ಲ ಮಲ್ಲ ಜನನೇ, ಜಾನ್ಲ ಮಲ್ಲ ಜನ ಬ್ರೆಕೆಟೆಡ್. ಅವ್ರು ಹೇಳಿದಂಥ ಬ್ರೆಕೆಟಲ್ಲಿ ಅವ್ರು ಹೇಳಿದಂಥ ಮಾತು ಇದೆಯಲ್ಲ, ನಾನು ಹೇಳಿದವರ ಹತ್ರ, ಇಲ್ಲ ನನಗೆ ಒಂದು 6 ತಿಂಗಳಿಂದ ಒಂದು ಸಮಸ್ಯೆ ಇದೆ, ನನಗೆ ಒಂದು ಸ್ವಲ್ಪ ಅಲ್ಲ ಜಾಸ್ತಿ ಕಾಲು ನೋವು ಆರಂಭ ಆಗಿದೆ, ಅದಕ್ಕೆ ದಾಲ ತೊಂದರೆ ಇಜ್ಜಿ ಈ ಜತ್ತದ ಸ್ಟೇಜಿಗೆ ಬನ್ನಟ್ಟು ಎಂಕಲ್ನ ಜವನೆರು ತೋನುವೆರು ಅಂತೇಳಿ ಹಾಗೆ ನೋಡ್ಕೊಂಡಿದ್ದಾರೆ. ಹಾಗಾಗಿ ಅವರ ಮಾತಿಗೆ ಪ್ರೀತಿಗೆ ಕಟ್ಟುಬಿದ್ದು, ನೀವು ದೊಡ್ಡ ಸ್ಥಾನಕ್ಕೆ ಬರ್ತೀರಿ ರಾಜಕೀಯದಲ್ಲಿ, ನಿಮ್ಮದು ಆರಂಭ ಆಗಿದೆ. ಆ ದೊಡ್ಡ ಸ್ಥಾನಕ್ಕೆ ನೀವು ಬಂದಾಗ ಇಲ್ಲಿ ಸಾರ್ವಜನಿಕ ಅಭಿನಂದನೆಗೆ ನಾನು ಬರ್ತೇನೆ, ಹರೀಶ್ ಬರ್ತಾರೆ. ಒಂದು ಪೇಜ್ ನಿಮಗೆ ಇಡ್ತಾರೆ ಅವ್ರ ಪುಸ್ತಕ. ನಮ್ಮ ಹರೀಶ್ರ ಇದ್ದಾರಲ್ಲ, ನನಗೆ ಒಂಥರ ಆಧಾರ್ ಕಾರ್ಡ್ ಅವರು ನಮ್ಮ ವ್ಯವಸ್ಥೆಯಲ್ಲಿ. ಅವರು ನನ್ನ ಸಹೋದ್ಯೋಗಿ ಆಗಿದ್ದರು. ನಮ್ಮ ಉಭಯ ಜಿಲ್ಲೆಗಳ ರಾಜಕೀಯ ಇತಿಹಾಸದ 2 ಪುಸ್ತಕಗಳನ್ನು ಅವರು ಬರೆದಿದ್ದಾರೆ. ಅದೊಂದು ಅದ್ಭುತವಾದ ಗ್ರಂಥ. ಅದನ್ನು ತಮ್ಮ ಗ್ರಂಥಾಲಯದಲ್ಲಿ ಕೂಡ ಇಟ್ಕೊಂಡು ತಾವು ನೋಡಿ, ಭಾಳ ಪ್ರತಿಗಳು ಕೂಡ ಇಲ್ಲ. ಅದಕ್ಕಾಗಿ ಇವತ್ತು ಈ ಸಂದರ್ಭದಲ್ಲಿ ಅವರು ನಮ್ಮ ಸತೀಶ್ರ ಗೆಳೆಯ, ಹಾಗೆ ದೇವಸ್ಯರ ಗೆಳೆಯ, ಎಲ್ಲರ ಗೆಳೆಯ, ಅವರಿಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ನನ್ನ ಸಹೋದರನಿಗೆ ಕೊಡಿ. ಹಾಗೆ ಪ್ರವೀಣ್ ಅವರು ಮೊನ್ನೆ ಕೂಡ ಭೇಟಿಯಾಗಿ ಒಳ್ಳೆಯ ಕಾರ್ಯಕ್ರಮ ನಿರ್ವಹಣೆ ಮಾಡ್ತಾರೆ. ಆನಂತರ ನಿಮ್ಮ ಎಲ್ಲ ವ್ಯವಸ್ಥೆ ನೋಡಿ, ಇಲ್ಲಿ ಹುಡುಗರು ರೆಡಿ ಇದ್ದಾರೆ. ನನ್ನ ಭಾಷಣ ಯಾವಾಗ ಮುಗಿತದೆ ಅದೇ ಮುಗಿಯರ ಕಾಪನತ್ತದೆ, ಅಷ್ಟು ಚೆನ್ನಾಗಿ ಒಂದು ನಾನು ದೊಡ್ಡ ಭಾಷಣ ಮಾಡ್ತೇನೆ. ಯಾಕಂದರೆ ಶ್ರೀಕೃಷ್ಣನ ಬಗ್ಗೆ ಪೂಜ್ಯರು ಹೇಳಿದರು. ನಮ್ಮ ಸಾಮಾಜಿಕ ವ್ಯವಸ್ಥೆಯ ಬಗ್ಗೆ ನಮ್ಮ ಗೌರವಾನ್ವಿತ ಶ್ರೀನಿವಾಸ ಪೂಜಾರಿ ಸರ್ ಅವರು ಹೇಳ್ತಾರೆ. ಒಟ್ಟು ನಮ್ಮ ಪ್ರೀತಿಯ ಬಗ್ಗೆ ನಮ್ಮ ಹರೀಶ್ ಮಾತಾಡ್ತಾರೆ. ಶಿಕ್ಷಣದಿಂದ ಶಕ್ತಿಯ ಬಗ್ಗೆ ಪ್ರಾಯ ನಮ್ಮ ಭಾಸ್ಕರಣ್ಣನವರು ಮಾತಾಡ್ಬೋದು. ಹಾಗಾಗಿ ಸ್ವಲ್ಪ ಲೋಕಾಭಿರಾಮ, ಹೆಚ್ಚು ಗಂಭೀರ ಏನು ನಾನು ಮಾತಾಡೋದಿಲ್ಲ. ನಿಮ್ಮ ಜೊತೆಗೆ ಲೋಕಾಭಿರಾಮವಾಗಿ ಒಂದು 5-10 ನಿಮಿಷ ಮಾತಾಡ್ತೇನೆ. ತುಂಬ ಇಷ್ಟ, ತುಂಬ ಖುಷಿಯಾಯಿತು. ಯಾಕೆಂದರೆ ಈ ಥರದ ಒಂದು ವ್ಯವಸ್ಥೆ, ಈ ಥರದ ಒಂದು ಪ್ರೀತಿ, ಈ ಥರದ ಒಂದು ಸಾಮಾಜಿಕವಾದಂಥ ಚಿಂತನೆಗಳು ಬರುವಂಥದ್ದು ಬಹಳ ವಿರಳ. ಅಂಥದ್ದನ್ನು ತಾವು ತೋರಿಸಿರಿ. ಇವತ್ತು ಇಷ್ಟು ಮಂದಿ ನಮ್ಮ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಿದ್ದಾರೆ, ಬೇರೆ ಬೇರೆ ಎಲ್ಲರೂ ನನಗೆ ಪರಿಚಯ, ವೈಯಕ್ತಿಕ ಅವರ ಹೆಸರು ಹೇಳಿಲ್ಲ. ಅವರೆಲ್ಲರಿಗೂ ನನ್ನ ಕೈ ಮುಗಿದು ಅಭಿನಂದನೆಗಳು ತಮಗೆಲ್ಲ ನೀಡ್ತಾ ಇದ್ದೇನೆ. ನಿಮ್ಮ ಸಾಧನೆ ಎಲ್ರಿಗೂ ಸ್ಫೂರ್ತಿಯಾಗಲಿ. ಈ ಸಾಧನೆಯನ್ನು ಗುರುತಿಸಿ ಇಲ್ಲಿ ಗೌರವಿಸಿದ್ದಾರಲ್ಲ, ಅವರಿಗೂ ನಿಮಗೂ ಸಮಾನವಾದಂಥ ಅಭಿನಂದನೆಗಳನ್ನು ನಾನು ವೇದಿಕೆಯಲ್ಲಿರುವ ಗಣ್ಯರ ಪರವಾಗಿ ಮತ್ತು ನನ್ನ ಪ್ರೀತಿಯಿಂದ ನಿಮಗೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇದು ಒಂದು ಅತ್ಯಂತ ಅಭಿನಂದನೀಯವಾದಂಥ ವಿಚಾರ. ಇಷ್ಟು ಮಂದಿಗೆ ತಾವು ಸನ್ಮಾನ ಮಾಡ್ತಾ ಇರುವಂಥದ್ದು. ಸನ್ಮಾನಿತರಿಗೆ ಸನ್ಮಾನ ಬೇಕಂತಿಲ್ಲ, ಅವರಿಗೆ ಈಗಾಗಲೇ ಸಿಕ್ಕಿದೆ ಪ್ರಶಸ್ತಿಗಳು. ಆದರೆ ಅವರನ್ನು ಸನ್ಮಾನ ಮಾಡುವ ಮೂಲಕ ನಮ್ಮನ್ನು ನಾವು ಸನ್ಮಾನಿಸಿ ಮುಂದೆ ನಮ್ಮವರಿಗೂ ಇದು ಸ್ಫೂರ್ತಿಯಾಗಲಿ ಎಂಬ ಕಾರಣಕ್ಕಾಗಿ ಸತೀಶಣ್ಣ ಮತ್ತು ಬಳಗದವರು ಇಲ್ಲಿ ಏರ್ಪಾಡು ಮಾಡಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಹಾಗೆ ನಾನು ನಮ್ಮ ಬಾಲಕೃಷ್ಣ ಭಜನಾ ಮಂದಿರ, ಬಾಲಕೃಷ್ಣ ಇತ್ಯಾದಿಗಳ ಬಗ್ಗೆ ನಾನು ಹೇಳ್ತಾ ಇಲ್ಲ. ಆದರೆ ಕಳೆದ 30 ವರ್ಷಗಳಿಂದ ತಾವು ಮಾಡಿದಂಥ ಕೆಲಸಗಳನ್ನು ನನ್ನ ಸ್ನೇಹಿತರು ನನಗೆ ದಾರಿಯಲ್ಲಿ ಬರುವಾಗ ಅವರು ವಿವರಿಸ್ತಾ ಬಂದು ನನಗೆ
ಆಶ್ಚರ್ಯ ಆಯಿತು. ಈ 32 ವರ್ಷಗಳಲ್ಲಿ ತಮ್ಮ ಸ್ಥಾಪನೆಯಾದ ಬಳಿಕ ಈ ಕುಂಪಲದಂತ, ನಾನು ಈ ಹಿಂದೆ ಕುಂಪಲದ ಮೂಲ ರೂಪದಲ್ಲಿದ್ದಾಗ ಬರ್ತಾ ಇದ್ದೆ, ಇವತ್ತು ಕುಂಪಲ ನಂಬಲಿಕ್ಕಾಗೋದಿಲ್ಲ. ಇವತ್ತು ಕುಂಪಲ ಇವತ್ತು ಹಣ್ಣು ಹಂಪಲಾಗಿ ಬಿಟ್ಟಿದೆ, ಇವತ್ತು ಅಷ್ಟು ಬೆಳೆದು ಬಿಟ್ಟಿದೆ ಇವತ್ತು ಅದು ಅಲ್ವಾ, ಆ ಥರ ಸಮೃದ್ಧಿ ಬಂದಿದೆ ಅಲ್ಲಿ. ಹಾಗಾಗಿ ನಾನಿಲ್ಲಿ ಬಂದಾಗ ನೋಡ್ತಾ ಇದ್ದೆ ಎಷ್ಟೊಂದು ಬೆಳವಣಿಗೆ. ಆದರೆ ಈ ನಿಮ್ಮ ಹುಡುಗರು ಹಾಗೆ ಇದ್ದಾರೆ ಅಲ್ಲಿ ಬರುವಾಗ, ಸಹೋದರಿಯರು, ಆಮೇಲೆ ಎಲ್ಲ ನಮ್ಮ ಬಳಗದವರು. ನನಗೊಂದು 100 ವರ್ಷ ಪರಿಚಯದಾಗ ಎಲ್ಲರ ಮುಖ ನಗು ಮುಖ ಆಯಿತು. ಆಮೇಲೆ ಇನ್ನೊಂದು ಲಾಭ ಆಯ್ತು ನಾನು ಈ ಒಂದು 6 ತಿಂಗಳಿಂದ ನನಗೆ ಸಣ್ಣ ಮಟ್ಟಿಗೆ ಕಾಲು ನೋವು ಆರಂಭವಾಯಿತು. ಸ್ಟೆಪ್ಸಿಗೆ ಒಂದು ಸ್ವಲ್ಪ ಸಮಸ್ಯೆ ಆರಂಭವಾಯಿತು. ಈ ಜಗತ್ತಿನ ಎಲ್ಲ ಗುಡ್ಡೆಗಾಡು ಹೋಗಿ ಬಂದವು ನಾನು ಪ್ರಪಂಚದ. ಆದರೆ ಈಗ ನಮ್ಮ ಊರಿನ 3 ಮೆಟ್ಲು ಕಷ್ಟ ಆಗ್ತಾಯಿದೆ. ಇದು ಕಾಲ ಕಲಿಸುವಂಥ ಪಾಠ. ನನಗೆ ಒಂದು ಕಾಲೇಜಿನಿಂದ ಫೋನ್ ಮಾಡಿದರು. ನಾನದು ಹರಿಶಣ್ಣನವರು ಬೇರೆ ಭಾಷಣದಲ್ಲಿ ಕೇಳಿದ್ದಾರೆ ನನ್ನ ಬಗ್ಗೆ, ಮತ್ತೊಮ್ಮೆ ಹೇಳ್ತೇನೆ. ಅಲ್ಲಿ ಭಾಷಣ ಮಾಡಲಿಕ್ಕೆ ನೀವು ಬರಬೇಕು, ರಾಜ್ಯೋತ್ಸವ, ಎಲ್ಲರೂ ನಿಮ್ಮನ್ನೇ ಕಾಯ್ತಾ ಇದ್ದಾರೆ ಅಂತ ಹೇಳಿ. ನಂದು ಪೂರ್ತಿ ಪರಿಚಯ ಉಂಟಾ ಇಲ್ವಾ ಗೊತ್ತಿಲ್ಲ ಅವರಿಗೆ. ಆದರೂ ಅವರು ಹೇಳಿದರು ಪ್ರೀತಿಯಿಂದ, ಕನ್ನಡದ ಬಗ್ಗೆ ಅಭಿಮಾನ, ಕನ್ನಡ ಹೆಚ್ಚು ಗೊತ್ತಿಲ್ಲ ಅವರಿಗೆ. ಆದರೂ ಎಲ್ಲ ಮಕ್ಕಳು ಹೇಳಿದ್ರಂತೆ ಅವರನ್ನು ಕರೆಯುವ, ಚೆನ್ನಾಗಿ ಮಾತಾಡ್ತಾರೆ. ಮತ್ತೆ ಯಾರು ಹೇಳಿದಂತೆ ಅವರು ಯಾವಾಗಲೂ ಬರ್ತಾರೆ, ಫ್ರೀ ಇರ್ತಾರೆ, ಕರೆದು ಕೂಡಲೇ ಬರ್ತಾರೆ ಅಂತ ಹಾಗೆ ಸಹ ಇರ್ಬೋದು. ಆದರೂ ಪ್ರೀತಿ ಬೇರೆ ಅಲ್ಲ, ಕರೆಯೋದು ಬೇರೆ. ಆ ಕಾರಣ ಏರ್ ಬರ್ಪೇರು ಮಾರ ಮಧ್ಯರಾತ್ರಿ ಆಜಾನ್ ಲೆಪ್ಪುಗ ಬರ್ಪುಣ ಜಾನ ಅಂತೇಳಿ ಹಾಗೆ ಸಹ ಇರ್ತದೆ, ಇಲ್ಲ ಅಂತಲ್ಲ. ಆದರೆ ಇಲ್ಲಿ ಹಾಗಲ್ಲ. ಅಲ್ಲಿ ಅವರು ನನ್ನನ್ನು ಕರೆದಾಗ ನಾನು ಹೇಳಿದೆ, ಹೀಗೀಗೆ ನನಗೊಂದು ಸಮಸ್ಯೆ, ಏನು ತೊಂದರೆ, ನೀವು ಬನ್ನಿ ವ್ಯವಸ್ಥೆ ಮಾಡುವ. ಅಲ್ಲ, ನಿಮ್ಮ ತಳ ಹಂತದಿಂದ ಸಭಾಂಗಣಕ್ಕೆ ಎಷ್ಟು ಮೆಟ್ಟಿಲಿದೆ? ಮೆಟ್ಟಿಲು ಹೆಚ್ಚಿಲ್ಲ, 18, 36 ಮೆಟ್ಟಿಲಿದೆ ಅಂತ. ಸ್ವಾಮಿ ದೇವರ ಜಗಲಿ ಹಾರದವನಿಗೆ ಗಗನ ಎಲ್ಲಿಯಪ್ಪ ಹಾರೋದು? ನಾನಂದರೆ 36 ಮೆಟ್ಟಿಲು ಕಷ್ಟ ಆಗ್ಬೋದು. ಏನು ಹೆದರಬೇಡ, ನಿನ್ನನ್ನು ಹೊತ್ತುಕೊಂಡು ಹೋಗಲಿಕ್ಕೆ 4 ಜನ ರೆಡಿ ಮಾಡಿದ್ದೇವ. ನಿನ್ನನ್ನು ಹೊತ್ತುಕೊಂಡು ಹೋಗಲಿಕ್ಕೆ 4 ಜನ ರೆಡಿ ಮಾಡಿದ್ದೇವೆ ಅಂದರು. ನಾನು ಹೇಳಿದ, ನನಗೆ ಅಷ್ಟು ಅರ್ಜೆಂಟ್ ಇಲ್ಲ ಅಂದೆ. ಈ ಭಾಷೆಯ ಪ್ರಯೋಗ ನೋಡಿ, ಈ ಭಾಷೆಯ ಪ್ರಯೋಗ ನೀವು ಮಾಡುವಾಗ ಆಗುವ ಎಡವಟ್ಟುಗಳ ಬಗ್ಗೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ತಾವು ಭಾಷಾ ಶುದ್ಧಿಯ ಬಗ್ಗೆ ಗಮನ ಹರಿಸುವಂಥ ಕೆಲಸ ಮಾಡಬೇಕು. ಇವತ್ತು ಶ್ರೀನಿವಾಸ್ ಸರ್ ಅವರು ಮಾತಾಡೋದು ಕೇಳಿ, ಎಷ್ಟು ಚೆನ್ನಾಗಿ ಅವರ ಕನ್ನಡ ಒಂಥರ ಹೂವಿನ ಹಾಗೆ ಅದು ಹರಿದುಕೊಂಡು ಬರ್ತದೆ, ಹೂವಿನ ಮಾಲೆಯಾಗಿ. ಆಮೇಲೆ ನಮ್ಮ ಹರೀಶ್ ಅವರು ಸ್ವಲ್ಪ ಗಂಭೀರ ನಿಲುವು, ಆದರೆ ವಿಷಯವನ್ನು ಪ್ರಸ್ತಾಪನೆ ಮಾಡ್ತಾರೆ. ಆಮೇಲೆ ಆಸರಣರು ಎಷ್ಟು ಚೆನ್ನಾಗಿ ಕೃಷ್ಣನ ಬಗ್ಗೆ ಹೇಳಿದರು. ಆಮೇಲೆ ದೇವರು, ಹೀಗೆ ಇಷ್ಟು ಮಂದಿಯನ್ನು ತಾವು ಕರೆದು ಮಾತಾಡಿಸಿರಲ್ಲ, ಅದು ಆ ಕೃಷ್ಣ ದೇವರು ನಾವೆಲ್ಲ ತಿಳಿದ ಹಾಗೆ ಎಲ್ರಿಗೂ ಕೂಡ ಅದು ಕಾಲಾತೀತ ಅನಂತವಾದಂಥದ್ದು. ಎಲ್ಲ ಭಾಷೆಗಳಲ್ಲಿ ಕೃಷ್ಣನ ಕುರಿತಾಗಿ ಜಗತ್ತಿನಲ್ಲಿ ಕನಿಷ್ಠ 5-6 ಕೋಟಿ ಹಾಡಿದೆ. ಪುರಂದರದಾಸರೇ 100-200 ಗೀತೆಗಳು ಬರೆದರು. ಹೋಗಾದಿರಲೋ ರಂಗ ಬಾಗಿಲಿಂದ ಆಚೆಗೆ, ಭಾಗವತರು ಕಂಡರೆ ಪಿಡಿದೆತ್ತಿ ಕೊಂಬಾರು, ಹೋಗಾದಿರಲೋ ರಂಗ ಬಾಗಿಲಿಂದ ಆಚೆಗೆ ಅಲ್ವಾ. ಆಮೇಲೆ ಅಮ್ಮ ಗುಮ್ಮನ ಕರೆಯದಿರೆ, ಅಮ್ಮ ನಾನು ಗುಮ್ಮನ ಕರೆಯದಿರೆ, ಅಮ್ಮಿಯ ಬೇಡನು ಮಣ್ಣನ ತಿನ್ನುವೆನು, ಅಮ್ಮ ಹೇಳಿದಂತೆ ಕೇಳ್ತೇನೆ ಅಂತ ಆತ ಹೇಳ್ತಾನಲ್ಲ. ಭಾಗವತರು ಕಂಡರೆ ಪಿಡಿದೆತ್ತಿಗೊಂಬಾರು ಅಂತ ಹೇಳ್ತಾರೆ. ಹಾಗೆ ಕೃಷ್ಣನ ಕುರಿತು ಅನಂತವಾದಂಥ ಹಾಡು ಹಿಂದಿಯಲ್ಲಿ ಎಂಥ ಹಾಡುಗಳಿವೆ ನೋಡಿ. ಯಶೋಮತಿ ಮೈಯಾಸೆ ಬೋಲೆ ನಂದಲ ಅಲ್ಲ, ಕೇಳಿದ್ರ? ಎಂಥ ಹಾಡು ನೋಡಿ, ಯಶೋಮತಿ ಮೈಯಾಸೆ ಬೋಲೆ ನಂದಲಾಲ ಕೇಳ್ತಾನಂತೆ. ಎಲ್ಲರೂ ಬಿಳಿ ಇದ್ದಾರೆ, ಮೈಕ್ಯೂ ಕಾಲ. ನಮ್ಮ ಊರಿನಲ್ಲಿ ಎಲ್ಲ ಬಿಳಿ ಇದ್ದಾರೆ, ನಾನೊಬ್ಬ ಯಾಕೆ ಕಪ್ಪು ನೀಲ? ಆಗ ಅವಳು ಹೇಳ್ತಾಳೆ, ಸಾರೆ ಅಂದಿ ಅರಿಮೆ ತೂ ಜಾಗೆ ಆಯೆ, ಇಡೀ ಕತ್ತಲಿನ ರಾತ್ರಿಯಲ್ಲಿ ನೀನು ಬಂದಿ ಹೊರಗೆ ಅಂತ. ಅಲ್ಲಿ ಅರ್ಥಗಳು ಎಷ್ಟಿದೆ ನೋಡಿ. ಇದನ್ನೆಲ್ಲ ನಾವು ತಿಳ್ಕೊಂಡಾಗ ನಮ್ಮ ಎಚ್.ಎಸ್. ವೆಂಕಟೇಶ ಮೂರ್ತಿ ಅವರದ್ದು, ನಾನು ಇದನ್ನು ಯಾಕೆ ಹೇಳ್ತೇನೆ ಅಂದರೆ, ನೀವು ಭಜನಾ ಕಾರ್ಯಕ್ರಮಗಳು, ಸನ್ಮಾನ ಕಾರ್ಯಕ್ರಮಗಳು, ಆಮೇಲೆ ನನಗೆ ತಿಳಿದಂತೆ 4 ಬಸ್ ನಿಲ್ದಾಣಗಳನ್ನು ನಿರ್ಮಾಣ ಮಾಡಿ 3 ಮನೆಗಳನ್ನು ನಿರ್ಮಾಣ ಮಾಡಿಕೊಟ್ಟಂಥ ಸಾಧನೆ ತಮ್ಮ ಈ 30 ವರ್ಷಗಳು. ಯಾರಿದ್ದಾರೆ ಇಂಥ ಸಾಧನೆ ಮಾಡೋದು? ಆಮೇಲೆ ತಾವು ಮಾಡುವಂಥ ಸತ್ಕಾರ್ಯಗಳು, ಇಲ್ಲಿ ನೀವು ಕೊಡುವಂಥ ವಿದ್ಯಾರ್ಥಿ ವೇತನಗಳು, ನೀವು ಕೊಡುವಂಥ ಸನ್ಮಾನಗಳು, ಸಾಧಕರನ್ನು ಕರೆಸಿ ಅವರಿಗೆ ಕೊಡುವಂಥ ಆ ಸನ್ಮಾನಗಳು, ಇದೆಲ್ಲ ಅದ್ಭುತ. ಸತೀಶಣ್ಣ, ನಿಜಕ್ಕಾಗಿ ನಿಮ್ಮ ಇಡೀ ತಂಡಕ್ಕೆ ನಿಮ್ಮ ಹೆಸರು ಹೇಳಿ ಎಲ್ರಿಗೂ ನನ್ನ ಒಂದು ಅಭಿನಂದನೆಗಳು. ಆ ದೇವರು ಒಳ್ಳೇದು ಮಾಡಿ, ಆ ದೇವರಿಂದ ಸದಾ ನಿಮಗೆ ಮತ್ತಷ್ಟು ಶಕ್ತಿ ಸಿಗಲಿ. 3 ಮನೆ 100 ಮನೆ ಆಗಲಿ, 4 ಬಸ್ ಶೆಲ್ಟರ್ಗಳು ಅಷ್ಟೇ ಇರಲಿ. ಇಡೀ ಊರು ಬಸ್ ನಿಲ್ದಾಣ, ನೀವು ಅಲ್ಲಿ ನಿಲ್ದಾಣ ಬಂದರೆ 4 ಸಾಕು. ಹಾಗೆ ಯಾವುದು ಬಸ್ ನಿಲ್ದಾಣ, ಮನೆ ಎಷ್ಟು ಸಹ ಕಟ್ಟಿಕೊಡಿ ಅಂತ ನಿಮ್ಮಲ್ಲಿ ಅದನ್ನು ಕೇಳಿಕೊಂಡು ನಮ್ಮ ನಡುವೆ ಇರತಕ್ಕಂಥ ಒಂದು ಹೊಸ ಯುಗಕ್ಕೆ ನಾವು ಬಂದಿದ್ದೇವೆ. ಕೌಟುಂಬಿಕವಾದಂಥ ವ್ಯವಸ್ಥೆಯಿಂದ ದೂರಾಗಿ ನಾವೀಗ ನಮ್ಮದೇ ಆದಂಥ ಆಂಗ್ಲ ಭಾಷೆಯಲ್ಲಿ ಇಂಟ್ರೋವರ್ಟ್ಸ್ ಅಂತ ಕರೀತಾರೆ. ಮೊದಲೆಲ್ಲ ನಮ್ಮ ಹಳ್ಳಿ ಮನೆಯಲ್ಲಿ ಯಾರಾದರೂ ಬರೋದಾರೆ ಎಷ್ಟು ಸಂತೋಷ. ಆ ದಿವಸ ಕಕ್ಕೇರಡ್ಡು ಕಿಲೆತನ ಅಮ್ಮ ಒಂಜಿ ಪುಂಡಿ ಅರಿ ಜಾಸ್ತಿ ಪಾಡಿ ಅಂದೇ ಲೆಕ್ಕ, ಏರಣ ಬಿನ್ನರ ಬರ್ಪೇಂದೇ ಲೆಕ್ಕ. ಅವನಿಗೆ ಕಕ್ಕೆ ಗಿಲೆತನ ಅಂದೆ ಇತ್ತೆ ಊರುಡು ಕಕ್ಕೆಲೆಜಿ ಕಿಲೆಪಲ್ಲೆಜಿ ತೇರಣ ಬತ್ತನ ದಾಯ ಬತ್ತರ ಪ ಮಕ್ಕಳುಂದು ಹಾಕೊಂಡು ಹೊರಪೋವಾಡು ಮಕ್ಕಳುಂದು ಹಾಕೊಂಡು ಅದೇ ಬತ್ತಿನಕುಲ್ಲ ಪಕ್ಕಡೆ ಟಿವಿದ ಟೈಮ್ ಟೇಬಲ್ ಕನಪೇರಿ ಅಲ್ಲೇ 2 ಗಂಟೆದ ಆ ಸೀರಿಯಲ್ ಪಾಡ್ಲೆ, 1 ಗಂಟೆದ ಈ ಸೀರಿಯಲ್ ಪಾಡ್ಲೆ. ಮುಖ ನೋಡಿ ನಾವು ಮಾತಾಡ್ತಾ ಇಲ್ಲ.
ಇವತ್ತು ಎಲ್ಲಿವರೆಗೆ ಪರಿಸ್ಥಿತಿ ಬಂದರೆ ಪೇಟೆಯಲ್ಲಿ ಒಬ್ಬರ ಮುಖ ಕಂಡ್ರೆ, ಸ್ವಾಮಿ ನೀವು ಯಾವ ಜಾತಿ, ನಿಮ್ಮ ಮುಖ ನೋಡಿ ನಗಬಹುದಾ ನಾನು, ಇಲ್ಲದಿದ್ದರೆ ಕೋಮುವಾದ ಗಲಾಟೆ ಆಗುವಂಥ ಚಾನ್ಸ್ ಇದೆ. ಆ ಪ್ರೀತಿಯನ್ನೆಲ್ಲ ಕಳ್ಕೊಂಡು ನಾವು ಏಕಾಂತದಲ್ಲಿ ಇಂಟ್ರೋವರ್ಟ್ಸ್ ಆಗ್ತಾ ಇದೆ. ಮನೆಯಲ್ಲಿ ತಾಯಿ ನಮ್ಮದೆಲ್ಲ ಅವರು ಅಡುಗೆ ಮಾಡಿದರೆ, ತಿಂಡಿ ಮಾಡಿದರೆ, ನಮ್ಮ ಒಂದೊಂದು ಮನೆಯಲ್ಲಿ ಅಕ್ಕನವರು ಒಂದೊಂದು ಸ್ಪೆಷಾಲಿಟಿ. ಒಂದು ಮನೆಯಲ್ಲಿ ಹಲಸಿನ ಗಟ್ಟಿ, ಒಂದು ಮನೆಯಲ್ಲಿ ಮಂಜುಳದಿರತ ಗಟ್ಟಿ. ಆ ಪರಿಮಳವೇ ನಿಮ್ಮನ್ನು ಕರೀತದೆ ಅಲ್ವಾ? ಈಗ ಮಗಳಿಗೆ ಹೇಳ್ತಾಳಮ್ಮ, ಬಲಮ್ಮ ಉಣಸಗ ಅವು ಎಂಚಿನ ಮಲ್ದಂದು ವಾಟ್ಸಾಪ್ ಪಾಡು ಬಗ್ಗ ಬರ್ಪಾನು ದಾದ ವಾಟ್ಸಾಪ್ ಪಾಡು, ಮಗ ಕ್ರಿಕೆಟಲ್ಲಿದ್ದಾನೆ, ತಂದೆ ನ್ಯೂಸಲ್ಲಿದ್ದಾರೆ. ಈ ರೀತಿಯ ಶಶಿ ಚೆನ್ನಾಗಿ ಬರಲಿ. ಹೀಗೆ ಈ ರೀತಿಯಾಗಿ ನಮ್ಮ ಒಟ್ಟು ವ್ಯವಸ್ಥೆ ನಾವಿರಬೇಕಾದಂಥ. ಆದ್ದರಿಂದ ಯಾವ ಕೀರ್ತನೆಗಳನ್ನು ಕೇಳಿ ಅದರ ಅರ್ಥ ಇರಲಿ. ನೋಡಿ, ಒಂದು ಹಾಡು ಕೇಳಿ, ಎಚ್ ಎಸ್ ವೆಂಕಟೇಶಮೂರ್ತಿ ಅವರದ್ದು. ನಾನು ಯಾಕೆ ಹೇಳ್ತೇನೆ ಅಂದರೆ, ನೀವು ಮುಂದೆ ಭಜನೆ ಕೀರ್ತನೆಗಳನ್ನು ಹಾಡುವಾಗ ಅದರ ಅರ್ಥ ಗ್ರಹಿಸಿ ಏಕಾಗ್ರತೆಯಿಂದ ಹಾಡಬೇಕು, ಏಕಾಗ್ರತೆಯಿಂದ ಕೇಳಬೇಕು. ಬೃಂದಾವನಕ್ಕೆ ಹೋಗುವ ಬಾರೆ ಬೇಗ ಸಖಿ, ಕೇಳಿದಿರಾ? ಬೃಂದಾವನಕ್ಕೆ ಹೋಗುವ ಬಾರೆ ಬೇಗ ಸಖಿ. ಅಲ್ಲಿ ಬೃಂದಾವನಕ್ಕೆ ಯಾಕೆ ಹೋಗುದಂತವಳು ಸಖಿ ಒಟ್ಟಿಗೆ? ಹಾಲನ್ನು ಮಾರಲು ಹೋಗುವ ಬಾರೆ ಬೇಗ ಸಖಿ ಅಂತಾಳೆ. ಬೃಂದಾವನಕ್ಕೆ ಹೋಗುವ ಬಾರೆ ಬೇಗ ಸಖಿ, ಹಾಲನ್ನು ಮಾರುವ ನೆಪದಲ್ಲಿ ಕೃಷ್ಣನ ನೋಡಲು ಹೋಗುವ ಬಾರೆ ಸಖಿ. ಹಾಲು ಮಾರಲಿಕ್ಕೆ ಹೋಗೋದಲ್ಲ, ಹಾಲನ್ನು ಮಾರುವ ನೆಪದಲ್ಲಿ ಕೃಷ್ಣನ ನೋಡುವ ಬಾರೆ ಸಖಿ. ಹಾಲನ್ನು ಮಾಡುವ ನೆಪ, ಅಲ್ಲಿ ಹೋಗಿ ಕೃಷ್ಣನ ಮುಖವನ್ನು ನೋಡೋಣ. ನಮ್ಮಲ್ಲಿ ತುಂಬ ಮಂದಿ ಇರ್ಬೋದು ಬೇರೆ ಬೇರೆ ನೆಪ ಮಾಡಿ, ಫೋನ್ ಚಾರ್ಜಿಗೆ ದೀಪ, ಮಾಮೂನ ಕಾಲುಂಡು, ಬೇರೆ ಕಣಪ ಅಂತ ಬೇರೆ ಬೇರೆ ಕಾರಣಕ್ಕೆ ಹೋಗೋರು ಇರಲಿ. ಆ ಒಂದು ಚಿಂತನೆ, ಆ ಒಂದು ಭಾವಗಳಿಲ್ಲದೆ ಬದುಕಿಲ್ಲ. ಅಂಥದ್ರಲ್ಲಿ ನೀವೊಂದು ಒಳ್ಳೆಯ ಸಮಾಜ ಕಟ್ಟಿಕೊಳ್ತಾ ಇದ್ದೀರಿ, ಆದರ್ಶರಾಗಿದ್ದೀರಿ. ನಾಳೆ ಕೂಡ ಇದು ಆದರ್ಶರಾಗಬೇಕು. ದಿನಕರ ದೇಸಾಯಿ, ನಾನು ಕೆಲವರ ಹೆಸರು ಬಿಟ್ಟೆ, ದಿನಕರ ದೇಸಾಯಿ ಅವ್ರದ್ದೊಂದು ಕವನ ಇದೆ. ನೀವು ಆ ಕೆಲಸ ಮಾಡ್ತಾ ಇದ್ದೀರಿ. ಇವತ್ತು ಜೀವಂತ ಇರುವಾಗಲೇ ನಾವು ಅವರಿಗೆ ಸನ್ಮಾನ ಮಾಡಬೇಕು. ಇವತ್ತು ಸನ್ಮಾನ ಜೀವಂತ ಇರುವಾಗಲೇ, ಅವರು ಅಸ್ತಿತ್ವದಲ್ಲಿ ಇರುವಾಗಲೇ ಮಾಡಬೇಕು. ಆಗ ಒಂದು ಖುಷಿ, ಅವರ ಕುಟುಂಬಕ್ಕೆ ಖುಷಿ. ನನಗೆ ತಮಿಳುನಾಡಿನಲ್ಲಿ ನನ್ನ ಸ್ನೇಹಿತರು ಬರಿದ್ದಾರೆ, ಅವರೊಂದು ವಿಷಯ ಹೇಳಿದರು. ಅಲ್ಲಿ ಅಂತ ಒಬ್ಬರು ಕವಿಗಳಿದ್ದರು. ಕವಿಗಳಿಗೆ ಸುಮಾರು 85 ವರ್ಷ, ಹೆಂಡತಿಗೆ ಸುಮಾರು 74 ವರ್ಷ, 11 ವರ್ಷ ವ್ಯತ್ಯಾಸ. ಮನೆಯಲ್ಲಿ 4-5 ಮಕ್ಕಳು. ಬಡತನ, ಕಿತ್ತು ತಿನ್ನುವ ಬಡತನ. ಮಕ್ಕಳು ಅಷ್ಟು ಕಲೀಲಿಲ್ಲ. ಎಲ್ಲಿವರೆಗೆ ಇವರಿಗೆ ಬಡತನ ಅಂದರೆ, ಒಂದು ಸಲ ಒಂದು 4 ಜನ ಬಂದಿರುತ್ತೆ ಅವ್ರ ಹತ್ರ. ಸ್ವಾಮಿ ನಮಸ್ಕಾರ, ನೀವು ಭಾರಿ ದೊಡ್ಡ ಕವಿಗಳು, ಅದೆಲ್ಲ ಆಗಿ ಹೋಯ್ತಲ್ಲಣ್ಣ. ನಾವು ನಿಮ್ಮದೊಂದು ಪ್ರತಿಮೆಯನ್ನು ಅಲ್ಲಿ ಉದ್ಯಾನದಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ನಿಮ್ಮದೊಂದು ಫೋಟೋ ಮತ್ತು ನೀವೊಂದು 3 ಗಂಟೆಯಲ್ಲಿ ಕೂತ್ಕೊಳ್ಬೇಕಾಗ್ತದೆ. ನಿಮ್ಮ ಪ್ರತಿಮೆ ನಾವು ಮಾಡುವವರಿದ್ದೇವೆ ಉದ್ಯಾನದಲ್ಲಿ. ಅದಕ್ಕೆ ಇವರು ಕೇಳಿದ್ರಂತೆ, ಎಷ್ಟು ಖರ್ಚಾಗ್ತದೆ ತಮ್ಮಂದಿರೇ? ಏನಿಲ್ಲ, ಒಂದು 3 ಲಕ್ಷ ಖರ್ಚಾಗ್ಬೋದು. ಅದಕ್ಕೆ ಅವ್ರು ಹೇಳಿದ್ರಂತೆ, ದಿನದಲ್ಲಿ 5 ಗಂಟೆ ನಾನೇ ಹೋಗಿ ಅಲ್ಲಿ ನಿಲ್ತೇನೆ, 3 ಲಕ್ಷ ಬೇಡ, ಅರ್ಜೆಂಟ್ ಒಂದು 2 ಲಕ್ಷ ಉಂಟು, ಕೊಟ್ಟು ಬಿಡಿ ಅಂತ. ಇದು ಜೋಕು ಹೌದು, ದುರಂತವೂ ಹೌದು. ಇದರ ಹಿಂದಿನ ವಾಸ್ತವ್ಯವನ್ನು ಗಮನಿಸಿ ನೀವು, ಅಲ್ವಾ? ಈ ಥರ ನಮ್ಮ ನಡುವೆ ನಾವಿರುವಾಗಲೇ ಅವರನ್ನು ಗೌರವಿಸಿದರೆ ಅದಕ್ಕೊಂದು ಬೆಲೆ ಇದೆ. ಅದಕ್ಕಾಗಿ ದಿನಕರ ದೇಸಾಯಿ ಅವರು ಬರೀತಾರೆ, ನನ್ನ ದೇಹದ ಬೂದಿ ಗಾಳಿಯಲ್ಲಿ ತೂರಿಬಿಡಿ, ಹೋಗಿ ಬೀಳಲಿ ಭತ್ತ ಬೆಳೆಯುವಲ್ಲಿ. ನಾನು ಸತ್ತ ಮೇಲೆ ಕೂಡ ನನ್ನ ದೇಹ ಪ್ರಯೋಜನಕ್ಕೆ ಬರಬೇಕು. ಏನು ಮಾಡಬೇಕಂತೆ? ನನ್ನ ದೇಹದ ಬೂದಿ ಗಾಳಿಯಲ್ಲಿ ತೂರಿಬಿಡಿ, ಹೋಗಿ ಬೀಳಲಿ ಭತ್ತ ಬೆಳೆಯುವಲ್ಲಿ. ಉತ್ತರ ಕನ್ನಡ ನಮ್ಮ ಶ್ರೀನಿವಾಸ ಸರ್ ಅವರು ಅಲ್ಲಿದ್ದು ಸಹ ಉಸ್ತುವಾರಿ ಸಚಿವರಾಗಿದ್ದರು, ಕೊಡಗಿದ್ದು ಆಗಿದ್ದರು, ನಮ್ಮೂರಿದ್ದು ಆಗಿದ್ದರು. ನೋಡಿ, ನನ್ನ ದೇಹದ ಬೂದಿ ಗಾಳಿಯಲ್ಲಿ ತೂರಿ ಬಿಡಿ, ಹೋಗಿ ಬೀಳಲಿ ಭತ್ತ ಬೆಳೆಯುವಲ್ಲಿ. ಬೂದಿ ಗೊಬ್ಬರದಿಂದ ತೆನೆಯೊಂದು ನೆಗೆದು ಬರೆ, ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ. ಆ ಗೊಬ್ಬರ ಹಾಕ್ತೇವಲ್ಲ, ಅದರಿಂದ ಒಂದು ಬೂದಿ ಗೊಬ್ಬರದ ತೆನೆ ಹುಟ್ಟಿ ಬಂದರೆ ನಾನು ಬದುಕಿದ್ದಕ್ಕೆ ಸಾರ್ಥಕ ಆಯಿತು. ನನ್ನ ದೇಹದ ಬೂದಿ ಹೊಳೆಯಲ್ಲಿ ಹರಿಯಬೇಡಿ, ಹೋಗಿ ಬೀಳಲಿ ಮೀನ ಬಾಯಿಯಲ್ಲಿ. ಮುಷ್ಟಿ ಗೊಬ್ಬರದಿಂದ ಪುಷ್ಟವಾಗಲು ಮೀನು, ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ. ಇರುವಾಗಲೇ ಅಂತ ನೀವು ಕೆಲಸ ಮಾಡ್ತಾ ಇದ್ದೀರಿ. ಕೃಷ್ಣ ಸದಾ ಆಶೀರ್ವಚನ ನೀಡಲಿ. ನಮಸ್ಕಾರ. ನಿನ್ನೆ ರಾತ್ರಿ ವಿಶ್ವಕಪ್ನಲ್ಲಿ ಸೋಲಾಗಿ ರೋಹಿತ್ ಶರ್ಮಾ ಮತ್ತು ಮೊಹಮ್ಮದ್ ಸಿರಾಜ್ನ ಕಣ್ಣಲ್ಲಿ ನೀರು ಬಂದ ಕ್ಷಣದಿಂದ ಈ ಹೊತ್ತಿನವರೆಗೆ ನಾವು ಯಾರೂ ನಗಲಿಲ್ಲ. ನಮ್ಮನ್ನು ಮತ್ತೆ ನಗಿಸಿದ್ದೀಗ ಮನೋಹರ್ ಪ್ರಸಾದ್ರವರು. ಭಾಳ ದುಃಖದಲ್ಲಿದ್ದೆವು ನಿನ್ನೆಯಿಂದ. ಕಟೀಲಿನ ತಾಯಿಯ ಸೇವೆಯನ್ನು ನಿತ್ಯ ಮಾಡ್ತಾ ನಮಗೆಲ್ಲರಿಗೂ ಆಶೀರ್ವಚನ ನೀಡಿದ ವೇದಮೂರ್ತಿ ಶ್ರೀ ಅನಂತ ಪದ್ಮನಾಭ ಶರಣರವರ ಪಾದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸಿಕೊಂಡು, ನಮ್ಮೆಲ್ಲರ ಆತ್ಮೀಯರು, ಆದರಣೀಯ ನಾಯಕರು, ಮಾಜಿ ಸಚಿವರು, ವಿಧಾನ ಪರಿಷತ್ತಿನ ಸದಸ್ಯರಾದ ಕೋಟ ಶ್ರೀನಿವಾಸ ಪೂಜಾರಿ ಅವರೇ, ಹಿರಿಯರು ಮಾರ್ಗದರ್ಶಕರಾದ ಮನೋಹರ್ ಪ್ರಸಾದ್ರವರೇ, ಹಿರಿಯರು ಆತ್ಮೀಯರಾದ ಭಾಸ್ಕರ್ ದೇವಸೇರವರೇ, ಈ ಸಂಸ್ಥೆಯನ್ನು ಮುನ್ನಡೆಸಿರುವಂತಹ ಪ್ರಹ್ಲಾದ್ ಇಂದಾಜಿ ಅವರೇ, ಗಣೇಶ್ರವರೇ,
ಶ್ರೀಮತಿ ಸತೀಶ್ ಕುಂಪಲ್ ಅವರೇ, ಮತ್ತೆಲ್ಲ ಶ್ರದ್ಧೆಯ ಮಾತೆಯರೇ ಮತ್ತು ನೆರೆದಿರುವ ಸಜ್ಜನರೇ, ಸತೀಶ್ ಕುಂಪಲ್ ಅವರು ಫೋನ್ ಕರೆ ಮಾಡಿ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿದಾಗ ತಕ್ಷಣ ಒಪ್ಪಿಕೊಂಡೆ. ಯಾಕೆ ಹೇಳಿದರೆ ಭಾಳ ವರ್ಷದ ಒಂದು ಆತ್ಮೀಯತೆ ಅವ್ರ ಜೊತೆ, ಅವರು ಜಿಲ್ಲಾ ಪಂಚಾಯತ್ನ ಸದಸ್ಯರು, ಅದ್ರ ಜೊತೆಗೆ ನಾವು ನನ್ನ ಕಾಲೇಜ್ ದಿನಗಳಿಂದ ನಾನು ಸಂಘಟನೆ ಕಾರ್ಯಗಳಲ್ಲಿ ಕೆಲಸ ಮಾಡ್ತಿರುವ ಕೂಡ ನಾವೆಲ್ಲ ಜೊತೆಯಾಗಿ ರಾಷ್ಟ್ರ ಕಟ್ಟುವ ಕಾರ್ಯದಲ್ಲಿ ಕೆಲಸ ಮಾಡಿದವರು. ಹಾಗಾಗಿ ಇದು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಬಂದಿದ್ದೇನೆ ಅಂತ ಹೇಳೋದಕ್ಕಿಂತಲೂ ನಾವೇ ಸತೀಶ್ ಕುಂಪಲ್ ಅವರ ಕಾರ್ಯಕ್ರಮ ಅದು ಇದು ನಮ್ಮ ಮನೆಯ ಕಾರ್ಯಕ್ರಮ ಅಂತ ಹೇಳೋ ಒಂದು ಆತ್ಮೀಯತೆಯಿಂದ, ಆ ಭಾವನೆಯಿಂದ ಬಂದಿದ್ದೇನೆ ಅಂತ ನಾನು ಅಂದುಕೊಂಡಿದ್ದೇನೆ. ಸ್ನೇಹಿತರೆ, ಸಾಧನೆ ಮಾಡಿದವರ ಪ್ರಶಸ್ತಿ ವಿಜೇತರನ್ನು ನಾವು ಸನ್ಮಾನ ಮಾಡ್ತಿದ್ದೇವೆ. ಭಾಳ ಒಳ್ಳೆಯ ಹೆಸರನ್ನಿಟ್ಟೇವೆ, ಸಾಧಕ ಬೊಳ್ಳಿಲು ಅಂತ. ಅಸರಂಡ್ರು ನಮಗೆ ಆಶೀರ್ವಾದವನ್ನು ನೀಡಿದರು. ಮನೋಹರ್ ಪ್ರಸಾದರು ಭಾಳ ಚೆನ್ನಾಗಿ ಮಾತನಾಡಿದರು. ನಾನು ಈ ಸಮಾರಂಭದ ಯಾರೆಲ್ಲ ಬರ್ತಾರೆ ಅಂತ ಸತೀಶ್ ಕುಂಪಲ್ ಅವರ ಕೇಳಲಿರಲಿಲ್ಲ. ನನಗೆ ಈ ಅಧ್ಯಕ್ಷತೆ ಕೋಟ ಶ್ರೀನಿವಾಸ್ ಪೂಜಾರಿ ಅವರನ್ನು ನೀವು ಮಾಡಿದ್ದು ನಿಜಕ್ಕೂ ಬಹಳ ಅರ್ಥಪೂರ್ಣ ಅಂತ ನಾನು ಅಂದ್ಕೊಂಡಿದ್ದೇನೆ. ಯಾಕೆ ಹೇಳಿದ್ದೇನೆ ಅಂತ ಹೇಳಿದರೆ, ಸಾಧನೆ ಮಾಡಲಿಕ್ಕೆ ಅಥವಾ ಸಾಧನೆಗೆ ನಾವು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೂರಾರು ಉದಾಹರಣೆಗಳಿರ್ಬೋದು. ಅದರಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಒಂದು ಶ್ರೇಷ್ಠ ಉದಾಹರಣೆ ಯಾರಾದರೂ ಇದ್ದರೆ ಅದು ಕೋಟ ಶ್ರೀನಿವಾಸ್ ಪೂಜಾರಿ ಅವರು. ಯಾಕೆ ನನಗೆ ಗೊತ್ತಿದೆ, ಕೋಟ ಶ್ರೀನಿವಾಸ್ ಪೂಜಾರಿ ಅವರು ತುಂಬ ಒಂದು ಸಾಮಾನ್ಯ ಬಡ ಕುಟುಂಬದ ಹಿನ್ನೆಲೆಯಿಂದ ಬಂದವರು, ಒಬ್ಬ ಫೋಟೋಗ್ರಾಫರ್ ಆಗಿ ಕೆಲಸ ಮಾಡ್ತಾ ಇದ್ದವರು. ಆದರೆ ಅದರ ಜೊತೆಗೆ ಸಾಮಾಜಿಕ ಕಾರ್ಯಕ್ರಮವನ್ನು ಮಾಡಿಕೊಂಡು, ಸಂಘದ ಕಾರ್ಯವನ್ನು ಮಾಡಿಕೊಂಡು, ಸಮಾಜದ ಕೆಲಸವನ್ನು ಮಾಡಿಕೊಂಡು, ಅವರ ಹಿರಿಯರ ಸೂಚನೆ ಮೇರೆಗೆ ರಾಜಕೀಯದಲ್ಲಿ ಅವರು ಚುನಾವಣೆಗೆ ಸ್ಪರ್ಧೆ ಮಾಡಿಕೊಂಡು ಇವತ್ತೊಬ್ಬ ಸಾಮಾನ್ಯ ಮನೆಯ ಹುಡುಗ ಇವತ್ತು ರಾಜಕೀಯ ಕ್ಷೇತ್ರದಲ್ಲಿ 3 ಬಾರಿ ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದಾರೆ. ಈ ರಾಜ್ಯದ ಒಂದು ಸಚಿವರಾಗಿ ಕೆಲಸ ಮಾಡುವಂಥ ಯೋಗ್ಯ ಭಾಗ್ಯ ಅವರಿಗೆ ಸಿಕ್ಕಿದೆ ಅಂತ ಹೇಳಿದರೆ, ಸಾಧನೆ ಮಾಡಿದರೆ ಒಬ್ಬ ವ್ಯಕ್ತಿ ಎಷ್ಟು ಎತ್ತರಕ್ಕೆ ಏರ್ಬೋದು ಅಂತ ಹೇಳೋದಕ್ಕೆ ಕೋಟ ಶ್ರೀನಿವಾಸ್ ಪೂಜಾರಿ ಅವರೇ ನಮ್ಮ ಮುಂದೆ ಉದಾಹರಣೆ ಇದ್ದಾರೆ. ಹಾಗಾಗಿ ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೆಸುವುದು ಬಹಳಷ್ಟು ಅರ್ಥಪೂರ್ಣ ಅಂತ ನಾನು ಅಂದುಕೊಂಡಿದ್ದೇನೆ. ನಾನು ಸನ್ಮಾನಿತರ ಬಗ್ಗೆ ನೋಡಿದೆ. ನಾನು ನೇಮು ಪೂಜಾರಿಯವರು ತುಂಬ ವರ್ಷದಿಂದ ನನಗೆ ಪರಿಚಿತರು. ನಾನು ಪತ್ರಿಕೆಯಿಂದ ದಿವಸ ನಮಗೆ ಸುದ್ದಿ ಮಾಡಲಿಕ್ಕಿದೆ. ಸತೀಶಣ್ಣ, ನಾನು ವಾರದಲ್ಲಿ ಕಡಿಮೆ ಒಂದು 3 ಸರ್ತಿ ಆದರೂ ಚಿತ್ತರಂಜನ್ ಬೋಳ ಅವರವರು ಸುದ್ದಿ ಮಾಡಲಿಕ್ಕೆ ಇರ್ತದೆ ನನಗೆ. ಅಂದರೆ ಒಂದು ಆತ್ಮಶಕ್ತಿ ಸೇವಾ ಸಹಕಾರಿ ಬ್ಯಾಂಕಿನ ಮೂಲಕ ಒಂದು ಸೇವಾ ಸಹಕಾರಿ ಸಂಘವನ್ನು ಹೇಗೆ ಮುನ್ನಡೆಸಬಹುದು ಮತ್ತು ಅದನ್ನು ಒಂದು ತುಂಬ ಕಡಿಮೆ ಅವಧಿಯಲ್ಲಿ ಇವತ್ತು 25-30 ಶಾಖೆಗಳ ಅವರ ಗುರಿ ಇದೆ. 25 ಶಾಖೆಗಳು ಈಗಾಗಲೇ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಇವತ್ತು ಅವರ ಸಾಧನೆಗೋಸ್ಕರ ಅವರು ಸಹಕಾರ ರತ್ನ ಪ್ರಶಸ್ತಿಯನ್ನು ಇವತ್ತು ಸಹಕಾರ ಕ್ಷೇತ್ರವನ್ನು ಗುರುತಿಸಿಕೊಂಡದ್ದು, ಜೊತೆಗೆ ಆ ಸಂಸ್ಥೆಯನ್ನು ಅವರು ಮುನ್ನಡೆಸುವ ರೀತಿ, ಅದಕ್ಕೋಸ್ಕರ ಸಮಾಜ ಅವರನ್ನು ಗುರುತಿಸಿದೆ. ಯಾಕೆ ನಾನು ಅದನ್ನು ಉಲ್ಲೇಖ ಮಾಡಿದೆ ಅಂತ ಹೇಳಿದರೆ, ನಾನು ಕೂಡ ನನ್ನ PUC ಶಿಕ್ಷಣವನ್ನು ಮುಗಿಸಿದ ಕೂಡಲೇ ನಾನು ಮೊದಲು ಕೋಟ ಶ್ರೀನಿವಾಸ್ ಪೂಜಾರಿ ಅವರೇ PUC ಶಿಕ್ಷಣ ಮುಗಿಸಿ ನಾನು ಮೊದಲು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದು ಸಹಕಾರಿ ಸಂಘದ ಚುನಾವಣೆಗೆ. ನಾನು ಸುಬ್ರಹ್ಮಣ್ಯ ನನ್ನ ಊರಿನಲ್ಲಿ 10 ವರ್ಷ ಒಂದು ಸೇವಾ ಸಹಕಾರಿ ಬ್ಯಾಂಕಿನ ನಿರ್ದೇಶಕನಾಗಿ ಕೆಲಸ ಮಾಡಿದೆ. ಹಾಗಾಗಿ ಆ ಸಂಘದ ಕ್ಷೇತ್ರದ ಸಂಬಂಧ ಇದೆ ನನಗೆ. ಇವತ್ತು ಆತ್ಮಶಕ್ತಿ ಸಹಕಾರಿ ಸಂಘದ ಈ ಸಾಧನೆಗೋಸ್ಕರ ಅವರನ್ನು ಗುರುತಿಸಿಕೊಂಡದ್ದು. ನಾನು ತುಂಬ ಸಾಧಕರನ್ನು, ಅದರಲ್ಲಿ ವಿಶೇಷವಾಗಿ ಹುಲಿ ವೇಷದ ಒಂದು ನಮ್ಮ ಕಲೆ ಅದು. ಇವತ್ತು ತುಂಬ ಕಡೆ ಸ್ಪರ್ಧೆಗಳು, ದಯವಿಟ್ಟು ಹುಲಿ ವೇಷಧಾರಿಗಳು ತಪ್ಪಾಗಿ ಅರ್ಥೈಸ್ಕೊಳ್ಬೇಡಿ, ಆದರೆ ನಾನು ಈ ಬಾರಿ ತುಂಬ ಹುಲಿ ವೇಷದ ಸ್ಪರ್ಧಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೆ. ಆದರೆ ಆ ಸ್ಪರ್ಧೆಗಳು ನಡೆದು ಹುಲಿ ವೇಷ ಅಂತ ಹೇಳಿದ್ರೆ ಅದು ದೇವಿಗೆ ನಡೆಯುವ ಒಂದು ಸೇವೆ. ಅದು ಬಹುಮಾನ ವಿತರಣೆಯ ಸಮಯ ಬಂದಾಗ ತುಂಬ ಕಡೆ ಸ್ವಲ್ಪ ಅಹಿತಕರ ಘಟನೆಗಳಾದನ್ನು ನಾನು ಗಮನಿಸಿದೆ. ನಾನು ಹುಲಿ ವೇಷಧಾರಿಗಳಲ್ಲಿ ಮತ್ತು ಆ ತಂಡಗಳಲ್ಲಿ ನನ್ನ ವಿನಂತಿ ಏನು ಅಂತ ಹೇಳಿದರೆ, ಅದನ್ನು ಒಂದು ಸ್ಪರ್ಧೆಯಾಗಿ ನೀವು ಪರಿಗಣಿಸೋದಕ್ಕಿಂತ ಕೂಡ ಅದೊಂದು ದೇವರ ಸೇವೆ. ಆ ಕಾರ್ಯಕ್ರಮಕ್ಕೆ ನಮಗೊಂದು ವೇದಿಕೆಯನ್ನು ಒದಗಿಸಿಕೊಟ್ಟಿದ್ದಾರೆ ಅಂತ ಹೇಳುವ ಒಂದು ಮನೋಭಾವನೆಯಿಂದ ಅದರಲ್ಲಿ ಭಾಗವಹಿಸುವಂಥ ಅವಶ್ಯಕತೆ ಇದೆ. ಅದಕ್ಕೋಸ್ಕರ ನಿಮ್ಮನ್ನು ಸಾಧನೆಗೆ ಕೂಡ ಇಲ್ಲಿ ನಿಮ್ಮನ್ನು ಗುರುತಿಸಿ ಅವರು ಸನ್ಮಾನ ಮಾಡಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಉಳ್ಳಾಲ ಕ್ಷೇತ್ರದ ಈ ವ್ಯಾಪ್ತಿಯಲ್ಲಿ ಇಷ್ಟೊಂದು ಮಂದಿ ಸಾಧನೆ ಮಾಡಿದ್ದಾರೆ, ಇಷ್ಟೊಂದು ಮಂದಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು, ಬೇರೆ ಬೇರೆ ಸಂಘ ಸಂಸ್ಥೆಗಳ ಪ್ರಶಸ್ತಿಯನ್ನು ಪಡೆದುಕೊಂಡು ಹೇಳಿದರೆ ನನಗೆ ತುಂಬ ಆಶ್ಚರ್ಯ ಆಗಲಿಲ್ಲ. ಯಾಕೆ ಹೇಳಿದರೆ,
ನಮ್ಮ ದೇಶದಲ್ಲಿ ಈ ಸಾಧನೆ ಮತ್ತು ಇಡೀ ದೇಶದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದ ಕಹಳೆ ಮೊಳಗಿದ್ದೇ ಈ ಉಳ್ಳಾಲದ ಮಣ್ಣಿನಿಂದ. ಆ ಪರಂಪರೆ, ಆ ತೇಜಸ್ಸು ಅದು ಮುಂದುವರೆದಿದೆ ಅಂತ ಹೇಳುವಂಥ ಖುಷಿ ಮಾತ್ರ ನಮಗೆ. ಯಾಕೆಂದರೆ ಸಾಧನೆ ನಮ್ಮ ಮಣ್ಣಿನಲ್ಲೇ ಇದೆ. ಅದು ಈ ಮಣ್ಣಿನ ಗುಣ. ಅದಕ್ಕೋಸ್ಕರ ಇಲ್ಲಿ ಬಂದ ಈ ಪರಿಸರದಲ್ಲಿ ಬೆಳೆದವರು ಎಲ್ಲ ಈ ರೀತಿಯ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆ ಮಣ್ಣು ನಮ್ಮನ್ನು ಹರಿಸಿದೆ ಅಂತ ನಾನು ಅಂದುಕೊಂಡಿದ್ದೇನೆ. ಒಳ್ಳೆಯ ಬಾಲಕೃಷ್ಣ ಮಂದಿರದ ಪವಿತ್ರ ಕ್ಷೇತ್ರದಲ್ಲಿ ನಾವಿದ್ದೇವೆ. ನಾವು ಪತ್ರಿಕೆಯಲ್ಲಿ ಬರೆಯುವಾಗ, ಸಾಮಾನ್ಯವಾಗಿ ಹೊರಗಡೆ ಹೋದಾಗ, ಭಾಷಣ ಮಾಡಿದಾಗ 2 ವಿಷಯಗಳನ್ನು ಉಲ್ಲೇಖ ಮಾಡ್ತೇವೆ. ಒಂದು, ನಮ್ಮ ಮಕ್ಕಳು ಮೊಬೈಲ್ನಿಂದ ಹಾಳಾಗಿದ್ದಾರೆ ಅಂತ. ಇನ್ನೊಂದು, ಹೆಂಗಸರ ಬಗ್ಗೆ ಒಂದು ದೊಡ್ಡ ಆರೋಪ ಇರೋದ್ರಿಂದ ಅವರು ಟಿ ವಿ ಧಾರಾವಾಹಿಯಲ್ಲಿ ಅವರ ಸಮಯ ಎಲ್ಲ ವ್ಯರ್ಥ ಆಗ್ತದೆ ಅಂತ. ಮೊದಲ ಬಾರಿಗೆ ನನಗೆ ಈ ಪರಿಸರಕ್ಕೆ ಹೊರಬರುವಾಗ ನಾನು ಭಾಳ ನೋಡಿದೆ. ಒಂದು ಅಷ್ಟು ಪುಟಾಣಿ ಮಕ್ಕಳು ಅಸರಣರನ್ನು ಎಷ್ಟು ಪ್ರೀತಿಯಿಂದ, ಎಷ್ಟು ಭಕ್ತಿಯಿಂದ ಆ ರಸ್ತೆಯಲ್ಲಿ ಅವರನ್ನು ಒಂದು ಸ್ವಾಗತ ಮಾಡಿದ ರೀತಿ, ಅವರು ಹೇಳಿದ ಭಜನೆ, ನಮ್ಮ ಮಣ್ಣಿನಲ್ಲಿ ನಮ್ಮ ಮಕ್ಕಳನ್ನು ನಾವು ಹೇಗೆ ಬೆಳೆಸಬೇಕು ಅಂತ ಏನಾದರೂ ಉದಾಹರಣೆ ಇದ್ದರೆ ಅದು ಈ ಕುಂಪಲ ಪರಿಸರ ಅಂತ ನಾನು ಅಂದುಕೊಂಡಿದ್ದೇನೆ. ನಾವಲ್ಲಿ ಬಂದಾಗ ಒಂದು ಹೆಣ್ಮಕ್ಳು ಎಷ್ಟು ಚೆನ್ನಾಗಿ ನಿಂತು ಅಸರಣರನ್ನು ಆರತಿ ಎತ್ತಿ ಆ ಮಂದಿರದ ಒಳಗೆ ಕರ್ಕೊಂಡೋದ್ರೆ ನಾವು ಇದು ಈ ಸಂಸ್ಕೃತಿ, ಇದನ್ನು ನಮ್ಮ ಸಂಘ ಸಂಸ್ಥೆಗಳು ಬೆಳೆಸ್ತಾ ಇರುವಂಥದ್ದು. ಅದಕ್ಕೋಸ್ಕರ ನಾನು ಹೇಳಿದ ಭಾಳ ಮನೋಹರ್ ಪ್ರಸಾದ್ ಅವರ ಮಾತಿನಲ್ಲಿ ಉಲ್ಲೇಖ ಮಾಡಿದರು. ಬಹಳ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ, ಬಹಳ ಒಂದು ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ ಅಂತ ಅಂದುಕೊಂಡಿದ್ದೆ ನಾನು. ಯಾರು ಈ ಸಾಧನೆಯನ್ನು ಮಾಡಿದ್ದಾರೆ, ನಿಮ್ಮನ್ನು ಸರ್ಕಾರ ಗುರುತಿಸಿದೆ, ಆದರೆ ನಿಮ್ಮ ಊರಿನಲ್ಲಿ ನಿಮ್ಮನ್ನು ಈ ಸಂಘ ಸಂಸ್ಥೆಗಳು ಗುರುತಿಸಿ ಮತ್ತೆ ಗೌರವಿಸುವಂಥದ್ದು ನಿಜಕ್ಕೂ ಕೂಡ ನಿಮಗೆ ಕೂಡ ಭಾಳ ಒಂದು ಹೆಮ್ಮೆಯ ವಿಚಾರ ಅಂತ ನಾನು ಅಂದ್ಕೊಂಡು, ಮತ್ತೊಮ್ಮೆ ನಾನು ವೈಯಕ್ತಿಕವಾಗಿ ಸತೀಶ್ ಕುಂಪಲರವರಿಗೆ ನನ್ನ ವೈಯಕ್ತಿಕವಾದ ಧನ್ಯವಾದಗಳನ್ನು ಅರ್ಪಿಸಿಕೊಂಡು, ಈ ಭಾಗದ ಜನನಾಯಕರವರು ಭವಿಷ್ಯದಲ್ಲಿ ನಮಗೆಲ್ಲ ವಿಶ್ವಾಸ ಇದೆ, ವಿಧಾನಸಭೆಯಲ್ಲ ವಿಧಾನ ಪರಿಷತ್ನೆಲ್ಲ ಒಂದು ದಿವಸ ಇನ್ನೆಲ್ಲ 1 ವರ್ಷ ಸತೀಶ್ ಕುಂಪಲರು ಖಂಡಿತ ಕೂತ್ಕೊಳ್ಳುತ್ತಾರೆ ಅಂತ ಒಂದು ಭರವಸೆ ನನಗಂತೂ ಇದೆ. ಆ ದಿನಗಳು ಬರಲಿ ಅಂತ ನಾನು ನನ್ನ ಗೆಳೆಯನಿಗೆ ಹಾರೈಸಿಕೊಂಡು, ನನಗೆ ಅಸರಣರ ಜೊತೆ, ಹಿರಿಯರಾದ ಕೋಟ ಶ್ರೀನಿವಾಸ್ ಪೂಜಾರಿ ಜೊತೆ, ಮನೋಹರ್ ಪ್ರಸಾದ್ ಅವರ ಜೊತೆ ಈ ವೇದಿಕೆಯಲ್ಲಿ ಒಂದು ಕುಳಿತುಕೊಳ್ಳಿಕ್ಕೆ ಒಂದು ಭಾಗ್ಯ, ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟದಕ್ಕಾಗಿ ಬಹಳ ಗೌರವದಿಂದ ಶಿರವಾಗಿ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತಾ. ಪೂಜ್ಯರಾಗಿರುವಂಥ ಶ್ರೀ ವೇದಮೂರ್ತಿ ಅನಂತ ಪದ್ಮನಾಭ ಶರಣರವರೇ, ವೇದಿಕೆಯಲ್ಲಿರುವ ಮನೋಹರ್ ಪ್ರಸಾದ್ರೇ, ಹರೀಶ್ ರೈ ಅವರೇ, ಭಾಸ್ಕರ್ ದೇವಸ್ತ್ರವರೇ ಮತ್ತು ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ಸ್ನೇಹಿತರೇ, ಬಂಧುಗಳೇ, ಭಾಳ ವಿಶಿಷ್ಟವಾದಂಥ ಕಾರ್ಯಕ್ರಮ ಇದು. ನಾನು ಉಡುಪಿ ಜಿಲ್ಲೆಗೆ ಉಸ್ತುವಾರಿ ಮಂತ್ರಿಯಾಗಿದ್ದೆ, ಮಂಗಳೂರು ಜಿಲ್ಲೆಗೆ ಉಸ್ತುವಾರಿ ಮಂತ್ರಿಯಾಗಿದ್ದೆ, ಕೊಡಗು ಮತ್ತು ಉತ್ತರ ಕನ್ನಡಕ್ಕೆ ಉಸ್ತುವಾರಿ ಮಂತ್ರಿಯಾಗಿ ಕೆಲಸ ಮಾಡಿದ್ದೆ. ಆವಾಗ ಈ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ರಾಜ್ಯ ರಾಜ್ಯೋತ್ಸವದ ಪ್ರಶಸ್ತಿಗಳ ವಿತರಣೆ ಕಲ್ಪನೆಗಳು ನನಗೆ ಅರಿವಿತ್ತು, ಹೇಗಾಗತ್ತೆ ಅಂತೇಳಿ. ರಾಜ್ಯದಲ್ಲಿ ಈ ಸಾರಿ 25,000 ಅರ್ಜಿಗಳು ಬಂದಿವೆ. ಒಂದು 70-75 ಪ್ರಶಸ್ತಿಗೆ 25,000 ಅರ್ಜಿಗಳು ಬಂದಿದೆ. ಒಂದು ಅಧಿಕಾರಿಗಳ ತಂಡ ಅದನ್ನು ಸ್ಕ್ರೂಟಿನಿ ಮಾಡಿ 25,000 ತೆಗೆದುಕೊಂಡು ಬಂದು 1,000 ಕಳಿಸ್ತಾರೆ. ಆ 1,000 ಶಾರ್ಟ್ ಲಿಸ್ಟ್ ಅಂತೇಳಿ ಗುರುತಿಸಲಾಗುತ್ತೆ. ನಾನು ಹೇಳೋದು ಕೇಳುತ್ತಲ್ವ? ಆವಾಗ ಪ್ರಾರಂಭ ಆಗುತ್ತೆ ತುಡಿತ. ಶಾರ್ಟ್ ಲಿಸ್ಟಲ್ಲಿ ನಮ್ಮ ಹೆಸರಿದೆ, ನೀವೇನಾದರೂ ಸ್ವಲ್ಪ ಪ್ರಯತ್ನ ಪಟ್ಟರೆ ನಮ್ಗೆ ಸಿಗುತ್ತೆ ಅಂತ ಹೇಳುವವರಿದ್ದಾರೆ. ಹೇಳೋದು ತಪ್ಪು ಕೂಡ ಅಲ್ಲ. ಅದನ್ನು 500 ಕಳಿಸ್ತಾರೆ ಕಡೆಗೆ. ಆವಾಗ ಮತ್ತೆ ಚರ್ಚೆಗಳು ಪ್ರಾರಂಭ ಆಗುತ್ತೆ, 500ರಲ್ಲಿ ನಮ್ಮ ಹೆಸರುಂಟು ಅಂತೇಳಿ. ಕೊನೆಗೆ ಅದನ್ನು 200 ಕಳಿಸ್ತಾರೆ. 200 ಪಟ್ಟಿಗೆ ಎಳೆದು ಬಿಡುತ್ತೆ. ಅದು 75 ಕೊಟ್ಟರೆ, 75 ಪ್ರಶಸ್ತಿಯನ್ನು ಕೊಟ್ಟರೆ 200ರ ಪಟ್ಟಿಯನ್ನು ಮಾಡ್ತಾರೆ. ಆವಾಗ ಫೋನ್ ಮಾಡಿ ಹೇಳೋರು ಏನು ಹೇಳ್ತಾರೆ ಅಂದರೆ, ನೋಡಿ 200ರ ಪಟ್ಟಿಯಲ್ಲಿ ನಮ್ಮದುಂಟು, ತಪ್ಪಿ ಹೋದರೆ ನೀವೇ ಕಾರಣ ಅಂತಾರೆ. ಇದೆಲ್ಲಿಯಾದರೂ ತಪ್ಪಿ ಹೋದರೆ ಉಸ್ತುವಾರಿ ಮಂತ್ರಿಯಾಗಿ ನೀವೇ ಕಾರಣ, ನಿಮ್ಮ ಬೇಜವಾಬ್ದಾರಿ ಕಾರಣ ಅಂತಾರೆ. ಅಷ್ಟೊಂದು ಒತ್ತಡದ ನಡುವೆ ರಾಜ್ಯೋತ್ಸವ ಪ್ರಶಸ್ತಿಗಳನ್ನು ರಾಜ್ಯ ಮಟ್ಟದಲ್ಲಿ ವಿತರಿಸಲಾಗುತ್ತೆ, ಜಿಲ್ಲಾ ಮಟ್ಟದಲ್ಲಿ ವಿತರಿಸಲಾಗುತ್ತೆ. ಈ ಸಾರಿ ನನಗಿರುವ ಖುಷಿ ಏನಂದರೆ, ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ ನನ್ನ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿಯವರು ಮತ್ತು ತಂಡ ಎಷ್ಟು ಅರ್ಜಿ ಬಂದಿದೆ ಅಷ್ಟನ್ನೂ ಸ್ಕ್ರೂಟಿನಿ ಮಾಡಿ ಅತ್ಯಂತ ಯೋಗ್ಯರಿಗೆ, ಅರ್ಹರಿಗೆ, ಅಲ್ಲೆಲ್ಲೋ ಒಂದೆರಡು ಹೆಚ್ಚು ಕಡಿಮೆ ಆಗಿರ್ಬೋದು ನನಗೆ ಗೊತ್ತಿಲ್ಲ, ಅತ್ಯಂತ ಯೋಗ್ಯರಿಗೆ, ಅರ್ಹರಿಗೆ ಪ್ರಥಮ ಪ್ರಾಶಸ್ತ್ಯದಲ್ಲಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಅನ್ನೋದು ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ಆ ಹಿನ್ನೆಲೆಯಲ್ಲಿ ಈ ಸಾರಿ ಆಯ್ಕೆಯಾದವರು
ಭಾಳ ಶ್ರಮಪಟ್ಟು ತಮ್ಮ ವೃತ್ತಿ ಜೀವನ, ತಮ್ಮ ಹವ್ಯಾಸ, ತಮ್ಮ ಕಲೆ ಮತ್ತು ತಮ್ಮ ಸಾಮಾಜಿಕವಾದಂಥ ಬದ್ಧತೆಯ ಕಾರ್ಯಚಟುವಟಿಕೆಯಿಂದ ಈ ಸಾರಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಎನ್ನುವ ಕಾರಣಕ್ಕೆ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಂಥ ಎಲ್ಲ ಗಣ್ಯರಿಗೆ ನಾನು ನನ್ನ ವೈಯಕ್ತಿಕ ನೆಲೆಯಲ್ಲಿ ಪ್ರೀತಿಯ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಚರ್ಚೆ ಇರುವುದು ಒಂದೊಂದು ವಿಚಾರಗಳು ಕೂಡ ಒಂದು ವಿಶಿಷ್ಟವಾದಂಥ ಅನುಭವ ಕೊಡುತ್ತೆ ನಮಗೆ. ಕರ್ನಾಟಕ ರಾಜ್ಯದಲ್ಲಿ ನಾನು ಧಾರ್ಮಿಕ ದತ್ತಿ ಮಂತ್ರಿ ಆದೆ. ಆವಾಗ ಮಾಧ್ಯಮದವ್ರು ಕೇಳಿದರು ನನ್ನ ಹತ್ರ, ಈ ಧಾರ್ಮಿಕ ದತ್ತಿ ಮಂತ್ರಿಗಳಿಗೆ ಮತ್ತೆ ಪುನಃ ಅಧಿಕಾರ ಸಿಗುವುದಿಲ್ಲಂತೆ, ಈ ಧಾರ್ಮಿಕ ದತ್ತಿ ಮಂತ್ರಿ ಆದವನಿಗೆ ಒಂದು ರೀತಿ ಗ್ರಾಚಾರ ಹಿಡಿತದಂತೆ ಅಂತೇಳಿ. ಈ ಕಡೆ ಕೇಳುತ್ತೆ ಇಲ್ವೋ ಗೊತ್ತಿಲ್ಲ ನನಗೆ. ಧಾರ್ಮಿಕ ದತ್ತಿ ಮಂತ್ರಿ ಆದವನಿಗೆ ಗ್ರಾಚಾರ ಹಿಡಿತಂತೆ, ನೀವು ಈ ಧಾರ್ಮಿಕ ದತ್ತಿ ಮಂತ್ರಿ ತಗೊಂಡ್ರಲ್ಲ ಅಂತ ಹೇಳಿದರು. ನಾನು ಹೇಳಿದೆ, ಈ ಗ್ರಾಚಾರ ಹಿಡಿದವರಿಗೆ ಧಾರ್ಮಿಕ ದತ್ತಿ ಮಂತ್ರಿ ಸಿಕ್ಕಿದ್ರೆ ಭಾಳ ತೊಂದರೆ ಆಗಲಿಕ್ಕಿಲ್ಲ, ಗ್ರಾಚಾರ ಹಿಡಿದವರಿಗೆ ಸಿಕ್ಕಿದ್ರೆ ಭಾಳ ತೊಂದರೆ ಆಗಲಿಕ್ಕಿಲ್ಲ ಅಂತ ಹೇಳಿದೆ. 2013ರಿಂದ ಇಲ್ಲಿಯವರೆಗೆ ನನಗೆ ರಾಜಕಾರಣದಲ್ಲಿ ವ್ಯತ್ಯಾಸಗಳಾಗಿರ್ಬೋದು, ಹಿನ್ನಡೆ ಆಗಿರಲಿಲ್ಲ. ನಾನು ಕಂಡುಕೊಂಡಂಥ ಸತ್ಯ ಏನು ಅಂದರೆ, ಈ ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಕರ್ನಾಟಕದಲ್ಲಿ ನಿಮ್ಮ ಬಾಲಕೃಷ್ಣ ಮಂದಿರದಂಥ ದೇವಸ್ಥಾನಗಳು 34,000 ಇದೆ. 34,000. 200 ಕೋಟಿ ರೂಪಾಯಿ ಆದಾಯ ಇರುವ ದೇವಸ್ಥಾನಗಳೂ ಇವೆ. ಎಣ್ಣೆ ಬತ್ತಿಗಿಲ್ಲದೆ ಇರುವಂಥ ದೇವಸ್ಥಾನಗಳು ಇವೆ. 200 ಕೋಟಿ ರೂಪಾಯಿ ವಾರ್ಷಿಕ ಆದಾಯ ಇರುವಂಥ ದೇವಸ್ಥಾನಗಳು ಇದೆ. ಎಣ್ಣೆ ಬತ್ತಿಗೆ ಕಷ್ಟಪಡುವಂಥ ದೇವಸ್ಥಾನಗಳು ಇದೆ. ಆದರೆ ನನ್ನ ಮನಸ್ಸೊಳಗೆ ಏನಿತ್ತಂದ್ರೆ, ಆಗ ಈ ದೇವಸ್ಥಾನಗಳು ಭಜನೆ ನಡಿಬೇಕು, ದೇವಸ್ಥಾನದಲ್ಲಿ ಪೂಜೆ ನಡಿಬೇಕು, ಪುರಸ್ಕಾರ ನಡಿಬೇಕು, ಸಮಾಜದ ಕೊನೆಯ ಮನುಷ್ಯ ಬಂದರೂ ಕೂಡ, ಕಟ್ಟಕಡೆ ಮನುಷ್ಯನೊಬ್ಬ ಬಂದರೂ ಕೂಡ ಎಲ್ಲರಂತೆ ಮುಕ್ತವಾದಂಥ ಒಂದು ವಾತಾವರಣ ಇರಬೇಕು ಅನ್ನುವಂಥ ಕಲ್ಪನೆಗಳು ನನಗಿತ್ತು ಆ ದಿವಸಗಳಲ್ಲಿ. ಎಲ್ಲಿ ಭಜನೆ ನಡೀತದೆ, ಎಲ್ಲಿ ಕೀರ್ತನೆ ನಡೀತದೆ, ಎಲ್ಲಿ ಧಾರ್ಮಿಕ ಶ್ರದ್ಧೆಗಳು ನಡೀತದೆ ಅಂಥ ದೇವಸ್ಥಾನಗಳನ್ನು ಹುಡುಕ್ತಾ ಹೋದರೆ ಇಡೀ ಕರ್ನಾಟಕದಲ್ಲಿ ಅತ್ಯಂತ ಸಣ್ಣ ದೇವಸ್ಥಾನದಲ್ಲಿ ಒಳ್ಳೆಯ ಕೆಲಸ ನಡೆಯುತ್ತಿದ್ದರೆ ಅದು ನಿಮ್ಮ ಬಾಲಕೃಷ್ಣ ಮಂದಿರ ಅಂತೇಳಿ ನಾನು ಭಾಳ ಪ್ರೀತಿಯಿಂದ ಹೇಳ್ಬಂದೆ. ನಾನು ಕಂಡು ಕೇಳಿದ ಅನುಭವದ ಆಧಾರದ ಮೇಲೆ ಹೇಳಿರುವಂಥ ಮಾತಿದು. ಹಾಗಾಗಿ ನನಗೆ ಧಾರ್ಮಿಕ ಕ್ಷೇತ್ರದಲ್ಲಿ ಒಂದಷ್ಟು ಅನುಭವಗಳು ನನಗೆ ಈ ಎಲ್ಲ ವಿಚಾರದಲ್ಲಿ ನನಗೆ ಸಿಕ್ಕಿದ್ದು. ನಾನು ಸಮಾಜ ಕಲ್ಯಾಣ ಮಂತ್ರಿ ಆದೆ ಒಂದು ಸಾರಿ. ನೀವು ಮಾಧ್ಯಮದ ಸ್ನೇಹಿತರಿಬ್ಬರಿದ್ದೀರಿ. ಈ ಮಾಧ್ಯಮಗಳೆಲ್ಲ ಹೇಗಿರ್ತವೆ ಅಂತ ಹೇಳಿದರೆ, ಈ ಹರೀಶ್ ರೈರು ಮತ್ತು ಮನೋಹರ್ ಪ್ರಸಾದರು ಕಂಡಾಗ ನನಗೆ ನೆನಪಾಗೋದು. ನನ್ನೂರಿನಲ್ಲಿ ವಡ್ಡರ್ಸೆ ರಘುರಾಮ್ ಶೆಟ್ಟರು ಅಂತೇಳೋರೊಬ್ಬರು ಪ್ರಜಾವಾಣಿ ಉಪಸಂಪಾದಕರಿದ್ದರು. ಕೇಳುತ್ತಲ್ವಾ? ಕೇಳುತ್ತಾ? ಅಸ್ಪಷ್ಟ ಆಗುತ್ತಾ? ವಡ್ಡರ್ಸೆ ರಘುರಾಮ್ ಶೆಟ್ಟರು ಅನ್ನೋರೊಬ್ಬರು ಪ್ರಜಾವಾಣಿ ಉಪಸಂಪಾದಕರಾಗಿದ್ದರು. ಅವರು ಈ ತನಿಖಾ ವರದಿಗಳನ್ನು ಹೆಚ್ಚು ಬರೆಯೋರು. ನಾವೆಲ್ಲ ಸಣ್ಣವರಿದ್ದಾಗ ವಡ್ಡರ್ಸೆ ರಘುರಾಮ್ ಶೆಟ್ಟರ ಲೇಖನವನ್ನು ಓದೋದಂದರೆ ನಂಗೆ ತುಂಬ ಖುಷಿ. ದೇವರಾಜ ಅರಸರನ್ನು ಭಾಳ ಹತ್ತಿರದಿಂದ ಕಂಡವರು ವಡ್ಡರ್ಸೆ ಅವರು ಅಂತ ನಾನು ಅಂದ್ಕೊಂಡಿರೋದು. 11 ವರ್ಷಗಳ ಕಾಲ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅಧಿಕಾರ ನಡೆಸಿದಂಥ ದೇವರಾಜ ಅರಸರು ಮುಖ್ಯಮಂತ್ರಿ ಹುದ್ದೆಗೆ ರಾಜೀನಾಮೆ ಕೊಟ್ಟಾಗ ವಡ್ಡರ್ಸೆ ರಘುರಾಮ್ ಶೆಟ್ಟರು ಅವ್ರ ಮನೆಗೆ ಹೋದ್ರಂತೆ. ಹೋಗಿ ಅವ್ರು ನೋಡಬೇಕು ಅಂತೇಳಿ ಮನೆ ಅಂಗಳದಲ್ಲಿ ನಿಂತು ಕೇಳ್ತಾರೆ, ಬುದ್ಧಿಯವರು ಎಲ್ಲಿ? ಅವರಿಗೆ ದೇವರಾಜ ಅರಸರಿಗೆ ಬುದ್ಧಿಯವರು ಅಂತ ಕರಿತಾಯಿದ್ರು. ಮನೆಯಲ್ಲಿರುವಂಥ ಆಳು ಒಳಗಡೆ ತೋರಿಸ್ತಾನೆ ತೋಟವನ್ನು. ದೇವರಾಜ ಅರಸರು ಅನ್ನುವಂಥ ಕರ್ನಾಟಕದ ಮುಖ್ಯಮಂತ್ರಿ ಆಗಿರುವಂಥ ಒಬ್ಬ ಮಹಾನ್ ವ್ಯಕ್ತಿ ವಡ್ಡರ್ಸೆ ರಘುರಾಮ್ ಶೆಟ್ಟಿ ಅಂತೇಳಿ ನನ್ನೂರಿನ ಪತ್ರಕರ್ತರು ನೋಡ್ಲಿಕ್ಕೆ ಹೋಗುವಾಗ ಎಮ್ಮೆ ಬೆನ್ನನ್ನು ತೊಳಸ್ತಾ ಇದ್ರಂತೆ. ಎಮ್ಮೆ ಬೆನ್ನನ್ನು ತೊಳಸ್ತಾ ಇದ್ರು. ಈ ವಡ್ಡರ್ಸೆ ರಘುರಾಮ್ ಶೆಟ್ಟಿಗೆ ತಲೆಬಿಸಿ. ನಾನು ದೇವರಾಜ ಅರಸರು ನೋಡಿ ಬಂದೆ, ಎಮ್ಮೆ ಬೆನ್ನನ್ನು ತೊಳಸ್ತಾ ಇದ್ದಾರೆ. ಕರ್ನಾಟಕದಲ್ಲಿ 11 ವರ್ಷಗಳ ಕಾಲ ಭೂ ಸುಧಾರಣೆ ಕಾಯ್ದೆ ತಂದಂಥ ದೇವರಾಜ ಅರಸರು ಅನ್ನುವಂಥ ಮಹಾನ್ ಮುಖ್ಯಮಂತ್ರಿ ಇವತ್ತು ಕೈಯಲ್ಲಿ ಉದ್ಯೋಗ ಇಲ್ಲದೆ ಎಮ್ಮೆ ಬೆನ್ನು ತೊಳಸ್ತಾರೋ ಅಂತ ಬರೀಲೋ, ಅಥವಾ ಅರಸರು 11 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ದರು, ಆ ಮುಖ್ಯಮಂತ್ರಿ ಹುದ್ದೆ ಎಮ್ಮೆ ಬೆನ್ನು ತೊಳಸೋದಕ್ಕೆ ಸರಿಸಮವಾದ ಹುದ್ದೆ ಅಂತ ತಿಳ್ಕೊಂಡು ಅವರು ಕೃಷಿ ಕಾಯಕದಲ್ಲಿ ತೊಡಗಿದ್ದಾರೆ ಅಂತ ಬರೀಲೋ ಅಂಥೇಳಿ 2 ದಿವಸಗಳ ಕಾಲ ಯೋಚನೆ ಮಾಡಿದ್ರಂತೆ ಯಾರು? ವಡ್ಡರ್ಸೆ ರಘುರಾಮ್ ಶೆಟ್ಟರು. ಹಾಗೆ ಮನೋಹರ್ ಪ್ರಸಾದರು ಮತ್ತು ಈ ಹರೀಶ್ ರೈ ಅವರು ಈ ಮಾಧ್ಯಮ ಲೋಕದಿಂದ ಬಂದವರಾದ್ರಿಂದಾಗಿ ಇದನ್ನೆಲ್ಲ ಒಂದು ಸಾರಿ ನೆನಪು ಮಾಡಬೇಕು ಅಂತ ಅನಿಸುತ್ತೆ ನನಗೆ. ಯಾಕಂದರೆ ಆ ಮಟ್ಟದ ಪತ್ರಿಕೋದ್ಯಮ ಅಂತ ಹೇಳಿದರೆ ಒಂದು ಹೊಸ ಸಂಚಲನವನ್ನು ಉಂಟು ಮಾಡುವಂಥ ಲೋಕ ಅದು. ಅಲ್ಲಿ ಅನುಭವಗಳು, ವಿಚಾರಗಳು, ವಿಮರ್ಶೆಗಳು, ಟೀಕೆಗಳು, ಟಿಪ್ಪಣಿಗಳು, ವೈರುಧ್ಯಗಳು ಮತ್ತು ಅನೇಕ ಸವಾಲುಗಳನ್ನು ಕಾಣುವಂಥ ಯಾವುದಾದ್ರೂ ಒಂದು ಕ್ಷೇತ್ರ ಇದ್ದರೂ ಪತ್ರಿಕೋದ್ಯಮ. ಅಂಥ ಪತ್ರಿಕೋದ್ಯಮದಲ್ಲಿರುವಂಥ ಹರೀಶ್ ರೈಯರು ಮತ್ತು ಮನೋಹರ್ ಪ್ರಸಾದರು ಇವತ್ತು ವೇದಿಕೆಯಲ್ಲಿದ್ದಾರೆ ಅನ್ನೋದು ನನಗೊಂದು ಖುಷಿ ಮತ್ತು ಸಂತೋಷ.
ಈ ಮಾಧ್ಯಮ ಲೋಕದ ಬಗ್ಗೆ ನಾನು ಯಾಕೆ ಹೇಳಿದೆ ಅಂತ ಹೇಳಿದರೆ ಇದರಲ್ಲಿರುವಂಥ ಸವಾಲುಗಳ ಬಗ್ಗೆ. ನನಗೆ ಈ ಸಮಾಜ ಕಲ್ಯಾಣ ಮಂತ್ರಿ ಆಗಲಿಕ್ಕೆ ಅವಕಾಶಗಳಾಯಿತು. ಸದನದಲ್ಲಿ ನಾನು ಉತ್ತರ ಕೊಡ್ತಾ ಇದ್ದೆ. ನಾನು ಸ್ವಲ್ಪ ಹೇಳಬೇಕು, ನೀವೆಲ್ಲ ಕೇಳಿ ಅಂತೇಳಿ, ಬೇರೆ ಯಾವ ಕಾರಣಕ್ಕೋಸ್ಕರ ಅಲ್ಲ. ಸದನದಲ್ಲಿ ಉತ್ತರ ಕೊಡ್ತಾ ಇರುವಾಗ ಈ ಸಮಾಜ ಕಲ್ಯಾಣ ಇಲಾಖೆ ಬಗ್ಗೆ ನಿನಗೆ ಹೇಗೆ ಅನ್ನಿಸ್ತದೆ ಅಂಥೇಳಿ ಸ್ಪೀಕರ್ ಅವರು ನನ್ನ ಹತ್ರ ಕೇಳಿದರು. ಸಮಾಜ ಕಲ್ಯಾಣ ಇಲಾಖೆ ನಿನಗೆ ಹೇಗೆ ಅನ್ನಿಸ್ತದೆ ಅಂತೇಳಿ. ಯಾಕಂದರೆ ನನ್ನ ಕಚೇರಿಯಲ್ಲಿ ಧರಣಿ ನಡೀತಾ ಇತ್ತು, ನನ್ನ ಕಚೇರಿಯಲ್ಲಿ ಧರಣಿ ನಡೀತಾ ಇತ್ತು. ಸ್ಪೀಕರ್ ಅವರು ಗಮನಿಸಿದ್ರು ಅದನ್ನು. ಅವ್ರನ್ನೆಲ್ಲ ಸಮಾಧಾನ ಮಾಡಿ ವಿಧಾನಸೌಧಕ್ಕೆ ಹೋದೆ. ಅಲ್ಲಿ ಹೋಗುವಾಗ ಮತ್ತೊಂದು ಹೊಸ ತಂಡ ಧರಣಿ ಮಾಡ್ತಾಯಿತ್ತು, 2ನೇ ತಂಡ ಒಂದೇ ದಿವಸದಲ್ಲಿ. ಅವ್ರನ್ನ ಸಮಾಧಾನ ಮಾಡಿ ಕೈ ಮುಗಿದು ಮುಂದೆ ಹೋದೆ. ಸಂಜೆ ಊರಿಗೆ ಬರ್ತೇನೆ, ನನ್ನ ಮನೆಯಲ್ಲಿ ಧರಣಿ ನಡೀತಾ ಇತ್ತು. ನನ್ನ ಮನೆ ಎದುರೇ ಧರಣಿ ನಡೀತಾ ಇತ್ತು. ಇದನ್ನೆಲ್ಲ ಕಂಡು ಸ್ಪೀಕರ್ ಕೇಳಿದರು ನನ್ನ ಹತ್ರ, ನಾನು ಸದನದಲ್ಲಿ ಉತ್ತರ ಕೊಡುವಾಗ, ಶ್ರೀನಿವಾಸ ಪೂಜಾರಿ ಅವರೇ, ನಿಮಗೆ ಈ ಸಮಾಜ ಕಲ್ಯಾಣ ಇಲಾಖೆ ಏನು ಅನ್ನಿಸ್ತದೆ ಅಂತೇಳಿ. ನಾನು ಏನು ಅನ್ನಿಸ್ತದೆ ಅಂತ ಹೇಗೆ ಹೇಳೋದಂತ ಗೊತ್ತಾಗಿಲ್ಲ ನನಗೆ. ನಾನು ಹೇಳಿದೆ, ಪೇಜಾವರ ಶ್ರೀಗಳು ಒಂದು ಮಾತು ಹೇಳಿದ್ದಾರೆ ಸ್ಪೀಕರ್ ಅವರೇ, ಕೆಲವರು ಪ್ರೀತಿಸಿ ಮದುವೆ ಆಗ್ತಾರಂತೆ. ಹೇಗೆ? ಪ್ರೀತಿಸಿ ಮದುವೆ ಆಗ್ತಾರಂತೆ. ಕೆಲವರು ಮದುವೆ ಆದ ನಂತರ ಪ್ರೀತಿಸ್ತಾರಂತೆ. ನನ್ನ ಕಥೆಯು ಹಾಗೆ ಆಯಿತು. ನಾನು ಈ ಸಮಾಜ ಕಲ್ಯಾಣ ಇಲಾಖೆಗೆ ಬೇಕು ನನಗೆ ಅಂಥೇಳಿ ಆ ಇಲಾಖೆಯನ್ನು ಪ್ರೀತಿ ಮಾಡಿ ಮುಖ್ಯಮಂತ್ರಿಗಳ ಹತ್ರ ತಗೊಂಡದ್ದಲ್ಲ. ಆದರೆ ನನಗೆ ಮುಖ್ಯಮಂತ್ರಿಗಳದ್ದು ಯಾವ ಕಾರಣ ಗೊತ್ತಿಲ್ಲ, 20,000 ಕೋಟಿ ರೂಪಾಯಿ ಇರುವಂಥ ಸಮಾಜ ಕಲ್ಯಾಣ ಇಲಾಖೆಯನ್ನು ನನಗೆ ಕೊಂಡುಬಿಟ್ರು. ಹಾಗಾಗಿ ನಾನು ಸಚಿವನಾದ ನಂತರ ಆ ಇಲಾಖೆಯನ್ನು ನಾನು ಪ್ರೀತಿಸಲಿಕ್ಕೆ ಪ್ರಾರಂಭ ಮಾಡಿದ್ದೆ. ಅದರಲ್ಲಿರುವಂಥ ಸಮಸ್ಯೆಗಳು, ಅಸ್ಪೃಶ್ಯತೆಗಳು, ಅನಾಹುತಗಳು, ಆತಂಕಗಳು ಅದ್ಭುತವಾದಂಥ ಒಂದು ಏನಾಗಿತ್ತು ಅಂತ ಹೇಳಿದರೆ, ಕೊಪ್ಪಳ ಜಿಲ್ಲೆಯಲ್ಲಿ 2 ವರ್ಷದೊಬ್ಬ ಹುಡುಗ ದೇವಸ್ಥಾನಕ್ಕೆ ಹೋಗ್ತಾನೆ. 10 ವರ್ಷದ ಕೆಳಗಲ್ಲ, 1 ವರ್ಷದ ಕೆಳಗೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರು ನೀವು ಸರ್ತಿ ಯೋಚನೆ ಮಾಡಬೇಕು. ನಾವೆಲ್ಲ ಒಂದು ಹುಡುಗ ದೇವಸ್ಥಾನಕ್ಕೆ ಹೋಗಿದ್ದಾನೆ ಅನ್ನುವ ಕಾರಣಕ್ಕೆ ಅವನಿಗೆ 25,000 ರೂಪಾಯಿ ದಂಡ ಹಾಕ್ತಾರೆ. 25,000 ರೂಪಾಯಿ ದಂಡ ಹಾಕ್ತಾರೆ ಆ ಹುಡುಗನಿಗೆ. ಈ ದೇವಸ್ಥಾನ ನೀವು ಪ್ರವೇಶ ಮಾಡಬಾರ್ದಾಗಿತ್ತು, ನೀವು ಪ್ರವೇಶ ಮಾಡಿದ್ದೆ ಅಂತೇಳಿ 25,000 ರೂಪಾಯಿ ದಂಡ ಹಾಕ್ತಾರೆ. ಸ್ವಾಭಾವಿಕವಾಗಿ ಗಲಾಟೆ ಆಗುತ್ತೆ, ಗದ್ದಲಾಗುತ್ತೆ, ವಾದಗಳಾಗುತ್ತೆ. ಸಮಾಜ ಕಲ್ಯಾಣ ಮಂತ್ರಿಯಾಗಿ ನಾನು ಆ ಮಗುವನ್ನು ದತ್ತು ತಗೊಳ್ತೇನೆ. ದತ್ತು ತಗೊಂಡು ಕೋಟ ಶ್ರೀನಿವಾಸ ಪೂಜಾರಿ ಮಂತ್ರಿ ಆಗಿರಲಿ ಆಗದೇ ಇರಲಿ, ಜೀವನ ಪರ್ಯಂತ ಅವನು ಡಾಕ್ಟರ್ ಆಗಲಿಕ್ಕೆ, ಇಂಜಿನಿಯರ್ ಆಗಲಿಕ್ಕೆ ಬೇಕಾದಂಥ ಅನುದಾನವನ್ನು ಫಿಕ್ಸ್ ಮಾಡಿ ನಮ್ಮ ಇಲಾಖೆಗೆ ಅವನನ್ನು ದತ್ತು ತಗೊಳ್ತೇನೆ, ನನ್ನ ಪರಿಹಾರ ಅಂತೇಳಿ. ದತ್ತು ತಗೊಂಡು ಆ ಹುಡುಗನ ಹೆಸರು ವಿನಯ್ ಅಂತೇಳಿ, ಆ ವಿನಯನ ಹೆಸರಿನಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಸ್ಪೃಶ್ಯತೆ ನಿವಾರಣೆ ಮಾಡಲಿಕ್ಕೆ ಬಹುದೊಡ್ಡ ಆಂದೋಲನ ಮಾಡುವಂಥ ಕಾರ್ಯಕ್ರಮವನ್ನು ನಾನು ಬಜೆಟ್ನಲ್ಲಿ ಘೋಷಣೆ ಮಾಡಿಬಿಟ್ಟೆ. ಯಾಕಿದ್ದನ್ನು ಹೇಳಿದೆ ಅಂದರೆ, ಈ ಸಮಾಜದ ವ್ಯವಸ್ಥೆಗಳಿದೆಯಲ್ಲ, ಸಾಮಾಜಿಕವಾದಂಥ ವ್ಯವಸ್ಥೆಗಳು, ಜಾತೀಯತೆಗಳು, ಅಸ್ಪೃಶ್ಯತೆಗಳು ಇವತ್ತು ಕೂಡ ಜೀವಂತವಾಗಿ ನಮ್ಮ ಸಮಾಜವನ್ನು ಅಲ್ಲಲ್ಲಿ ತುಂಬ ಕಠಿಣವಾದಂಥ ಪರಿಸ್ಥಿತಿಗೆ ತಂದು ಬಿಟ್ಟಿದೆ. ನಾವೆಲ್ಲ ಹಿಂದೂ ಅನ್ನುವಾಗ ಇಂಥ ಪರಿಸ್ಥಿತಿಗಳು ಇದೆ. ಯೋಗಾನುಯೋಗ ಇಡೀ ನಮ್ಮ ಕರ್ನಾಟಕ ರಾಜ್ಯದ 31 ಜಿಲ್ಲೆಗಳಲ್ಲಿ ಅಸ್ಪೃಶ್ಯತೆಯೇ ಇಲ್ಲದೆ ಇರೋದು, ನಾನು ಕಾಣದೇ ಇರೋದು ಯಾವುದಾದ್ರೂ ಮೊದಲ ಜಿಲ್ಲೆ ಇದ್ದರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ. ಅಸ್ಪೃಶ್ಯತೆ ಹೆಚ್ಚು ಕಡಿಮೆ ಇಲ್ಲ ಅನ್ನುವಂಥ ಭಾವನೆಗಳು ಹೆಚ್ಚು ಕಡಿಮೆ ಇಲ್ಲ. ಭಾಳ ದೊಡ್ಡ ರಾಜಕಾರಣಿಗಳಿರುವಂಥ ಜಿಲ್ಲೆಗಳಲ್ಲಿ ಜಾತಿಗೊಂದು ಸ್ಮಶಾನ, ಲಿಂಗಾಯತರಿಗೊಂದು, ಒಕ್ಕಲಿಗರಿಗೊಂದು, ಕುರುಬರಿಗೊಂದು, ಈಡಿಗರಿಗೊಂದು, ಪರಿಶ್ ಜಾತಿಯವರಿಗೊಂದು, ಬ್ರಾಹ್ಮಣರಿಗೊಂದು, ಮತ್ತೊಬ್ಬರಿಗೊಂದು. ಒಂದು ಸ್ಮಶಾನದಲ್ಲಿ ಮತ್ತೊಬ್ಬ ಎಲ್ಲಿಯಾದರೂ ಸಂಸ್ಕಾರ ಮಾಡಿದೆ ಅಂದರೆ ರಣರಂಗ ಆಗಿಬಿಡ್ತಿತ್ತು. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೀವೆಲ್ಲಾದರೂ ನೋಡಿದ್ರೆ ಹೆಚ್ಚಾಗಿ ಇರುವುದು ಗ್ರಾಮ ಪಂಚಾಯತ್ಗಳ ಸ್ಮಶಾನ. ಪರಿಶಿಷ್ಟ ಜಾತಿಯಿಂದ ಪ್ರಾರಂಭವಾಗಿ ಮೇಲ್ವರ್ಗದ ಎಲ್ಲರನ್ನೂ ಕೂಡ ಒಂದೇ ಸ್ಮಶಾನದಲ್ಲಿ ಅಂತ್ಯಕ್ರಿಯೆ ಮಾಡೋದಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಅನ್ನೋ ಮಾತನ್ನು ನಾನು ಸದನದಲ್ಲಿದ್ದೆ. ಭಾಳ ದೊಡ್ಡ ರಾಜಕಾರಣಿಗಳು ಹೇಳಿದರು, ನೀವೆಲ್ಲ ಜಾತಿವಾದಿಗಳು ಅಂತೇಳಿ. ನಾನು ಹೇಳಿದೆ, ನೀವು ತೋರಿಸಿ ಇದಕ್ಕೆ ಅಂತೇಳಿ, ದಾಖಲೆಗಳ ಆಧಾರದಲ್ಲಿ ಹೇಳಬೇಕಾಯ್ತು. ಹಾಗಾಗಿ ಒಂದೊಂದು ಹೊಸ ಅನುಭವಗಳನ್ನು ಕೊಡುವಂಥ ವ್ಯವಸ್ಥೆಯ ನಡುವೆ ಇವತ್ತು ಸಮಾಜ ಇದೆ ಅನ್ನೋದನ್ನು ನಾವ್ಯಾರೂ ಕೂಡ ಅಲ್ಲಗಳೆಯಲಿಕ್ಕೆ ಸಾಧ್ಯ ಇಲ್ಲ. ದೇವಸ್ಥರವರು, ಭಾಸ್ಕರ ದೇವಸ್ಥರವರು ವೇದಿಕೆಯಲ್ಲಿದ್ದಾರೆ. ಶಿಕ್ಷಣವನ್ನು ಶಾಲೆ ಮಾಡಿದವರು, ಜ್ಞಾನಸುಧ ಅಲ್ವಾ, ಜ್ಞಾನರತ್ನ. ಕರ್ನಾಟಕ ರಾಜ್ಯದಲ್ಲಿ 48,000 ಸರ್ಕಾರಿ ಶಾಲೆ ಇದೆ. 48,000. ನನಗೆ ಹೆಚ್ಚು ಕಡಿಮೆ ಮಾಡಲಿಕ್ಕೆ ಉಪಾಯ ಇಲ್ಲ. ಯಾಕಂದರೆ ಈ ನಮ್ಮ ಮನೋಹರ ಪ್ರಸಾದರಿರುವ ಸಭೆಯಲ್ಲಿ ಅಂಕೆ ಸಂಖ್ಯೆಗಳು ನಿಖರವಾಗಿರಬೇಕು, ಇಲ್ಲದೆ ನಾಳೆ ಅವರು ಕ್ರಾಸ್ ಚೆಕ್ ಮಾಡ್ತಾರೆ. ಕರ್ನಾಟಕ ರಾಜ್ಯದಲ್ಲಿ 48,000 ಸರ್ಕಾರಿ ಶಾಲೆ ಇದೆ. ಆ 48,000 ಸರ್ಕಾರಿ ಶಾಲೆಯಲ್ಲಿ ಒಂದು ಮಗುವನ್ನು ಒಳಗೆ ತಂದು ಬಿಟ್ಟರೆ ಅವರಿಗೆ ಬಟ್ಟೆ, ಊಟ, ವಸತಿ, ಚಪ್ಪಲಿ ಎಲ್ಲ ಸರ್ಕಾರ ಕೊಡುತ್ತೆ, ಪುಸ್ತಕ ಎಲ್ಲ ಸರ್ಕಾರ ಕೊಡುತ್ತೆ. 48,000 ಸರ್ಕಾರಿ ಶಾಲೆಯಲ್ಲಿ
ಇನ್ನು 3 ವರ್ಷದಲ್ಲಿ ಮಕ್ಕಳು ಕಡಿಮೆ ಅನ್ನುವ ಕಾರಣಕ್ಕೆ 10,000 ಶಾಲೆಯನ್ನು ನಾವು ಮುಚ್ತಾ ಇದ್ದೇವೆ. ಎಷ್ಟು? 1 ಶಾಲೆ ಅಲ್ಲ, 2 ಶಾಲೆ ಅಲ್ಲ, 10,000 ಶಾಲೆ ಮುಚ್ಚಬೇಕಾದಂಥ ಅನಿವಾರ್ಯತೆ ಮಧ್ಯೆ ಇದ್ದೇವೆ ನಾವು. 26,000 ಕೋಟಿ ರೂಪಾಯಿಯನ್ನು ಕರ್ನಾಟಕದ ಬಜೆಟ್ನಲ್ಲಿ ನಾವು ಶಾಲೆಗಳ ಅಭಿವೃದ್ಧಿಗೋಸ್ಕರ ವಿನಿಯೋಗ ಮಾಡ್ತಾ ಇದ್ದೇವೆ, 26,000 ಕೋಟಿ. ಆದರೆ ಈ ಭಾಸ್ಕರ ದೇವಸ್ಥಾನ ನಡೆಸುವಂಥ ಜ್ಞಾನರತ್ನ ಶಾಲೆ ಅಂತ ಒಂದು ಶಾಲೆ ರೆಡಿ ಮಾಡಲಿಕ್ಕೆ ನಮಗೆ ಇವತ್ತಿನವರೆಗೆ ಆಗಿಲ್ಲ. ಈ ಸತ್ಯವನ್ನು ನಾವು ಅರ್ಥಕೊಳ್ಬೇಕು. ಇವರಿಗೆ ಯಾರು ಸರ್ಕಾರ ಗ್ರಾಂಟ್ ಕೊಡೋದಿಲ್ಲ. ನಾನು ಮಂತ್ರಿ ಆಗಿದ್ದೆ, ನನ್ನ ಸ್ನೇಹಿತರವರು 1 ರೂಪಾಯಿ ಕೊಟ್ಟಿಲ್ಲ, ನಾನು ಕೊಡಲಿಕ್ಕೆ ಅವಕಾಶಗಳಿಲ್ಲ. ಆದರೆ ಆ ಶಾಲೆಗೆ ಅಂಥ ಒಂದು ಶಾಲೆಯನ್ನು ನಿರ್ಮಾಣ ಮಾಡಲಿಕ್ಕೆ, ಈ ಕಲ್ಲಡಕದಲ್ಲಿ ಶ್ರೀರಾಮ್ ಶಾಲೆ ಇದೆಯಲ್ಲ, ಅಂಥ ಒಂದು ಶಾಲೆಯನ್ನು ನಿರ್ಮಾಣ ಮಾಡಲಿಕ್ಕೆ ನಮಗೆ ಇಲ್ಲಿವರೆಗೂ ಸಾಧ್ಯ ಆಗಿಲ್ಲ. 10,000 ಶಾಲೆ ಮುಚ್ಚುವಂಥ ಪರಿಸ್ಥಿತಿಗಳ ನಡುವೆ ನಾವಂದರೆ ಸರ್ಕಾರ ಇದೆ ಅನ್ನೋದನ್ನು ಅಲ್ಲಗಳೆಯಲಿಕ್ಕೆ ನಾವು ಸಾಧ್ಯ ಇಲ್ಲ. ಹಾಗಾಗಿ ಸಮಾಜವನ್ನು ಕಟ್ಟುವಾಗ ಸಮಾಜದ ಎಲ್ಲ ಮುಖಗಳನ್ನು ನೋಡಬೇಕಾದಂಥ ಅವಶ್ಯಕತೆಗಳಿದೆ. ಯಾವುದೋ ಒಂದು ಜಿಲ್ಲೆಗೆ ಹೋಗಿದ್ದೆ, ಜಾತಿ ಆಧಾರದಲ್ಲಿ ನಾವು ಕೇಳಬಾರ್ದು, ನೀನು ಯಾವ ಜಾತಿ ಅಂತ ಕೇಳಬಾರ್ದು. ಆದರೆ ನನ್ನ ಇಲಾಖೆ ಅಂಥದ್ದೇ ಜಾತಿ ಲೆಕ್ಕ ಹಾಕುವಂಥ ಒಂದು ಇಲಾಖೆ ನಂದು. ನಾನು ಅವರಿಗೆ ನೀವು ಯಾವ ಜಾತಿ ಅಂತ ಕೇಳಿದೆ. ಅವ್ರು ನಾವು ಇಂಥ ಜಾತಿ ಅಂತ ಹೇಳಿದರು. ನಿಮ್ಮ ಕುಲಕಸಬೆ ಏನು ಅಂತ ಕೇಳಿದೆ ನಾನು, ನಿಮ್ಮ ಕುಲಕಸಬೆ ಏನು ಅಂತೇಳಿ. ಭಾಳ ಖುಷಿಯಿಂದ ಹೇಳಿದ್ರು ಅವರು, ಕಳ್ಳತನ ಸರ್ ಅಂತೇಳಿ. ಅದೇ ಯಾವುದು ಕಳ್ಳತನ ಅಂತೇಳಿ ನಂಗೆ ತಲೆ ತಿರುಗಿ ಹೋಯ್ತು. ಕಳ್ಳತನ ಅಂತೀರ ನೀವು? ಹೌದು ಸರ್, ನಮ್ದು ಕಳ್ಳತನ. ನಾವು ದೊಡ್ಡ ದೊಡ್ಡ ಕಳ್ಳತನ ದರೋಡೆ ಎಲ್ಲ ಮಾಡೋದಿಲ್ಲ. ಆದರೆ ಈ ಬಾವಿಯ ಆವರಣದಲ್ಲಿ ಏನಾದರೂ ಪಾತ್ರ ಇಟ್ಟರೆ ಅದು ಇಲ್ಲದೆ ಇದ್ದರೆ ನಾವೇ ಕದ್ದಿದ್ದೇವೆ ಅಂತ ಅರ್ಥ ಅದರಲ್ಲಿ. ಇದು ಹೇಗೆ ಕೇಳಿದೆ ನಾನು, ನಮ್ಮ ಕುಲಕಸಬೆ ಸರ್ ಅಂತ. ಸಮಾಜ ಎಷ್ಟೊಂದು ಕೆಟ್ಟದ್ದಲ್ಲಿದೆ ಅಂತ ಯೋಚನೆ ಮಾಡಿ. ಯಾವುದೋ ಒಂದು ದಕ್ಕಲಿಗರು ಅಂತೇಳಿ ಒಂದು ಜಾತಿ ಇದೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಹುಡುಗ MBA ಮಾಡಿದ್ದಾನೆ, ಒಬ್ಬ ಹುಡುಗ MBA ಮಾಡಿದ್ದಾನೆ. ನಮ್ಮ ಜಾತಿ ಹುಡುಗ ಒಬ್ಬ MBA ಮಾಡಿದ್ದಾನೆ ಅಂತೇಳಿ 1000 ಜನ ಮೆರವಣಿಗೆ ಅವರದ್ದು. ಎಲ್ಲಿ ಬಂತು ಸಮಾಜ? ನಾವು ಯೋಚನೆ ಮಾಡ್ತಾ ಇರುವಾಗ ಸಮಾಜಗಳು ಎಲ್ಲಿ ಬಂತು? ಆ ಕಾರಣಕ್ಕೆ ಸಮಾಜ ಕಟ್ಟುವಂಥ ಕೆಲಸಗಳನ್ನು ದೇವಸ್ಥಾನ ತೆಗೆದುಕೊಳ್ಬೇಕು ಅನ್ನುವಂಥ ಮಾತನ್ನು ನಾನು ಹೇಳಿದ್ದೆ. ಸಮಾಜ ಕಟ್ಟುವಂಥ ಕೆಲಸಗಳು ದೇವಸ್ಥಾನ ತೆಗೊಳ್ಬೇಕು ಅನ್ನುವಂಥ ಮಾತನ್ನು ನಾನು ಹೇಳಿದ್ದೆ. ಹಾಗಾಗಿ ಬಾಲಕೃಷ್ಣ ಮಂದಿರದ ಮೂಲಕ ಸಾಧಕರಿಗೆ ಸನ್ಮಾನ ಮಾಡುವಂಥ ಈ ಸಂಭ್ರಮದ ಕಾರ್ಯಕ್ರಮದಲ್ಲಿ ವೇದಮೂರ್ತಿ ಅನಂತ ಪದ್ಮನಾಭ ಬಸ್ತಾಂಡ್ರವರ ನೇತೃತ್ವ, ಮಾರ್ಗದರ್ಶನ, ಮನೋಹರ್ ಪ್ರಸಾದ್ರವರು ಮತ್ತು ಹರೀಶ್ ರೈ ಅವರು, ನಮ್ಮ ಭಾಸ್ಕರ್ ದೇವಸ್ಥಾನರವರ ಸಹಿತ ಎಲ್ಲ ಗಣ್ಯರಿಗೆ ನಾನು ನಮನಗಳನ್ನು ಸಲ್ಲಿಸಿ, ಸತೀಶ್ ಕುಂಪಾಲ ನನ್ನ ಪ್ರೀತಿಯ ಸ್ನೇಹಿತರಲ್ಲಿ ಒಬ್ಬರು ಮತ್ತು ನನ್ನ ಅತ್ಯಂತ ನಂಬಿಕೆಯ ಸ್ನೇಹಿತರು. ಕಡಿಮೆ ನಂಬಿಕೆ, ಹೆಚ್ಚು ನಂಬಿಕೆ ಅಂತ ಹೇಳಲ್ಲ, ಭಾಳ ಪ್ರೀತಿಯ ನಂಬಿಕೆ ಇರುವಂಥ ಒಳ್ಳೆಯ ಸ್ನೇಹಿತರು. ಸಮಾಜದಲ್ಲಿ ಸಾರ್ವಜನಿಕ ಜೀವನದಲ್ಲಿ ನಿರಂತರವಾದಂಥ ಹೋರಾಟ ಮಾಡಬೇಕು. ರಾಜಕಾರಣ ಹೇಗೆ ಕೇಳಿದರೆ, ಕಾಗೋಡು ತಿಮ್ಮಪ್ಪರವರು ಒಂದು ಸಾರಿ ಸಿಕ್ಕಿದ್ರು ನನಗೆ. ನನ್ನನ್ನು ಕರೆದು ಹೇಳಿದರು, ಶ್ರೀನಿವಾಸ ಪೂಜಾರಿ ಅವರೇ, ನೀವು ಸದನದಲ್ಲಿ ನನಗೇ ಪ್ರಶ್ನೆ ಕೇಳ್ತೀರಿ, ನಾನು ಉತ್ತರ ಕೊಟ್ಟರೂ ಕೂಡ ನೀವು ಸುಮ್ಮನೆ ಇರೋದಿಲ್ಲ. ಆದರೆ ರಾಜಕಾರಣದಲ್ಲಿ ಯಾವ ರೀತಿ ಬಂದವರಂದರೆ, ನಾವು 18 ತಿಂಗಳ ಕಾಲ ಜೈಲಲ್ಲಿದ್ದೆವು ಅಂತೇಳಿ, ತುರ್ತು ಪರಿಸ್ಥಿತಿಯಲ್ಲಿ 18 ತಿಂಗಳ ಕಾಲ ಜೈಲಲ್ಲಿದ್ದೆವು. ನಮ್ಮ ಬೈಯಲ್ಲಿ ಬಂದಂಥ ಬಾಸುಂಡೆಗಳನ್ನು ಲೆಕ್ಕ ಮಾಡಲಿಕ್ಕೆ ನಮಗಾಗಿಲ್ಲ ಅಂತೇಳಿ ಪೊಲೀಸರು ಹೊಡೆದದ್ದು. ಅಂಥ ಕಠಿಣವಾದಂಥ ಪರಿಸ್ಥಿತಿಯಲ್ಲಿ ಹೋರಾಟದ ಮೂಲಕ ನಾವು ಬಂದಿದ್ದೇವೆ ಅಂತೇಳಿ. ಇವತ್ತಿನ ರಾಜಕಾರಣ ಹೇಗಾಗಿದೆ ಅಂತ ಹೇಳಿದರೆ, ರಾತ್ರಿ ಬೆಳಗಾಗೋದ್ರೊಳಗೆ ಭಾಳ ದೊಡ್ಡ ಸ್ಥಾನಮಾನವನ್ನು ಏರಲಿಕ್ಕಿರುವಂಥ ಅವಕಾಶಗಳ ಮಧ್ಯೆ ಸಮಾಜ ಇದೆ. ಆ ಹಿನ್ನೆಲೆಯಲ್ಲಿ ಸತೀಶ್ ಕುಂಪಾಲರಿಗೆ ಎಂದೋ ಒಂದು ಒಳ್ಳೆಯ ಅವಕಾಶಗಳು ಸಿಗಬೇಕಾಗಿತ್ತು, ಮುಂದೆ ಸಿಗುತ್ತೆ ಅಂಥೇಳಿ ನನ್ನ ವಿಶ್ವಾಸ. ಯಾಕಂದರೆ ನಾನು ಗ್ರಾಮ ಪಂಚಾಯತ್ ಸದಸ್ಯನಾಗಿದ್ದೆ. ಎಲ್ಲಿ? ನನ್ನೂರಿನಲ್ಲಿ ಗ್ರಾಮ ಪಂಚಾಯತ್ ಸದಸ್ಯನಾಗಿದ್ದೆ. ತಾಲೂಕು ಪಂಚಾಯತ್ ಚುನಾವಣೆ ಬಂತು. ಡಾಕ್ಟರ್ ಆಚಾರ್ಯರು ಬಂದು ಹೇಳಿದರು, ಶ್ರೀನಿವಾಸ ಪೂಜಾರಿ ತಾಲೂಕು ಪಂಚಾಯತಿ ನೀನು ನಿಲ್ಲಬೇಕು ಮರೆ ಅಂತೇಳಿ. ನಾನು ಹೇಳಿದೆ, ಸರ್ ಗ್ರಾಮ ಪಂಚಾಯತ್ 1 ವರ್ಷ ಆಯ್ತು ಅಷ್ಟೇ, ತಾಲೂಕು ಪಂಚಾಯತಿ ಯಾಕೆ ನಿಲ್ಲಬೇಕು? ನಮ್ಮ ಹತ್ರ ಬೇರೆ ಕ್ಯಾಂಡಿಡೇಟ್ ಇಲ್ಲ, ನಮ್ಮ ಹತ್ರ ಬೇರೆ ಕ್ಯಾಂಡಿಡೇಟ್ ಇಲ್ಲ ಅಂತೇಳಿ. ಕಡೆಗೆ ಜಿಲ್ಲಾ ಪಂಚಾಯತ್ ಬಂತು, ಮೀಸಲಾತಿಯಲ್ಲಿ ಅದು ಹಿಂದುಳಿದ ವರ್ಗ ಬಂತು. ಮತ್ತೆ ಡಾಕ್ಟರ್ ಆಚಾರ್ಯ ಫೋನ್ ಬಂತು, ನೀನು ಚುನಾವಣೆ ನಿಲ್ಲಬೇಕಂತೇಳಿ. ಮತ್ತೆ ಜಿಲ್ಲಾ ಪಂಚಾಯತಿ ನಿಂತೆ. ಕೊನೆಗೆ ಅಸೆಂಬ್ಲಿ ಚುನಾವಣೆ ಬಂತು. 2 ಜಿಲ್ಲೆಗಳಾಗ ಒಟ್ಟಾಗಿತ್ತು, ಉಡುಪಿ ಮತ್ತು ಮಂಗಳೂರು ಜಿಲ್ಲೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಆಗಿತ್ತು. ಜಯಪ್ರಕಾಶ್ ಹೆಗಡೆ ಉಸ್ತುವಾರಿ ಮಂತ್ರಿ ಆಗಿದ್ದರು. ನನ್ನ ಪಾರ್ಟಿಯವರು ನನಗೆ ಹೇಳಿದರು, ಆಚಾರ್ಯರು ಮತ್ತು AG ಕೊಡಿಗೆಯವರು, ನೀನೇ ಚುನಾವಣೆ ನಿಲ್ಲಬೇಕಂತೇಳಿ. ಮತ್ತೆ ಕೇಳಿದೆ, ಸರ್ ಜಿಲ್ಲಾ ಪಂಚಾಯತ್ ಆಗಿ 2 ವರ್ಷ ಆಯ್ತಷ್ಟೇ, ಇನ್ನು 3 ವರ್ಷ ಅವಧಿ ಉಂಟು ನನಗೆ, ಇನ್ನು ನಾನು ಏನು ಮಾಡಬೇಕು? ಇದು ನಮ್ಮ ಇಲ್ಲ ಮರೆ, ಅದಕ್ಕೆ ನೀನು ನಿಲ್ಲಬೇಕಂತೇಳಿ. ಅವತ್ತಿನ ಕಷ್ಟದ ಕಾಲಗಳೆಲ್ಲ ಇವತ್ತು ಹೋಗಿ, ಇವತ್ತು ಇಡೀ ಜಗತ್ತು ಹೆಮ್ಮೆ ಪಡುವಂಥ ನಾಯಕತ್ವ ನಮಗೆ
ಸಿಕ್ಕಿಬಿಟ್ಟಿದೆ. ಇಡೀ ಜಗತ್ತು ಹೆಮ್ಮೆ ಪಡುವಂಥ ನಾಯಕತ್ವ ನಮಗೆ ಸಿಕ್ಕಿಬಿಟ್ಟಿದೆ. ಹಾಗಾಗಿ ಬದಲಾದಂಥ ಭಾರತ, ಇವತ್ತು ಬದಲಾದಂಥ ವ್ಯವಸ್ಥೆಗಳು, ಬದಲಾದಂಥ ಆರ್ಥಿಕ ವ್ಯವಸ್ಥೆಗಳು, ಇದರ ನಡುವೆ ಸಮಾಜ ಇರುವಾಗ ಸಮಾಜಕ್ಕೆ ನಾನೇನು ಕೊಡಬೇಕು ಅನ್ನುವಂಥ ಯೋಚನೆ ಮಾಡುವಂಥ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಇವತ್ತು ಸಮಾಜ ನಮಗೆಲ್ಲವನ್ನು ಕೊಡುತ್ತೆ, ಆದರೆ ಸಮಾಜಕ್ಕೆ ನಾವೇನು ಕೊಡಬೇಕು ಅನ್ನುವಂಥ ವ್ಯವಸ್ಥೆಗಳ ನಡುವೆ ಇವತ್ತು ಸಾರ್ವಜನಿಕ ಜೀವನ ಇರುವಾಗ ಸತೀಶ್ ಕುಂಪಾಲ್ರಂಥ ಗೆಳೆಯರಿಗೆ ಸಾಕಷ್ಟು ಅವಕಾಶಗಳು ಮುಂದೆ ಸಿಗಬೇಕು ಅನ್ನೋದು ನಮ್ಮೆಲ್ಲರ ಆಶಯ. ಅದನ್ನು ಬಾಲಕೃಷ್ಣ ಮಂದಿರ ನೆರವೇರಿಸುತ್ತೆ ಅನ್ನುವಂಥ ವಿಶ್ವಾಸಗಳು ಕೂಡ ನನಗಿದೆ. ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ನಮನಗಳನ್ನು ಸಲ್ಲಿಸಿ, ಇವತ್ತು ಸನ್ಮಾನಿತರಾಗುವಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನ ಜೀವಿತದ ಸಾಧನೆಯಲ್ಲಿ ಈ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಅನ್ನುವಂಥ ವಿಶ್ವಾಸದೊಡನೆ ಈ ಕಾರ್ಯಕ್ರಮಕ್ಕೆ ಮತ್ತು ಎಲ್ಲ ಸನ್ಮಾನಿತ ಸಾಧಕರಿಗೆ ಅಭಿನಂದನೆ ಹೇಳ್ತೇನೆ. ನಮಸ್ಕಾರ, ಧನ್ಯವಾದ. ಸಾಧಕ ಬೊಳ್ಳಿಲೇನು ವೇದಿಕೆಗೆ ಮಿತ್ತ ಚಾವಡಿಗೆ ಆಹ್ವಾನ ಮಲ್ಪನಾಚನ ಕಾರ್ಯಕ್ರಮಕ್ಕೆ ಒಡದು ಈ ನೆಲೆಟ್ಟು ಈ ವರ್ಷದ ದಕ್ಷಿಣ ಕನ್ನಡ ಜಿಲ್ಲಾ ಬೊಕ್ಕ ರಾಜ್ಯ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತನ ಒಂಜಿ ಸಾಧಕರಿಗೆ ಸಾಧಕ ಬೊಳ್ಳಿಲಿ ಪನ್ಪನಚನ ಕಾರ್ಯಕ್ರಮದ ಎಗ್ಗೆ ದಂಚಿಪೋದಲ್ಲ. ಈ ಕಾರ್ಯಕ್ರಮಕ್ಕೆ ಸುರುತ ಈ ಅಭಿನಂದನೆ ಸ್ವೀಕಾರ ಮನ್ಪರೆ ಉಮೇಶ್ ಬೋಳಾಲ್ರೇನೆ ಆಹ್ವಾನ ಮತ್ತದಲ್ಲ. ಉಮೇಶ್ ಬೋಳಾಲ್ ದೇವಿ ಸ್ವರೂಪದ ಗಣಪತಿ ಸ್ವರೂಪದ ಒಂಜಿ ದೇಕಿನಿ ದಿಂಜೈನಂಚಿನ ಪೆರ್ಮೆದ ವ್ಯಕ್ತಿ ಇಂಗ್ಲ ಉಮೇಶ್ ಬೋಳಾರ್ ಕರಿನ ಸರಿಸುಮಾರು 4 ದಶಕದ ಹೆಚ್ಚಲ ಮೂರ್ತಿ ರಚನೆ ಕಾರ್ಯ ಅದು, ಶಿಲ್ಪ ಕಲಾವಿದ ಅದು. ಈ ಭಾಗಡ್ ಗಣೇಶೋತ್ಸವ ಇರ್ಬೋದು, ಶಾರದಾ ಮಹೋತ್ಸವ ಅತ್ತನ ಬೇತೆ ಬೇತೆ ಸ್ತಬ್ಧ ಚಿತ್ರಲು ಪುರ ದೃಶ್ಯ ರೂಪಕ ಪುರ ಇಕ ಮಾತೆಗಳ ಒಂಜಿ ಕಲೆ ದಿಂಜಾದು ಒಂಜಿ ಪೆರ್ಮೆದ ಮೂರ್ತಿ ರಚನೆ ಕಾರ್ಯನಚನ ಉಮೇಶ್ ಬೋಳಾರ್ರಿಗೆ ಈ ವರ್ಷದ ದಕ್ಷಿಣ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಅರ್ಹವಾದ ತಿಕ್ಕದಂಡು ಇಲ್ಲಿಟ್ಟು ಶ್ರೀಕೃಷ್ಣನ ಅಭಿಮಾನಪೂರ್ವಕವಾದ ಶ್ರೀಕೃಷ್ಣನ ಅನುಗ್ರಹಪೂರ್ಣವಾಯಿನ ಬಾಲಕೃಷ್ಣ ದೇವೇರ್ನ ಅನುಗ್ರಹಪೂರ್ಣವಾದ ಸಾಧಕ ಬೊಳ್ಳಿಲು ಈ ಸಂದರ್ಭದ ಅನುಗ್ರಹ ಮಲ್ತೊಂದಿಲ್ಲ. ಅವರಿಗೆ ಅಭಿನಂದನದ ಚಪ್ಪಾಳೆ ಬರಡು ಬಣ್ಣದ ಕೈತಾಟಿ ಬರಡದ ವಿನಂತಿ ಮಲ್ಪಡ. ಅವೆಲಕ್ಕನ ವೇದಿಕೆಗೆ ಇರಾ ನೇಮ ಪೂಜಾರಿ, ಸಾಹಿತ್ಯ ನೆಂಚನ ಇರಾ ನೇಮ ಪೂಜಾರಿ, ಸಾಹಿತ್ಯ ಕೃಷಿ ಲೋಕಡು ಅವೇ ಸಾಹಿತ್ಯನ ರಚನೆ ಮಲ್ಪನ ಮೂಲಕ ಮುಡಿಪುದ ಇರ ಗ್ರಾಮಡು ಒಂಜಿ ಸಾಹಿತ್ಯ ಸೇವೆಯನ್ನು ಮಲ್ಪನ ಮೂಲಕ ಅವಿಲತ್ತು ಪತ್ರಿಕೆಗೆ ತನ್ನ ಸಾಹಿತ್ಯದ ಸೇವಾ ರೂಪವನ್ನು ಕೊರೆದು ಅದು ಚುಟುಕು ಸಾಹಿತ್ಯ ಆದಪ್ಪು ಆತನ ಬೆತೆ ಬೇತೆ ಮರ್ಗೆಲ್ಡು ತನ್ನ ಕಲಾ ಚಾತುರ್ಪನ್ನು ಪೆನ್ನದ ಮುಖಾಂತರ ಬರವಣಿಗೆದ ಮುಖಾಂತರ ಕೊರ್ನಚನ ಇರ ನೇಮ ಪೂಜಾರ್ಲೆಗಳ ಈ ಸಂದರ್ಭಡು ಸಾಧಕ ಬೊಳ್ಳಿಲು ಪನ್ಪನಚನ ಅಭಿಮಾನದ ಈಗಲೂ ಗೌರವವನ್ನು ಸಂದಾಯಿತ ಮಂತೊಂದಿಲ್ಲ. ವೇದಿಕೆಗೆ ವಿದ್ವಾನ್ ಪ್ರಮೋದ್ ಉಳ್ಳಾಲ್, ನೃತ್ಯ ಗುರುವಾದ ವಿದ್ವಾನ್ ಪ್ರಮೋದ್ ಉಳ್ಳಾಲ್ರು ಅವೇತೋ ಪ್ರತಿಭೆಲೆನು ವೇದಿಕೆಗೆ ಕೊಣತನಚನ ಭರತನಾಟ್ಯ ಕಲೆಟ್ ಅವೇತೋ ವೇದಿಕೆಗೆ ಭರತನಾಟ್ಯ ಕಲೆಟ್ ವೇದಿಕೆಗೆ ತನ್ನ ಚಾತುರ್ಪನ್ನು ದಿಂಚಾದು ಐನುದಿರದಲ ಮಿಕ್ ಭರತನಾಟ್ಯ ಕಲಾವಿದರನ್ನು ತನ್ನ ಸಮಾಜಕ್ಕೆ ಕೊರ್ತನಚನ ಪೆರ್ಮೆದ ವಿದ್ವಾನ್ ಆದಿತ್ತನ ಪ್ರಮೋದ್ ಉಳ್ಳಾಲ್ರು ನಮ್ಮ ವಿದ್ವಾನ್ ಪ್ರಮೋದ್ ಉಳ್ಳಾಲ್ರು ನಮ್ಮ ಬಾಲಕೃಷ್ಣ ಮಂದಿರ ನಡಪನಚನ ಪ್ರತಿಯೊಂದು ಸೇವಾ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮಹಿಳಾ ಸಮಿತಿಗೆ ತನ್ನ ಕಲಾ ಪ್ರೌಢಿಮೆಯನ್ನು ತ್ವಜಪಾದ ಕೊರ್ಪನ ಮೂಲಕ ಅರ್ನಲ ಒಂದು ವಿಶೇಷವಾಯಿನಂಚಿನ ಕೊಡುಗೆ ಉಂಡು. ಈ ವರ್ಷದ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ವಿದ್ವಾನ್ ಪ್ರಮೋದ್ ಉಳ್ಳಾಲ್ರಿಗಳ ನಮನ ಮಾತೇನಲ್ಲ ಅಭಿಮಾನದ ಅಭಿನಂದನೆಯಲ್ಲಿ ಸಲ್ಲಿಸಬಹುದು. ನನಾತ್ ಭರತನಾಟ್ಯ ಕ್ಷೇತ್ರದ ಮಿನ್ಕಾಡು ಪನ್ಪನಚನ ಅಭಿಲಾಷೆಯನ್ನು ವ್ಯಕ್ತಪಡಿಸೊಂದು ಅರೆಗಳ ನಮ್ಮನ ಮಾತೇನಲ್ಲ ಗೌರವದ ಅಭಿನಂದನೆ ಸಲ್ಲಿಸೋದಿಲ್ಲ. ಉಮೇಶ್ ಬೋಳಾರ್ಲು ಬಾಲಕೃಷ್ಣ ದೇವೇರ್ನ ಗರ್ಭಗುಡಿ ಟುಪ್ಪುನಚನ ಬಾಲಕೃಷ್ಣ ದೇವೇರ್ನ ಅನುಗ್ರಹ ರೂಪವಾಯಿನಚನ ಬಾಲಕೃಷ್ಣ ದೇವೇರು ನಮ್ಮ ನಿತ್ಯ ನಿರಂತರ ಆರಾಧ ಮಲ್ಪನಚನ ದೇವೇರ್ನ ಪ್ರತಿರೂಪದ ಭಾವಚಿತ್ರದ ಅಭಿನಂದನೆಯನ್ನು ಸಲ್ಲಿಸೋದಿಲ್ಲ. ಸಾರ ಕಾಲ ಮುಟ್ಟಲ ನಿತ್ಯಲ ಬಾಲಕೃಷ್ಣ ದೇವೇರು ಅಕಲ್ನ ಉಡಲ್ಡು ಮಟ್ಟೆಲ್ಡು ಉಪ್ಪಡು ಪನ್ಪನಚಿನ ಅಭಿಲಾಷದ ಒಟ್ಟಿಗೂ ಇರ ನೇಮ ಪೂಜಾರ್ಲೆಗೆ ಗೌರವದ ಶಾಲು ಪಾರ್ದು ಅಂಚನೆ ಸಾಂಪ್ರದಾಯಿಕ ಪೇಟದಿದು ಕಿಕ್ಕಲಿಗೆ ಮಾಲೆ ಪಾರ್ದು ಕೈಗೆ ಫಲವಸ್ತನ್ನು ಕೊರ್ದು ಅವೆಲಕನೆ ಬಾರಿ ಪೊರ್ಲ ಕಂಡದ ಈಗಲ ಅಭಿನಂದನದ ಒಂಜಿ ಬಾಲಕೃಷ್ಣ ದೇವೇರ್ನ ಒಂಜಿ ಪ್ರತಿಮೆಯನ್ನು ಕೊರ್ದು ಈ ಸಂದರ್ಭದ ಅಭಿನಂದನೆ ಬಂತದಲ್ಲ. ವಿದ್ವಾನ್ ಪ್ರಮೋದ್ ಉಳ್ಳಾಲ್ರು ಅರೆಗಲ ಅರ್ನ ಪುಗೆಲ್ಗೆ ಶಾಲು ಪಾರ್ದು ಕೆಕ್ಕಲ್ಗೆ ಮಾಲೆ ಪಾರ್ದು ತರೆಕ್ ಪೇಟದೀದು ಈ ಸಂದರ್ಭದ ಗೌರವ ಅಂಚನೆ ಕೈಕ್ ಫಲ ವಸ್ತುಲೇನು ಕೊರ್ದು ಗೌರವದ ಮಾನಾದಿಗೆ ಮಲ್ತಂದಲ್ಲ.
ಅವರ ಮಾತಿನೆಲ್ಲ ಕೈತಾಟಿ ಬರಡು ಮಾತಿನ ಅಭಿಮಾನಪೂರ್ವಕವಾದ ಈ ಜಿ ಬೊಳ್ಳಿಲೆಗೆ ನಮ್ಮ ಸಾಧಕ ಬೊಳ್ಳಿಲಿ ಪನ್ಪನಂಚನ ಅಭಿನಂದನೆ ಸಂದೈತ ಮತ್ತೊಂದಿಲ್ಲ 2023ನೇ ಸಾಲಡು ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಅವಿಲಕನೆ ವೇದಿಕೆಗೆ ಚಿತ್ತರಂಜನ್ ಬೋಳ ಸಹಕಾರಿ ಕ್ಷೇತ್ರ ಬಾರಿ ಕಿನ್ನೆ ಅವಧಿಡೆ ಒಂಜಿ ಸಾಧನೆ ಮಲ್ತನ ಜನ ಕ್ಷೇತ್ರ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ನೆತ ಅಧ್ಯಕ್ಷರಾದ ಸ್ಥಾಪನೆ ದಿಂಚಿ ಇನಿ ಮುಟ್ಟಲ ಅಧ್ಯಕ್ಷರಾದ ಕರ್ತವ್ಯ ನಿರ್ಮಾಣ ಮಲ್ಪನ ಮಕ ಸಹಕಾರಿ ರಂಗಡ್ ಪೆರ್ಮೆದ ವ್ಯಕ್ತಿಯಾದ ಸಹಕಾರಿ ರತ್ನ ಪನ್ಪನಚನ ಪುಗಾರ್ತಿನಿ ಪಡೆಯನಚನ ಶ್ರೀಯುತ ಚಿತ್ತರಂಜನ್ ಬೋಳಾರ್ ಮೇರೆಗಳ ಈ ವರ್ಷದ ರಾಜ್ಯೋತ್ಸವ ಪ್ರಶಸ್ತಿ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟ ರಾಜ್ಯೋತ್ಸವ ಪ್ರಶಸ್ತಿ ಕದನಂಚನ ಗೆಲ್ಮೆ ಉಂಡು ಇಲ್ಲೇಟ್ ಅರೆಗಳ ಈ ಸಂದರ್ಭದ ಅಭಿಮಾನದ ಸನ್ಮಾನನು ಎಂಗ್ಲ ವೇದಿಕೆ ಪುನಂಚನ ಅತಿಥಿ ಗಣ್ಯರ ಮಾನಾದಿಗೆ ಮಲ್ಪಡು ಪುಗೇಲ್ಗೆ ಶಾಲು ಪಾರ್ದು ತರಿಕು ಪೇಟದೀದು ಕಿಕ್ಕಲ್ಗೆ ಮಾಲೆ ಪಾರ್ದು ಅಚ್ಚನೆ ಕೈക്ക് ಎಡತ ಕೈക്ക് ಬಲತ ಕೈക്ക് ಫಲವಸ್ತು ಬೊಕ್ಕ ನಮ್ಮ ನೆಂಪುದ ಕಾಣಿಕದ ಗೌರವನ ಸಂದಾಯ್ತ ಮಲ್ಪೋಡು ಮಾಡದ ವಿನಂತಿ. ಮಾರುತಿ ಯುವಕ ಮಂಡಲ ಈ ವರ್ಷದ ರಾಜ್ಯ ಪ್ರಶಸ್ತಿ ಪಡೆಯನಚನ ಮಾರುತಿ ಯುವಕ ಮಂಡಲದ ಬಿಲ್ಲವ ಸೇವಾ ಸಮಾಜ ಕೊಲ್ಯ ಸೋಮೇಶ್ವರ ಸಾಂಕ್ಷಣಿಕವಾದ ಸಾಮಾಜಿಕವಾದ ತನ್ನ ಸೇವೆಯನ್ನು ಸಂದಾಯಿತ ಮಲ್ಪನ ನೆಲೆಟ್ಟು ಈ ವರ್ಷದ 45 ವರ್ಷದಿಂಚಲ ಶೈಕ್ಷಣಿಕವಾದ ತನ್ನ ಸೇವೆಯನ್ನು ಮಲ್ಪನ ಮೂಲಕ 45 ವರ್ಷ ದಿಂಚಲ ಈ ಭಾಗಡ್ ಸಾಮಾಜಿಕ ಶೈಕ್ಷಣಿಕ ಧಾರ್ಮಿಕ ಸೇವೆಯನ್ನು ಮಲ್ತೊಂದು ಬತ್ತನಚನ ಬಿಲ್ಲವ ಸೇವಾ ಸಮಾಜ ಕೊಲ್ಯ ಸೋಮೇಶ್ವರ ಈ ವರ್ಷದ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕರಣ ಸಾಲಡುಂಡು ಅಕ್ಲೆಗಳ ಈ ಸಂದರ್ಭದ ಗೌರವದ ಅಭಿನಂದನೆ ನೆಂಗಲ ಮಂದಿರದ ಪರವಾದ ಸಾಧಕ ಬೊಳ್ಳಿಲು ಪನ್ಪನಚನ ನೆಲೆಗಟ್ಟದ ಅಭಿನಂದನೆ ಸಂದಾಯಿತ ಮತ್ತೊಂದಲ್ಲ ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಸಂಘ ಸಹಕಾರಿ ಕ್ಷೇತ್ರ ತನ್ನ ಸಾಧನೆ ಮಲ್ಪನಚನ ಗ್ರಾಮೀಣ ಭಾಗದ ಒಂಜಿ ರೈತರಿಗೆ ಆಶಾಕಿರಣವಾದ ಮೀಡುದು ಬತ್ತನಚನ ಒಂಜಿ ಪೆರ್ಮೆದ ಸಂಸ್ಥೆ ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಸಂಘ ಐತ ಕೃಷ್ಣ ಶೆಟ್ಟಿ ಕೆಳಗಿನ ಗುತ್ತು ಮೇರೆಗೆ ಗೌರವ ಮಾನಾಧಿಕೆನ ಮಲ್ತೊಂದಿಲ್ಲ ಇದೊಟ್ಟಿಗೂ ನಿರ್ದೇಶಕರನ್ನ ಜಗದೀಶ್ ಎರ್ಲ ಸೇರೊಂದಿಲ್ಲ ಜಗದೀಶ್ ಹುಚ್ಚೆಲ್ಲ ಕೋಟೆಕಾರು ವ್ಯವಸಾಯ ಸೇವೆ ಸರಿಕಾನೆ ಕಂಡ ಈ ಊರುಡು ಬಾರಿ ಪಿರಾಕದ ಒಂಜಿ ಸಹಕಾರಿ ಕ್ಷೇತ್ರವಾದ ರೈತರಿಗೆ ಸಾಲ ಸೌಲಭ್ಯ ಬದ ಒಟ್ಟಿಗೂ ಸಹಕಾರಿ ಕ್ಷೇತ್ರದ ಒಂಜಿ ವಿಶೇಷವಾಯಿನಂಚನ ತನ್ನ ಸೇವೆನ ಸಂದಾಯಿತ ಮಲ್ತನಚನ ಕೋಟೆಕಾರು ಸೇವಾ ಸಹಕಾರಿ ಸಂಘಗಳ ಎಂಗಳ ಗೌರವದ ಸಾಧಕ ಬೊಳ್ಳಿಲು ಅಭಿನಂದನೆ. ಬ್ರದರ್ಸ್ ಯುವಕ ಮಂಡಲ ಉಳ್ಳಾಲ ಬ್ರದರ್ಸ್ ಯುವಕ ಮಂಡಲ ಉಳ್ಳಾಲ ಕಡಲ ಬರಿಟುಪ್ಪುನಂಚಿನ ಒಂಜಿ ಪೆರ್ಮೆದ ಸಂಸ್ಥೆ ಕ್ರೀಡೆ ಕಲೆ ಸಾಂಸ್ಕೃತಿಕವಾದ ತನ್ನ ಸೇವಾ ಛಾತ್ರಪನು ಪಡೆಯನಂಚಿನ ಬ್ರದರ್ಸ್ ಯುವಕ ಮಂಡಲ ಉಳ್ಳಾಲ ಮೊಗವೀರ ಹಿರಿಯ ಪ್ರಾಥಮಿಕ ಶಾಲೆಡು ವ್ಯಾಸಂಗ ಮಲ್ತಿನಂಚಿನ ಸಾರತ್ತ ಒರ್ಮರ್ತ 52 ಸ್ಥಾಪನಾ ಮಲ್ತಿನಂಚಿನ ಮೊಗವೀರ ಶಾಲೆಡು ಸ್ಥಾಪನೆ ಮಂಚಿನ ಯುವಕ ಮಂಡಲ ಬ್ರದರ್ಸ್ ಯುವಕ ಮಂಡಲ ಉಳ್ಳಾಲ
ಉಳ್ಳಾಲ ಮಗುವೀರ ಸಂಘದ ನಂತರ ಅತಿ ಹಿರಿಯ ಸಂಸ್ಥೆಯಾದ ಅತಿ ಪೆರ್ಮೆದ ಸದಸ್ಯರನ್ನು ಹೊಂದಿನಂಚಿನ ಸಂಸ್ಥೆಯ ಬ್ರದರ್ಸ್ ತನ್ನ ವಜ್ರ ಮಹೋತ್ಸವದ ಸಮೀನಬೇಕಾದ 1,50,00,000 ವೆಚ್ಚಡ್ ಉಳ್ಳಾಲದ ಮಾಧವ ಮಂಗಳ ಪನ್ಪನಂಚಿನ ಸಮುದಾಯ ಭವನದ ನಿರ್ಮಾಣ, ವ್ಯಾಘ್ರ ಚಾಮುಂಡೇಶ್ವರಿ ದೇವಸ್ಥಾನದ ಅರ್ಚಕರಿಗೆ ಇಲ್ಲದ ನಿರ್ಮಾಣ, ಸಂಘದ 100 ಜನ ಸದಸ್ಯರಿಗೆ ನೇತ್ರದಾನ ಸಂಕಲ್ಪ ಬೊಕ್ಕ ಅದ್ದೂರಿಯಾದ ಉಳ್ಳಾಲದ ಬೀಚ್ ಉತ್ಸವದ ಆಯೋಜನೆ ಮಂತನಂಚಿನ ಬ್ರದರ್ಸ್ ಯುವಕ ಮಂಡಲ ಅದಕ್ಕೆ ಗೌರವದ ಮಾನಾದಿಗೆ ಮಾತೃಶಾಲೆಗೆ 10 ಲಕ್ಷ ವೆಚ್ಚಡ್ ಶಾಲಾ ವಾಹನದ ಕೊಡುಗೆ, ಕಟ್ಟಡ ನವೀಕರಣಕ್ಕೆ 2 ಲಕ್ಷ ರೂಪಾಯಿದ ನೆರವು, ಶಾಲಾ ಕಟ್ಟಡ ವಿದ್ಯುತ್ ಸಂಪರ್ಕ ಬಾವಿ ನಿರ್ಮಾಣ, ಅಂಚನೆ ಆವರಣಗೋಡೆ ಗೇಟ್ ನಿರ್ಮಾಣ, ಪೀಠೋಪಕರಣ ಕೊಡುಗೆ ಬೊಕ್ಕ ಮಕ್ಕಳಿಗೆ ಜೋಕ್ಲಿಗೆ ಸಮವಸ್ತ್ರ ವಿದ್ಯಾರ್ಥಿ ವೇತನ ಇಂಚಿತ್ತಿ ಸೇವಾ ಕಾರ್ಯ ಮಂತ್ರಂಚನ ಬ್ರದರ್ಸ್ ಯುವಕ ಮಂಡಲ ಮಕ್ಕಳಿಗೆ ಸೊಲ್ಮೆಲು ಅಕ್ಕಲೆ ಅಭಿನಂದನೆ ಸಾಧಕ ಬಳ್ಳಿಲು ಅಭಿನಂದನೆ ಮಂತಂದಲ್ಲ ಅಂಚನೆ ನನ್ನ ದುಮ್ಮಗು ಇರ ಯುವಕ ಮಂಡಲ ಕ್ರೀಡೆ ಬೊಕ್ಕ ಸಾಂಸ್ಕೃತಿಕವಾದ ತನ್ನ ಚಾತುರ್ಪುಣ ಮೂಡಾಯಿಸನಂಚಿನ ಇರಾ ಬಾಗಡ್ ತನ್ನ ಕ್ರೀಡೆದ ಮೂಲಕ ಇರಾ ಪಂಡ ಒಂಜಿ ಕಬಡ್ಡಿಗೆ ಬಾರಿ ಪುಗಾರ್ತೆ ಪಡೆಯನಂಚಿನ ಊರು ಗ್ರಾಮೀಣ ಪ್ರದೇಶ ಬಾಯನಂಚಿನ ಇರಾ ಯುವಕ ಮಂಡಲದ ಮೂಲಕ ತನ್ನ ಸಾಧನದ ಸಂಕಲ್ಪದ ಒಟ್ಟಿಗೂ ಅಕ್ಲೆ ಮತ್ತೆ ಆ ಊರುಡು ಒಂಜಿ ಗ್ರಾಮೀಣ ಪ್ರದೇಶನ ಎತ್ತರದ ಮಟ್ಟಿಗೆ ಒಂಜಿ ಬುಲೆಪಾಯನಂಚಿನ ಊರು ಇರಾ ಪಂಡ ಮಾತ ನೆನೆಪಾಪುಂಡು ಪತ್ರಕರ್ತೆರು ಉಪ್ಪುನಂಚಿನ ಈ ಊರೇ ಇರಾ ಅವು ದಿನೇಶ್ ಇರಾದಪ್ಪು ಸತೀಶ್ ಇರಾದಪ್ಪು ಅದನ್ನ ಮಾತೇರ್ಲ ಯಕ್ಷಗಾನ ಕ್ಷೇತ್ರಗಳ ಒಂಜಿ ಪೆರ್ಮೆದ ಒಂಜಿ ಸೇವೆ ಕೊರ್ನಂಚಿನ ಊರು ಅವು ಈರಾ ಪನೇರ ಬಾರಿ ಪೆರ್ಮೆ ಆಪುಂಡು ಇಂಚಿತ್ತಿ ಈರಾ ಯುವಕ ಮಂಡಲಗಳ ಇಂಕಲ ಮಾತೆರ್ನಲ ಗೌರವದ ಅಭಿನಂದನೆ. ಅಭಿಲಕನೆ ರಾಜ್ಯೋತ್ಸವ ಪ್ರಶಸ್ತಿ ದಕ್ಲಿಗೆ ನಮ್ಮ ಮಾನದಿಗೆ ಮಲ್ತ ಈತ ನಮ್ಮ ಮಾತೇನಲ್ಲ ಒಚ್ಚಿ ಅಂಗಲಾಪುಂಡು ದಯಪಂಡ ಮುರಣಿ ದಸರಾ ಮೆರವಣಿಗೆ ನಮ್ಮ ದಸರಾದ ಪೊರ್ಲುನು ತುಯ್ಯ ಮಾರನೇ ಮಿದ ಮಾತ ಒಜ್ಜಿ ಸಬಿ ಲೇಸನು ತುಯ್ಯ ಐಕ್ ಪೆರ್ಮ ದಿಂಜಾಯ್ನಕ್ಲು ಪಿಲಿ ವೇಷದಕ್ಲು ನಮ್ಮನ ಮಾರನೇ ಪಂಡ ಪಿಲಿ ವೇಷಗೆ ಅಂಚನೆ ಹತ್ರ ಪಿಲಿ ವೇಷದ ಗೊಬ್ಬುದ ಪಂತಡು ಈಜಿ ಸುರೂತ ಇನಾಮು ಗೆಂದಿನಂಚಿನ ತಂಡ SFC ಸೋಮೇಶ್ವರ ಪಿಲಿನಲಿಕೆ ಪಂತ ಗೊಬ್ಬಡು ಸುರುತ ಇನಾಮ್ ಪಂತನಂಚನ SFC ಸೋಮೇಶ್ವರ ತಂಡಗಳ ಒಂಜಿ ಅಭಿನಂದನೆ ಮಲ್ಪನಂಚಿನ ಸಂದರ್ಭ ನಿಲೇಶ್ ಪೂಜಾರ್ಲು ಐತ ನೇತೃತ್ವವನ್ನು ವಹಿಸೊಂದು ದೂರದ ಬೊಂಬೈ ಹಿಡಿತನಲ್ಲ ನಮ್ಮ ಸೋಮೇಶ್ವರ ಸೋಮನಾಥನ ಮಣ್ಣಡು ಒಂಜಿ ಸೋಮನಾಥನ ಪಿಲಿನಲಿಕೆಡು ಸೋಮನಾಥನ ಊರುಗೂ ಒಂಜಿ ಪೆರ್ಮೆ ದಿಂಜಾಯ್ನಂಚಿನ ಒಂಜಿ ತಂಡ ಇತ್ತದ ಅವು SFC ಸೋಮೇಶ್ವರ ಪಿಲಿನಲಿಕೆ ಪಂತಡು ಅವೇತೋ ಕಡೆಟ್ ತನ್ನ ಗೊಬ್ಬು ಚಾತುರmu ತೊಜಿಪಂಡಲ ಐತೊಟ್ಟುಗೂ ಗೆಂದುದು ಬತ್ತನಂಚಿನ ಪೆರ್ಮೆದ ಸಂಸ್ಥೆ ಪಿಲಿನಲಿಕೆದ ಮೂಲಕ SFC ಸೋಮೇಶ್ವರ ಸೋಮನಾಥ ಫ್ರೆಂಡ್ ಸರ್ಕಲ್ ಸೋಮೇಶ್ವರ ನೆಪ ಒಂಜಿ ತೆಲಿಕೆದ ಬೊಳ್ಳಿ ಐನಂಚಿನ ನಿಲೇಶ್ ಪೂಜಾರಿ ಜೊತೆ ಒಂಜಿ ಗೌರವದ ಅಭಿನಂದನೆ ಸ್ವೀಕಾರವನ್ನು ಬಂತಂದಿಲ್ಲರಿ ಈಗಲ ಮಂದಿರದ ಸಾಧಕ ಬೊಳ್ಳಿಲು ಪನ್ಪುನಂಚಿನ ನೆಲೆ ಐದೊಟ್ಟುಗು ನಮ್ಮ ಪಿಲಿ ಪರ್ಬ ಅವಲಕನೆ ಪಿಲಿಗೊಬ್ಬು ಪಂತಡು ಭಾಗವಹಿಸದು ನನ್ನ ನಂಗಲ ಕುಂಪಲದ ಮಣ್ಣಿಗೆ ಇಡೀ ಊರವ್ರ ಮೇಲೆ ಪಸರಿಸನಂಚಿನ SKP ಟೈಗರ್ಸ್ ಕುಂಪಲ ಅಂದದ ಶರತ್ ಚಿತ್ರಾಂಜಲಿ ನಗರ ಮೇರ್ಲ ಒಂಜಿ ಬಾಲಕೃಷ್ಣ ಮಂದಿರದ ಸದಸ್ಯರು ಆರ್ಲ ಬದದ ಒಂಜಿ ಗೌರವದ ಅಭಿನಂದನೆ ಸ್ವೀಕಾರ ಮಲ್ಪಡಪನಂತೆ ಶರತ್ ಚಿತ್ರಾಂಜಲಿ ನಗರ ಕುಡ್ಲ ಪಿಲಿ ಬರ್ಬ ಬೊಕ್ಕ ಪುತ್ತೂರ್ದ ಪಿಲಿಗೊಬ್ಬುಡು ತನ್ನ ಈ ಬಾಲಕೃಷ್ಣ ಮಂದಿರದೇ ಪಿಲಿತ ವೇಷಲಿನ ಜಬುಡಾಯನಂಚನ ಒಂಜಿ ವ್ಯಕ್ತಿ ಶ್ರೀ ಶರತ್ ಚಿತ್ರಾಂಜಲಿ ನಗರ ಬೇರೆಗಳ ಎಂಕಲ ಅಭಿಮಾನ ಪೂರಕ ಎಂಕಲ ಬಾಲಕೃಷ್ಣ ಮಂದಿರದ ಒಂಜಿ ಸದಸ್ಯ ಪನೆಯರ ಎಂಕಲ ಮಾತೆರೆಗಳ ಪೆರ್ಮೆ ಹಾಕೊಂಡು ಇಂಚಿತ್ತಿ ಈ ಊರುಡು ಪಿಲಿ ನಲಿಕೆಗೂ ಪಿಲಿ ಗೊಬ್ಬುಗೂ ಪಿಲಿ ಪಾಡರೆ ಪೋಡಿಯೊಂದಿನ ಸಂದರ್ಭಡು ಪಿಲಿತ ಒಂಜಿ ಪೊಲಬುನು ಊರರ್ಮೆಲ ತೋರ್ಪಾಯಿನಂಚಿನ ಶರತ್ ಮೆರೆಗಳ SKP ಟೈಗರ್ಸ್ ಶ್ರೀ ಕೊರಗಜ್ಜ ಟೈಗರ್ಸ್ ಮುಖ್ಯ ಅಕ್ಲೆಗಳ ಸನ್ಮಾನ ನನ್ನ ಮಾತೆರೆಗಳ ಅಭಿಮಾನದ ಮಾರುತಿ ಯುವಕ ಮಂಡಲದಗಳು ಸುರತ್ಕಲ್ದ ಕಾರ್ಯಕ್ರಮ ಇತ್ತಿನ ರಾತ್ರ ದುಂಬುಗು ಬಾಲಕೃಷ್ಣ ಮಂದಿರದ ಎಂಗಳು ಮತ್ತದು ಅಭಿನಂದನೆ ಸ್ವೀಕಾರ ಮಲ್ಪ ಪಣದ ಅಕ್ಲ SKC ಬೊಕ್ಕ
ನಮ್ಮ SKB ಟೈಗರ್ಸ್ದ ಮಾತೆರೆಲ್ಲ ಸಮೂಹ ಭಾವಚಿತ್ರದ ಎಪ್ಪರುಂಡು ಮಾತೆಲ್ಲ ಉಪಸ್ಥಿತರಲ್ಲಿ ಪುಲೆ ಪಡೆದ ವಿನಂತಿ. ಮೋಹನ್ ಶೆಟ್ರೆ, ದೇವಕರ್, ಮೋಹನಣ್ಣ ಮಲೆ, ವಿಶ್ವಣ್ಣ, ಗೋಪಾಲಕೃಷ್ಣ ನಾಯ್ಕರೇ, ದೇವಾನಂದ್, ನಾವು ಜಿಲ್ಲಾ ಡಿಸ್ಟ್ರಿಕ್ಟ್